ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತು ಬೆಳಿಗ್ಗೆಯಿಂದ ಮಾಧ್ಯಮಗಳಲ್ಲಿ ಜೊತೆಗೆ ಜನಸಾಮಾನ್ಯರಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇರುವಂತಹ ವಿಚಾರ, ಜನಸಾಮಾನ್ಯರು ಚರ್ಚೆ ಮಾಡ್ತಾ ಇರುವಂತಹ ವಿಚಾರದ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ಜೊತೆಗೆ ದೇಶದಾದ್ಯಂತ ಪ್ರಮುಖವಾಗಿರುವಂತಹ ದಿನ ಇವತ್ತು. ಕಾರಣ ಕೇಂದ್ರ ಸರ್ಕಾರ ಮಂಡನೆ ಮಾಡಿರುವಂತಹ ಬಜೆಟ್ 2022ರ ಪೂರ್ಣ ಪ್ರಮಾಣದ 10ನೇ ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಕೇಂದ್ರ ಸರ್ಕಾರ ಮಂಡನೆ ಮಾಡಿರುವಂತದ್ದು. ಅದೇ ರೀತಿ ವಿತ್ತ ಸಚಿವೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿರುವಂತಹ 4ನೇ ಬಜೆಟ್ ಇದಾಗಿದೆ. ಅದರಲ್ಲೂ ಕೂಡ 1.5 ಗಂಟೆಗಳ ಕಾಲ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿರುವಂತದ್ದು. ಜೊತೆಗೆ 39.45 ಲಕ್ಷ ರೂಪಾಯಿಯ ಬಜೆಟ್ ಮಂಡನೆ ಆಗಿರುವಂತದ್ದು. ಈ ಬಜೆಟ್ ಮಂಡನೆ ಆದ ನಂತರ ಅನೇಕ ವಿಚಾರಗಳು ಬರುತ್ತದೆ. ತದನಂತರ ಈ ಬಗ್ಗೆ ಅನಾಲಿಸಿಸ್ ಗಳನ್ನ ಮಾಡ್ತಾ ಹೋದಾಗ ಕೆಲವರು ಹೇಳುವ ಪ್ರಕಾರ ಇದು ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಿರುವಂತಹ ಒಂದು ಬಜೆಟ್ ಏನಿದೆ ಇನ್ನು 25 ವರ್ಷಗಳಿಗೆ ಇದು ರೋಡ್ ಮ್ಯಾಪ್ ಆಗಿದೆ ಅನ್ನುವಂಥದ್ದು, ದೂರದೃಷ್ಟಿ ಇರುವಂತಹ ಬಜೆಟ್ ಇದು ಅನ್ನುವಂಥದ್ದು ಕೆಲವರ ವಾದ. ಅಂದ್ರೆ ಭಾರತ ವಿಶ್ವಗುರು ಆಗುತ್ತೆ ಅನ್ನುವಂತಹ ವಿಚಾರಗಳ ನಡುವೆ ಈ ಬಜೆಟ್ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ. ಇವತ್ತು ಮಂಡನೆ ಆಗಿರುವಂತಹ ಬಜೆಟ್ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗದೆ ಇದ್ರೂ ಕೂಡ ಇನ್ ಫ್ಯೂಚರ್ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನ ಕೊಡುತ್ತೆ ಅನ್ನುವಂತಹ ವಿಚಾರ ಒಂದ್ ಕಡೆ ಒಂದು ವಾದ. ಆದ್ರೆ ಇನ್ನೊಂದು ಕಡೆ ಇನ್ನೊಂದು ವಾದ ಹೇಳುವಂತಹ ಪ್ರಕಾರ ಈ ಬಜೆಟ್ ಅಲ್ಲಿ ಏನೂ ಇಲ್ಲ, ಎಲ್ಲವೂ ಕೂಡ ಶೂನ್ಯ, ಬಿಗ್ ಝೀರೋ ಅನ್ನುವಂತಹ ವಿಚಾರ. ಈ ಎಲ್ಲ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಬೇಕು. ಅಷ್ಟಕ್ಕೂ ಕೂಡ ಎಲ್ಲ ಪರ ವಿರೋಧಗಳ ಚರ್ಚೆಗಳ ನಡುವೆ ಜನಸಾಮಾನ್ಯನಿಗೆ ಕೇಂದ್ರ ಸರ್ಕಾರ ಏನ್ ಕೊಟ್ಟಿದೆ, ಸಿಹಿ ಸುದ್ದಿ ಕೊಟ್ಟಿದ್ಯಾ ಅಥವಾ ಕಹಿ ಸುದ್ದಿ ಕೊಟ್ಟಿದ್ಯಾ ಅನ್ನುವಂಥ ಪ್ರಶ್ನೆ ಮೊದಲನೇದಾಗಿ ಬರುವಂತದ್ದು. ಜನಸಾಮಾನ್ಯ ಕೇಳುವಂಥದ್ದು ಇಷ್ಟೇ, ಜನಸಾಮಾನ್ಯನಿಗೆ ಏನಿದೆ, ನಮ್ಗೇನಿದೆ ಅನ್ನುವಂಥದ್ದು. ಎಲ್ಲ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಬೇಕು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಆದಾಯ ತೆರಿಗೆ ಇಳಿಸದ್ದೇ ಇದ್ದದ್ದು ವೇತನದಾರರಿಗೆ, ಸಂಬಳದಾರರಿಗೆ, ಮಧ್ಯಮದವರಿಗೆ ಬೇಸರ ತಂದಿರುವಂತಹ ಸಂಗತಿ ಈ ಬಾರಿಯ ಬಜೆಟ್ ನಲ್ಲಿ. ಆದ್ರೆ ಕೆಲವೊಂದು ವಿಚಾರಗಳಲ್ಲಿ, ವಸ್ತುಗಳಲ್ಲಿ ಬೆಲೆಯನ್ನ ಇಳಿಕೆ ಮಾಡಿರುವಂತದ್ದು ಸ್ವಲ್ಪ ರಿಲ್ಯಾಕ್ಸ್ ಆಗುವಂತಹ ವಿಚಾರ ಅಂತ ಸದ್ಯದ ಪರಿಸ್ಥಿತಿ. ಮುಂದಕ್ಕೆ ಮಾತಾಡಬೇಕು ತಜ್ಞರ ಜೊತೆ, ಇದರ ಬಗ್ಗೆ ನಾನು ಮಾತನಾಡ್ತೇನೆ. ಅಷ್ಟಕ್ಕೂ ಕೂಡ ಯಾವ ವಸ್ತುಗಳಿಗೆ ಬೆಲೆ ಏರಿಕೆಯಾಗಿದೆ, ಯಾವುದಕ್ಕೆ ಇಳಿಕೆಯಾಗಿದೆ, ಪ್ರಮುಖವಾಗಿರುವಂತಹ ಅಂಶಗಳೇನು ಈ ಬಾರಿಯ ಬಜೆಟ್ ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಈ ಬಾರಿ ಜನಸಾಮಾನ್ಯನ ನಿರೀಕ್ಷೆ ಈಡೇರಿಸಿದ್ರ ಪ್ರಧಾನಿ ಮೋದಿ. ಕೊರೋನಾ ಸಂಕಷ್ಟದಲ್ಲಿ ಬಜೆಟ್ 2022 ಸಿಹಿಯೋ ಕಹಿಯೋ? ಮೋದಿ ಸರ್ಕಾರದ 10ನೇ ಪೂರ್ಣ ಪ್ರಮಾಣದ ಬಜೆಟ್ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡನೆಯ 4ನೇ ಬಜೆಟ್ ಎಂದು ಮಂಡನೆಯಾಗಿದೆ. ನಿರೀಕ್ಷಿತ ರೀತಿಯಲ್ಲಿ ತೆರಿಗೆ ಇಳಿಕೆ ಹಾಗೂ ಹೆಚ್ಚುವರಿ ಸುಂಕ ಕಡಿತ ಮಾಡಿ ಬಂಪರ್ ಕೊಡುಗೆ ನೀಡದೆ ಸಿಹಿ ಕಹಿ ಬೆರೆತ ಸಪ್ಪೆ ಬಜೆಟ್ ಮಂಡಿಸಿದ್ದಾರೆ. ಉಭಯ ಸದನಗಳನ್ನು ಉದ್ದೇಶಿಸಿ ರಾಷ್ಟ್ರಪತಿ ರಮಾನಾಥ ಕೋವಿಂದ್ ಮಾತನಾಡುವ ಮೂಲಕ ಸಂಸತ್ತಿನಲ್ಲಿ ಬಜೆಟ್ ಅಧಿವೇಶನವನ್ನ ಪ್ರಾರಂಭಿಸಿದ್ರು. ಇದಾದ ಬಳಿಕ ನಿರ್ಮಲಾ ಸೀತಾರಾಮನ್ ಆರ್ಥಿಕ ಸಮೀಕ್ಷೆ ಮಂಡಿಸಿದ್ರು. ಬಜೆಟ್ ಅಧಿವೇಶನದ ಮೊದಲಾರ್ಧವು ಜನವರಿ 30ರಿಂದ ಫೆಬ್ರವರಿ 11ರವರೆಗೆ ನಡೆಯುತ್ತೆ. ದ್ವಿತೀಯಾರ್ಧವು ಮಾರ್ಚ್ 14ರಿಂದ ಏಪ್ರಿಲ್ 8ರವರೆಗೆ ಇರುತ್ತದೆ. ರಾಜ್ಯಸಭೆಯಲ್ಲಿ ಬಜೆಟ್ ಮಂಡಿಸುವ ಮೊದಲು ಸಂಸತ್ತಿನ ಕೆಳಮನೆ ಎನಿಸಿರುವ ಲೋಕಸಭೆಯಲ್ಲಿ ಮಂಡಿಸಲಾಗುತ್ತದೆ. ಈ ಸಲದ ಕೇಂದ್ರ ಬಜೆಟ್ 2022ರ ಮೇಲೆ ಉದ್ಯೋಗಿಗಳು, ಉದ್ಯಮಿಗಳು, ಕೃಷಿಕರು ಹಾಗೂ ಸಾಮಾನ್ಯ ಜನರು ಹೆಚ್ಚಿನ ನಿರೀಕ್ಷೆಗಳನ್ನಿಟ್ಟುಕೊಂಡಿದ್ರು. ಆದಾಯ ತೆರಿಗೆ ಮಿತಿ, ಇಂಧನ ವಲಯ, ಪ್ರವಾಸೋದ್ಯಮಕ್ಕೆ ಸಿಗಬೇಕಿದ್ದ ಆದ್ಯತೆ ಸಿಕ್ಕಿಲ್ಲ ಎಂಬ ಕೂಗೆದ್ದಿದೆ. ಈ ನಡುವೆ ಮೊಬೈಲ್ ಫೋನ್ ಬೆಲೆ ಇಳಿಕೆ ಮಾಡಿ ದೇಶಿ ಉತ್ಪನ್ನಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಇಳಿಕೆ: ಮೆಥನಾಲ್ ಸೇರಿದಂತೆ ಕೆಲವು ರಾಸಾಯನಿಕ ಮೇಲೆ ಸುಂಕ ಇಳಿಕೆ. ಪೆಟ್ರೋಲಿಯಂ ಉತ್ಪನ್ನ, ರಾಸಾಯನಿಕ ಮೇಲಿನ ಅಬಕಾರಿ ಸುಂಕ ಇಳಿಕೆ. ಉಕ್ಕಿನ ಸ್ಕ್ರಾಪ್ ಮೇಲಿನ ಸುಂಕ ಇಳಿಕೆ ಇನ್ನೊಂದು ವರ್ಷಕ್ಕೆ ವಿಸ್ತರಣೆ. ಮೊಬೈಲ್ ಫೋನ್, ಆಭರಣ, ಕತ್ತರಿಸಿದ ಮತ್ತು ಪಾಲಿಶ್ ಮಾಡಿದ ವಜ್ರ, ಬಟ್ಟೆ, ಚಪ್ಪಲಿ, ಕೃಷಿ ಉತ್ಪನ್ನ, ಸಿರಿಧಾನ್ಯ ಉತ್ಪನ್ನ ಏರಿಕೆ. ಛತ್ರಿ ಮೇಲಿನ ಸುಂಕ ಏರಿಕೆ. ಆಮದು ವಸ್ತುಗಳ ಮೇಲೆ ಸುಂಕ. ಅನ್ಬ್ಲೆಂಡೆಡ್ ಇಂಧನ. ಕೇಂದ್ರ ಬಜೆಟ್ ಪ್ರಮುಖ ಅಂಶಗಳ ಪಟ್ಟಿ. ಆದಾಯ ತೆರಿಗೆ ಸ್ಲ್ಯಾಬ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. 2022-23ರಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ 80 ಲಕ್ಷ ಮನೆಗಳ ನಿರ್ಮಾಣ. ಬಂಡವಾಳ ಸರಕುಗಳ ಆಮದಿನ ಮೇಲೆ ರಿಯಾಯಿತಿ ಸುಂಕವನ್ನ ಹಂತ ಹಂತವಾಗಿ ರದ್ದುಗೊಳಿಸಲಾಗುವುದು. ಸ್ಟಾರ್ಟ್ಅಪ್ಗಳಿಗೆ ತೆರಿಗೆ ವಿನಾಯಿತಿಯನ್ನು ಮಾರ್ಚ್ 2023ರವರೆಗೆ ವಿಸ್ತರಣೆ.
2022-23ರಿಂದ ಬ್ಲಾಕ್ ಚೈನ್ ತಂತ್ರಜ್ಞಾನ ಬಳಸಿಕೊಂಡು RBI ಡಿಜಿಟಲ್ ರೂಪಾಯಿ ಪರಿಚಯಿಸಲು ಪ್ರಸ್ತಾಪ. ಕೃಷಿ ಅರಣ್ಯ ಬೆಳೆಸಲು ರೈತರಿಗೆ ಆರ್ಥಿಕ ನೆರವು ನೀಡಲಾಗುವುದು. ದೇಶೀಯ ನಿಯಂತ್ರಣದಿಂದ ಮುಕ್ತವಾದ GIFT IFSCನಲ್ಲಿ ವಿಶ್ವ ದರ್ಜೆಯ ವಿಶ್ವವಿದ್ಯಾಲಯಕ್ಕೆ ಅನುಮತಿ. ಎಲೆಕ್ಟ್ರಿಕ್ ವಾಹನಗಳಿಗೆ ಒತ್ತು ನೀಡುವುದು. 2022-23ರೊಳಗೆ 5G ಮೊಬೈಲ್ ಸೇವೆಗಳು ಬಿಡುಗಡೆ. ಇದು ಕೇಂದ್ರ ಬಜೆಟ್ನ ಪ್ರಮುಖ ಅಂಶಗಳ ಪಟ್ಟಿಯನ್ನ ತಾವು ನೋಡ್ಕೊಂಡು ಬಂದ್ರಿ. ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳನ್ನ ತಂದಿರುವಂತಹ ಬಜೆಟ್ ಅಲ್ಲ ಅನ್ನುವಂಥದ್ದು ಜನಸಾಮಾನ್ಯ ನಿಟ್ಟಿನಲ್ಲಿ ಬರುವಂತಹ ಒಂದು ವಿಮರ್ಶೆ. ಜೊತೆಗೆ ಇದರ ಬಗ್ಗೆ ತಜ್ಞರು ಏನು ಹೇಳ್ತಾರೆ, ಆರ್ಥಿಕ ತಜ್ಞರು ಏನು ಹೇಳ್ತಾರೆ, ಬ್ಯಾಂಕಿಂಗ್ ತಜ್ಞರು ಏನು ಹೇಳ್ತಾರೆ, ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ಈ ಹಿಂದೆ ಹೇಳಿದಾಗೆ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಪ್ರತಿಯೊಂದು ಬಜೆಟ್ನಲ್ಲಿ ಇದ್ದೇ ಇರುತ್ತೆ. ಆದರೆ ಈ ಒಂದು ಬಜೆಟ್ ಏನಿದೆ, ಇನ್ನು ಮುಂದಕ್ಕೆ ದೂರದೃಷ್ಟಿ ಇರುವಂತಹ ಬಜೆಟ್, ಆ ನಿಟ್ಟಿನಲ್ಲಿ ನಾವು ಈ ಬಜೆಟ್ ಅನ್ನ ಮಂಡನೆ ಮಾಡಿದ್ದೇವೆ ಅನ್ನುವಂತಹ ನಿಟ್ಟಿನ ಮಾತನ್ನ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರುವಂತದ್ದು. ಯಾವುದೇ ರೀತಿಯ ಚುನಾವಣೆ ಎಲೆಕ್ಷನ್ ಗಿಮಿಕ್ಗೋಸ್ಕರ ನಾವು ಈ ಬಜೆಟ್ ಅನ್ನ ಮಂಡನೆ ಮಾಡಿಲ್ಲ. ಬದಲಾಗಿ ಭಾರತ ದೇಶದ ಒಂದು ಮುಂದಿನ ಪರಂಪರೆ ಏನಿದೆ, ಮುಂದಿನ ಭವಿಷ್ಯ ಏನಿದೆ, ಆ ಭವಿಷ್ಯದ ನಿಟ್ಟಿನಲ್ಲಿ ನಾವು ಈ ಬಜೆಟ್ ಅನ್ನ ಮಂಡನೆ ಮಾಡಿದ್ದೇವೆ ಅನ್ನೋಂಥದ್ದು. ಆದರೆ ವಿರೋಧ ಪಕ್ಷಗಳು ಹೇಳುವ ಪ್ರಕಾರ ಇದರಲ್ಲಿ ಏನೂ ಇಲ್ಲ, ಜನಸಾಮಾನ್ಯರಿಗೆ ಯಾವುದೂ ಕೂಡ ಲಾಭ ಆಗಿಲ್ಲ, ಮತ್ತೊಮ್ಮೆ ಜನಸಾಮಾನ್ಯ ತುಳಿತಕ್ಕೆ ಒಳಗಾಗಿದ್ದಾನೆ ಅನ್ನುವಂಥದ್ದು. ಎಲ್ಲಾ ವಿಷಯದ ಬಗ್ಗೆ ಚರ್ಚೆನ ಮಾಡಬೇಕು. ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲದಾಗಿ ಎಲ್ಲಾ ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ಸಮಗ್ರವಾಗಿರುವಂತಹ ವಿವರಣೆಯನ್ನ ನೀಡಲಿಕ್ಕಿದ್ದಾರೆ CA SS ನಾಯಕ್ ಅವರು, ಖ್ಯಾತ ಲೆಕ್ಕ ಪರಿಶೋಧಕರು, ನಿಕಟಪೂರ್ವ ಅಧ್ಯಕ್ಷರು ICAI ಮಂಗಳೂರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಬ್ಯಾಂಕಿಂಗ್ ಸೆಕ್ಟರ್ನ ಬ್ಯಾಂಕಿಂಗ್ ತಜ್ಞರು ಶ್ರೀ ರಾಜೇಶ್ ರಾವ್ ಅವರು ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಬಿಜೆಪಿ ಆರ್ಥಿಕ ಪ್ರಕೋಷ್ಠ ದಕ್ಷಿಣ ಕನ್ನಡ ಜಿಲ್ಲೆ CA ಶಾಂತರಾಮ್ ಶೆಟ್ಟಿ ಅವರು ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಜೊತೆಗೆ ನಮ್ಮ ಜೊತೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ OBCಯ ಉದಯ್ ಜಿ ಆಚಾರ್ಯ ಅವರು ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಓಕೆ, ಎರಡೂ ಪಕ್ಷಗಳು, ಆ ಪಕ್ಷಗಳ ಮುಖಂಡರು, ಜೊತೆಗೆ ಇನ್ನೊಂದು ಕಡೆ ಆರ್ಥಿಕ ತಜ್ಞರು, ಬ್ಯಾಂಕಿಂಗ್ ತಜ್ಞರು, ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ಜನಸಾಮಾನ್ಯರ ಪ್ರಶ್ನೆಗಳಿಗೆ ಕೂಡ ಮುಕ್ತವಾಗಿರುವಂತಹ ಅವಕಾಶ ಇದೆ. ತಮ್ಮಲ್ಲಿರುವಂತಹ ಪ್ರಶ್ನೆಗಳು, ಗೊಂದಲಗಳು, ನೇರವಾಗಿರುವಂತಹ ಕರೆಯನ್ನ ಮಾಡಬಹುದು. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೇನೆ. ವೆರಿ ಇಂಟ್ರೆಸ್ಟಿಂಗ್ ಈ ಬಾರಿ ಅಂತ ಹೇಳಿದಾಗ ಕ್ರಿಪ್ಟೋ ಕರೆನ್ಸಿಯ ವಿಚಾರ ಬರುತ್ತೆ. ಈ ಬಾರಿ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಈ ಬಗ್ಗೆ ನಾವು ಇವತ್ತು ಚರ್ಚೆಯನ್ನ ಮಾಡಬೇಕು. ತದನಂತರ RBI ನಿಂದ ಡಿಜಿಟಲ್ ರೂಪಿ ಬಿಡುಗಡೆ ಆಗಿರುವಂತದ್ದು, ಜೊತೆಗೆ 5G ವಿಚಾರವಾಗಿ, ಸಹಕಾರಿ ಸಂಘಗಳ ವಿಚಾರವಾಗಿ, ಎಲ್ಲ ವಿಚಾರದ ಬಗ್ಗೆ, ಕೃಷಿಯಲ್ಲಿ ಕೊಡುವಂತಹ ವಿನಾಯಿತಿಗಳು, ರಿಯಾಯಿತಿಗಳು, ಎಲ್ಲ ವಿಚಾರದ ಬಗ್ಗೆ ಇನ್ ಡಿಟೇಲ್ ವಿಚಾರವನ್ನ ನಾನು ಮಾಡಬೇಕು. ಮೊದಲಾಗಿ 4 ಗಣ್ಯ ವ್ಯಕ್ತಿಗಳ ಜೊತೆಗೆ ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತಾ ಬರ್ತಾ ಇದ್ದೇನೆ. ಮೊದಲಾಗಿ CA SS ನಾಯಕ್ ಅವರು, ಫಸ್ಟ್ ರಿಯಾಕ್ಷನ್, ಈ ಬಾರಿಯ ಬಜೆಟ್ 2022 ಯಾವ ರೀತಿ ನೋಡ್ತೀರಾ CA SS ನಾಯಕ್ ಅವರು? ಈ ಬಾರಿಯ ಬಜೆಟ್ ಹೆಚ್ಚಿನ ಜನರ ಒಂದು ಮನಸ್ಸಿನಲ್ಲಿ ಏನಂದರೆ ಅನೇಕ ನಿರೀಕ್ಷೆಗಳನ್ನು ಇಟ್ಟುಕೊಂಡದ್ದು ಸಹಜ. ಓಕೆ. ಯಾಕಂದರೆ ಕಳೆದ ಬಜೆಟ್ನಲ್ಲಿ ಕೊಡುಗೆಗಳ ಮಹಾಪೂರವನ್ನೇ ಘೋಷಣೆ ಮಾಡಿದ್ದಾರೆ. ಅನೇಕ ಒಂದು MSME ವಲಯಗಳಿಗಿರ್ಬೋದು, ಬಿಸ್ನೆಸ್ಸಿಗಿರ್ಬೋದು, ಅನೇಕ ಒಂದು ಘೋಷಣೆಗಳನ್ನು ಮಾಡಿದ್ದಾರೆ. MSME ವಲಯಗಳಿಗೆ 3 ಲಕ್ಷ ಕೋಟಿಯ ಒಂದು ಉತ್ತೇಜನ GECL ಲೋನ್ ಮುಖಾಂತರ ಕೂಡ ಉಂಟು. ಮತ್ತು MSMEಗಳಿಗೆ ರೀಸ್ಟ್ರಕ್ಚರಿಂಗ್ ವಿಷಯದಲ್ಲಿರ್ಬೋದು ಅನೇಕ ಘೋಷಣೆಗಳನ್ನು ಕೂಡ ಮಾಡಿದ್ದಾರೆ. ಏನಾಗ್ತದಂತ ಹೇಳಿದರೆ, ಪ್ರತಿ ವರ್ಷ ಇನ್ನೂ ಜಾಸ್ತಿ ನಾವು ಘೋಷಣೆ ಮಾಡಲಿಕ್ಕೆ ಆದಾಯ ಸಂಪನ್ಮೂಲ ಕ್ರೋಢೀಕರಣ ಮುಖ್ಯ. ಈಗ ಯಾವುದೇ ಒಂದು ಸರ್ಕಾರ, ಈಗ ನೋಡಿ ಬಜೆಟ್ ಅಂದರೆ ಏನು, ಕೇಂದ್ರ ಸರ್ಕಾರದ ಒಂದು ಬ್ಯಾಲೆನ್ಸ್ ಶೀಟ್. ಆ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನಿರ್ತದೆ, ನೀವು ಮಾಡುವ ಖರ್ಚುಗಳು, ಆ ಖರ್ಚುಗಳಿಗೆ ಬೇಕಾದ ನಿಮ್ಮ ಒಂದು ಮೂಲಗಳು ಏನು, ಒಂದು ಟ್ಯಾಕ್ಸಿನಿಂದ ಕಲೆಕ್ಷನ್ ಆಗಬೇಕು, ಒಂದೇ ನೀವು ಡಿಸ್ಇನ್ವೆಸ್ಟ್ಮೆಂಟಿಂದ ಆಗಬೇಕು, ಅಥವಾ ನೀವು ಏನು ಹೇಳ್ತಾರೆ ಸಾಲದ ರೂಪದಲ್ಲಿ ನೀವು ತಗೊಳ್ಬೇಕು, ಅಥವಾ ನೋಟು ಪ್ರಿಂಟ್ ಮಾಡಬೇಕು. ಇದು 4 ಮೂಲ ಬಿಟ್ಟರೆ ಬೇರೆ ಮೂಲ ಇಲ್ಲ. ಈಗ ಏನಾಗಿದೆ ಅಂದರೆ, ಕಳೆದ ಹಲವು ವರ್ಷಗಳಿಂದ, ತುಂಬ ವರ್ಷದಿಂದ ಅದೊಂದು ಫಿಸ್ಕಲ್ ಡೆಫಿಸಿಟನ್ನು ನಾವು ಕಂಟ್ರೋಲ್ ಮಾಡಲಿಲ್ಲ. ಫಿಸ್ಕಲ್ ಡೆಫಿಸಿಟ್ ಕಂಟ್ರೋಲ್ ಮಾಡದಾಗ ಏನಾಗ್ತದೆ ಅಂತ ಹೇಳಿದರೆ, ನಾವು ಸಾಲಕ್ಕೆ ಬೀಳಬೇಕಾಗ್ತದೆ. ಸಾಲಕ್ಕೆ ಬಿದ್ದಾಗ ಈಗ ನೀವು ನೋಡಿರಬಹುದು,
ನೀವು ಬಜೆಟಿನ ಒಂದು ಎಕ್ಸ್ಪೆಂಡಿಚರ್ ನೋಡಿದರೆ 20% ಆಫ್ ದಿ ಟೋಟಲ್ ಬಜೆಟ್ ಔಟ್ಲೆ ಇಟ್ ವಿಲ್ ಗೋ ಫಾರ್ ಇಂಟ್ರೆಸ್ಟ್ ಪೇಮೆಂಟ್. ಅದು ಯಾಕೆ ಇಂಟ್ರೆಸ್ಟ್ ಪೇಮೆಂಟಿಗೆ ಹೋಗ್ತದೆ? ಯಾಕಂದರೆ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆದಾಗೆ ಸಾಲ ಜಾಸ್ತಿ ಆಗ್ತದೆ, ಸಾಲ ಜಾಸ್ತಿ ಆದಾಗ ಅದರ ಮೇಲೆ ಬಡ್ಡಿ ಕಟ್ಟೋದು ಕೂಡ ಜಾಸ್ತಿ ಆಗ್ತದೆ. ಇಂಥ ಒಂದು ಸನ್ನಿವೇಶದಲ್ಲಿ ಈ ವರ್ಷ ಕೂಡ ಲಾಸ್ಟ್ 2 ವರ್ಷ ಕೊರೋನಾ ಇತ್ತು, ಎಲ್ಲರಿಗೂ ಗೊತ್ತುಂಟು. GDP ಆದರೂ ಕೂಡ ಅದನ್ನು ಹಿಮ್ಮೆಟ್ಟಿಸಿ ಕಳೆದ ಒಂದು ಬಜೆಟ್ ಘೋಷಣೆಯಿಂದಾಗಿ 9.2% ಪ್ರಗತಿಯನ್ನು ದಾಖಲಿಸಿದೆ ಅಂತೇಳಿ ನಿಜವಾಗಿ ಒಂದು ಹೆಮ್ಮೆಯ ವಿಷಯ. ಅದು ಕೂಡ ಟ್ಯಾಕ್ಸ್ ಕಲೆಕ್ಷನ್ ಕೂಡ ಈ ಸಾರಿ ಕಳೆದ ಸಾಲಿ ನಮ್ಮ ಒಂದು ಎಕ್ಸ್ಪೆಂಡಿಚರ್ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ರಲ್ಲ ಅದಕ್ಕಿಂತ 3.5 ಲಕ್ಷ ಕೋಟಿ ಜಾಸ್ತಿ ಟ್ಯಾಕ್ಸ್ ಕೂಡ ಇನ್ಕಮ್ ಟ್ಯಾಕ್ಸ್ ಕಲೆಕ್ಟ್ ಆಗಿದೆ. GST ಕೂಡ 1.41 lakh crore ಕಳೆದ ತಿಂಗಳು ಕೂಡ ಕಲೆಕ್ಷನ್ ಆಗಿದೆ. ಅಂದರೆ ಇದು ತೋರಿಸ್ತೇನೆ ಏನಂದ್ರೆ ನಮ್ಮ ದೇಶದ ಆರ್ಥಿಕತೆ ಉತ್ತಮ ಸ್ಥಿತಿಯಲ್ಲಿ, ನಮ್ಮ ಇಡೀ ಪ್ರಪಂಚದಲ್ಲಿ ಗ್ಲೋಬಲ್ನಲ್ಲಿ ಅತ್ಯಂತ ಒಂದು ಫಾಸ್ಟೆಸ್ಟ್ ಗ್ರೋತ್ ಇರುವ ಒಂದು ದೇಶ ಅಂತ ಹೇಳಿದರೆ ಭಾರತ ದೇಶ. ಅದಕ್ಕೆ ಸರಿಯಾಗಿ ನಾವೇನು ಮಾಡಿದ್ದೇವೆ, ಕಳೆದ ನೀವು ನೋಡಿರ್ಬೋದು 34.83 ಕೋಟಿ ನಮ್ಮದು ಬಜೆಟ್ ಗಾತ್ರ ಇತ್ತು. ಅದನ್ನು ರಿವೈಸ್ ಮಾಡಿ ನಮ್ಮ ಕೋವಿಡ್ ಸಂದರ್ಭದಲ್ಲಿ ಜನರಿಗೆ ಇನ್ನೂ ಜಾಸ್ತಿ ಇದು ಕೊಡಬೇಕಂತ 37.7 ಕೋಟಿ, ಅದರಲ್ಲಿ 35,000 ಕೋಟಿ ವ್ಯಾಕ್ಸಿನೇಷನಿಗೆ ಖರ್ಚಾಗಿದೆ. ಈ ಸಾರಿ 39.5 ಲಕ್ಷ ಕೋಟಿ ಅನ್ನೋದು ನಮ್ಮ ಬಜೆಟ್ ಗಾತ್ರ. ಬಜೆಟ್ ಗಾತ್ರವನ್ನು ಕಳೆದ ಸಾರಿಯೂ ಕಮ್ಮಿ ಮಾಡಲಿಲ್ಲ, ಅದ್ರ ಮುಂಚಿನ ಸಾರಿಯೂ ಕೋವಿಡ್ನಿಂದಾಗಿ ಕಮ್ಮಿ ಮಾಡಲಿಲ್ಲ. ಎಲ್ಲ ಈ ಒಂದು ಸಂದರ್ಭದಲ್ಲಿ ಅದನ್ನು ಸರಿದೂಗಿಸಿಕೊಂಡು ಈ ಸಾರಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ನಿರೀಕ್ಷೆ ತುಂಬಾ ಇರ್ತದೆ ಜನರಿಗೆ. ಹೇಳ್ತಾರೆ ನೋಡಿ, ವಾಂಟ್ಸ್ ಆರ್ ಅನ್ಲಿಮಿಟೆಡ್, ಮೀನ್ಸ್ ಆರ್ ಲಿಮಿಟೆಡ್ ಅಂತ. ಎಷ್ಟು ಮೀನ್ಸ್ ಉಂಟು ಹಾಸಿಗೆ ಇದ್ದಷ್ಟು ಕಾಲ್ ಚಾಚುದು, ಆ ರೀತಿಯಲ್ಲಿ ಈ ಬಜೆಟ್ ಅನ್ನು ಮಾಡಿದ್ದಾರೆ. ಓಕೆ, ಎಸ್ ನಾಯ್ಕ ಅವರು ಆರ್ಥಿಕ ತಜ್ಞರಾಗಿ ತಾವು ಹೇಳೋದಂತ ಹೇಳಿದ್ರೆ ಈ ಬಜೆಟ್ ಹೇಗಿದೆ? ಒಳ್ಳೆಯ ಬಜೆಟ್, ಉತ್ತಮವಾಗಿರುವಂತ ಬಜೆಟ್? ಇಲ್ಲ ನಾನು ಅವರೇಜ್ ಆಗಿರುವಂತಹ ಒಂದು ಮಾರ್ಕ್ಸ್ ಅನ್ನು ಕೊಡ್ತೀನಿ, ಯಾವ ರೀತಿ ನೋಡ್ತೀರಾ? ಇಲ್ಲ ತೀರಾ ಕಳಪೆ ಮಟ್ಟ ಬಜೆಟ್? ಇಟ್ ಇಸ್ ಅ ಗುಡ್ ಬಜೆಟ್, ಬೆಸ್ಟ್ ಬಜೆಟ್ ಅಂತ ನಾನು ಹೇಳುವುದಿಲ್ಲ. ಇಟ್ ಇಸ್ ರಿಯಲಿ ಗುಡ್. ಇಂತಹ ಒಂದು ಸನ್ನಿವೇಶದಲ್ಲಿ ಈಗ ಮಂಡನೆ ಮಾಡಿದ್ದು ಇಟ್ ಈಸ್ ಗುಡ್. ಓಕೆ, ಇಂತಹ ಸಂದರ್ಭಗಳು ಅಂದ್ರೆ ಕೋವಿಡ್ ಸಂಕಷ್ಟದ ಕಾಲಘಟ್ಟದಲ್ಲಿ ಒಂದು ಮಂಡನೆ ಮಾಡಿರುವಂತಹ ಬಜೆಟ್ ಒಂದು ಒಳ್ಳೆಯ ಬಜೆಟ್ ಅಂದ್ರೆ ಯಾರಿಗೂ ಒಂದು ಅಡಿಷನಲ್ ತೆರಿಗೆ ವಿಧಿಸಲಿಲ್ಲ. ಓಕೆ, ಎಸ್. ಅದೇ ರೀತಿ ಫಸ್ಟ್ ರಿಯಾಕ್ಷನ್ ನೇರವಾಗಿ ಬಿಜೆಪಿಯ ಆರ್ಥಿಕ ಪ್ರಕೋಷ್ಠ ದಕ್ಷಿಣ ಕನ್ನಡ ಜಿಲ್ಲೆ CA ಶಾಂತರಾಮ್ ಶೆಟ್ಟಿ ತಮ್ಮ ಜೊತೆ ಬರ್ತೇನೆ. ತಮ್ಮ ಪಕ್ಷ ಅಧಿಕಾರದಲ್ಲಿರುವಂಥದ್ದು, ಕೇಂದ್ರ ಸರ್ಕಾರ ಮಂಡನೆ ಮಾಡಿರುವಂತಹ ಬಜೆಟ್, ಫಸ್ಟ್ ರಿಯಾಕ್ಷನ್ ಸರ್. ಎಸ್, ಬಹುಶಃ ನಿಮ್ಗೆ ಗೊತ್ತಿದ್ದಾಗೆ ಕಳೆದ 2 ಬಜೆಟು ಈ ನಮ್ಮ ಕೋವಿಡ್ ಪ್ಯಾಂಡಮಿಕ್ಕಿನ ಒಂದು ಹೆಡ್ ವಿಂಡಲ್ಲಿ ಈ ಬಜೆಟ್ ಮಾಡಿದ್ದಾರೆ. ಬಹುಶಃ ನಿಮ್ಗೆ ಗೊತ್ತಿದ್ದಾಗೆ ಹೆಲ್ತ್ ಸೆಕ್ಟ್ರಿಗೆ ಆದಷ್ಟು ಪ್ರೊವಿಷನ್ಸ್ ಮಾಡಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಬಹುಶಃ ಈ ಬಜೆಟ್ ಒನ್ ಆಫ್ ದ ಬೆಸ್ಟ್ ಬಜೆಟ್. ಯಾಕಂತ ಹೇಳಿದರೆ ಇದು ಕೇವಲ ಈ ಒಂದು 22-23 ಒಂದು ಈ ವರ್ಷಕ್ಕೆ ಮಾತ್ರ ಅಲ್ಲದೆ ನೆಕ್ಸ್ಟ್ 15-20 ಇಯರ್ಸಿನ ಒಂದು ವಿಷನ್ ಇಟ್ಕೊಂಡು ಮಾಡೋಂಥ ಬಜೆಟು. ಮುಂದಿನ ಜನ್ರೇಷನ್, ಯಾಕೆಂದರೆ ಮುಂದಿನ ಜನ್ರೇಷನ್ ನಿಮಗೆ ಗೊತ್ತಿರ್ಬೋದು, ಇವತ್ತು ಎಲ್ಲ ಈ ಡಿಜಿಟಲೈಸೇಷನನ್ನು ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಕೃಷಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ಪ್ರವಾಸ ಎಲ್ಲದಕ್ಕೂ ತಂದರು. ಎಕ್ಸಾಂಪಲ್ ಈ ಪಾಸ್ಪೋರ್ಟ್ ಇರ್ಬೋದು, ಅಥವಾ ಡ್ರೋನಲ್ಲಿ ನಮ್ಮ ಕೃಷಿಕರನ್ನ ಒಂದು ಅವರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಲಿಕ್ಕೆ ಡ್ರೋನ್ ಯೂಸ್ ಮಾಡುವಂಥದ್ದು ಬಹುಶಃ ನಮ್ಮ ಮುಂದಿನ ಜನರೇಷನ್ಗೆ ಬೇಕು. ಬಹುಶಃ ನಮ್ಮ ಕಾಮನ್ ಜನ ನನಗೆ ಏನು ಸಿಕ್ಕಿದೆ ಅಂತ ಕೇಳಿದ್ರೆ ಬಹುಶಃ ಅವನಿಗೆ ಏನೋ ಸಣ್ಣ ಟ್ಯಾಕ್ಸ್ ಕನ್ಸೆಷನ್ ಕೊಟ್ಟರೆ ಅದೇ ತೃಪ್ತಿ ಆಗ್ತಾನೆ. ಆದರೆ ಅವನಿಗೆ ಹಿಡನ್ ಸ್ಟ್ರೆಂತ್ ಏನು ಕೊಡಬೇಕು, ದೇಶ ಒಂದು ಭದ್ರತೆಯಲ್ಲಿದ್ದರೆ ನಾವು ಜನರಿಗೆ ಭದ್ರತೆ ಕೊಡ್ಬೋದು ಅಂತ ಹೇಳೋದಕ್ಕೆ 100 ಸಾಕ್ಷಿಗಳಿದೆ. ಅದನ್ನು ತಿಳಿದುಕೊಂಡು ಇವತ್ತು ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಿದೆ. ನಿಮ್ಗೆ ಗೊತ್ತಿದ್ದಾಗಿ ಇವತ್ತು ಡಿಫೆನ್ಸ್ ಬಜೆಟ್ ಅಲ್ಲಿ 68% ಅನ್ನು ಆತ್ಮನಿರ್ಭರ್ ಅಂತ ಹೇಳಿದ್ರೆ ಡೊಮೆಸ್ಟಿಕ್ ಪ್ರೊಡಕ್ಷನ್ ಮಾಡಿ ಅದರಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಇರಬಹುದು, ಸ್ಟಾರ್ಟ್ಅಪ್ಸ್ ಇರ್ಬೋದು, MSME ಇರ್ಬೋದು, ಎಷ್ಟೋ ಸೆಕ್ಟರ್ಗಳು ಇಂಪ್ರೂವ್ಮೆಂಟ್ ಆಗ್ತದೆ. ಇದರಲ್ಲಿ ಎಂಪ್ಲಾಯ್ಮೆಂಟು ಆಟೋಮೆಟಿಕ್ ಆಗಿ ಜಾಬ್ ಸಿಗ್ತದೆ. ಈಗ ಬಡವರು ಮತ್ತು ಮಧ್ಯಮ ವರ್ಗದವ್ರನ್ನ ಖಂಡಿತ ಈ ಇನ್ಫ್ರಾಸ್ಟ್ರಕ್ಚರ್ ಎಲೊಕೇಶನ್ ಉಂಟಲ್ಲ, ಈ ಮೂಲ ಸೌಕರ್ಯದಿಂದ ಅವರನ್ನು ಮೇಲೆ ತರಬಹುದು. ಅದನ್ನು ಜನರಿಗೆ ನಾವು ತಿಳಿಸ್ಬೇಕು. ಯಾಕೆ ಹೇಳಿದ್ರೆ ಅದು ಇಮಿಡಿಯೇಟ್ ನಾಳೆ ನೆಕ್ಸ್ಟ್ ಇಯರ್ ನನಗೆ ಟ್ಯಾಕ್ಸ್ ಕನ್ಸೆಷನ್ ಸಿಗ್ತು, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದೇಶ ದ ಸೆಕ್ಯೂರಿಟಿ ಪ್ಲಸ್ ಡೆಫಿಸಿಟ್ ಬಜೆಟ್ ನಮ್ದು ಎಸ್ಟಿಮೇಟ್ ಎಷ್ಟಿತ್ತು 6.8 ಬರ್ತದಂತ ಇತ್ತು. ಬಟ್ 6.4 ಡೆಫಿಸಿಟ್ ಅಲ್ಲಿ ಇಂಥ ಪೆಂಡಮಿಕ್ ಸ್ಥಿತಿಯಲ್ಲಿ ಇಟ್ಸ್ ದ ಬೆಸ್ಟ್ ಬಜೆಟ್. ಐ ಥಿಂಕ್ ಇದರ ರಿಸಲ್ಟ್ ನೆಕ್ಸ್ಟ್ 5-10 ಇಯರ್ಸ್ ಅಲ್ಲಿ ನಮಗೆ ಸಿಗ್ತದೆ ಅಂತ ಹೇಳೋದಕ್ಕೆ ನಮಗೆ ತುಂಬಾ ವಿಶ್ವಾಸ ಇದೆ. ಓಕೆ, ಇದು ಬಿಜೆಪಿ ಆರ್ಥಿಕ ಪ್ರಕೋಷ್ಠ CA ಶಾಂತರಾಮ್ ಶೆಟ್ಟಿ ಅವರ ಮಾತುಗಳು. ದೂರದೃಷ್ಟಿ ಇರುವಂತಹ ಬಜೆಟ್ ಇದು. ಇವತ್ತಿನ ನಿನ್ನೆಯ ನಾಳೆಯ ಬಜೆಟ್ಗಳಲ್ಲ, ಒಂದು 15-20 ವರ್ಷಗಳ ಭವಿಷ್ಯದ ಚಿಂತೆಯನ್ನ ಅಳವಡಿಸಿಕೊಂಡು ಮಾಡಿರುವಂತಹ ಬಜೆಟ್ ಅನ್ನುವಂಥದ್ದು. ಈ ವಿಚಾರವನ್ನೇ ವಿತ್ತ ಸಚಿವರು ಕೂಡ ಹೇಳಿರುವಂತದ್ದು. ನೇರವಾಗಿ ಬ್ಯಾಂಕಿಂಗ್ ತಜ್ಞರು ಶ್ರೀ ರಾಜೇಶ್ ರಾವ್ ಅವ್ರ ಜೊತೆ ಮಾಡ್ತಾ ಇದ್ದೇನೆ. ಎಸ್ ಸರ್, ಫಸ್ಟ್ ರಿಯಾಕ್ಷನ್. ಕಳೆದ 2 ವರ್ಷಗಳಿಂದ
ನಮ್ಮ ದೇಶ ಏನಿತ್ತು ಅಂತ ಹೇಳಿದ್ರೆ ಐಸಿಯುನಲ್ಲಿತ್ತು, ಆರ್ಥಿಕ ಐಸಿಯುನಲ್ಲಿತ್ತು. ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ 2 ವರ್ಷದ ನಂತರ. ಈಗ ನಾವಿನ್ನು ಕೋವಿಡ್ ಬಗ್ಗೆ ಮಾತಾಡಲಿಕ್ಕಿಲ್ಲ. ಮಾರ್ಚ್ ಎಂಡಿಗೆ ಇಡೀ ವಿಶ್ವದಲ್ಲಿ ಅಥವಾ ಭಾರತದಲ್ಲಿ ಹೇಳಬೇಕಂದ್ರೆ ಕೋವಿಡ್ನ ಮುಗೀತದೆ, ಅದರ ರೌದ್ರ ಅವತಾರ ಮುಗೀತದೆ. ಯಾಕಂತ ಹೇಳಿದ್ರೆ 100% ವ್ಯಾಕ್ಸಿನೇಷನ್ ಗುರಿ ಇಟ್ಕೊಂಡಿದ್ದಾರೆ, ಅಲ್ಲಿಗೆ ಮುಗೀತದೆ ಕೋವಿಡ್ ಪ್ರಾಬ್ಲಮ್. ಸೊ ಪ್ರೀ ಕೋವಿಡ್ ಲೆವೆಲಲ್ಲಿ ಏನಿತ್ತು ನಮ್ಮ ದೇಶ, ಅದು ಹತ್ತಿರದಲ್ಲಿ ಇದ್ದೇವೆ. ಆಲ್ಮೋಸ್ಟ್ 90 to 95% ವಿ ಹ್ಯಾವ್ ಕವರ್ಡ್ ದಟ್ ಪೊಸಿಷನ್. ಸೊ ಇನ್ನು ನಾವು ಈ ಐಸಿಯಿಂದ ಹೊರಗೆ ಬಂದು ಈಗ ಒಮ್ಮೆಲೆ ನಾವು ಸಾಲಿಡ್ ಫುಡ್ ಕೊಟ್ಟು ಅದನ್ನು ಹಾಕಿದರೆ ಅದು ಪುನಃ ಎಫೆಕ್ಟ್ ಆಗ್ತದೆ ಆರ್ಗನ್ಸ್ಗಳಿಗೆಲ್ಲ. ಸೊ ಲೈಟ್ಲಿ ಸಣ್ಣ ಡೋಸಸ್ ಕೊಟ್ಟು, ಟಾನಿಕ್ ಕೊಟ್ಟು, ಹೆವಿ ಫುಡ್ ಕೊಡದೆ ಇಂಥ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ಬಜೆಟಿನ ಡೈರೆಕ್ಟ್ ಬೆನಿಫಿಟ್ ಏನಿಲ್ಲ. ಈ ಶಾಂತರಾಮ್ ಶೆಟ್ಟಿ ಹೇಳಿದಾಗೆ ವ್ಯಕ್ತಿಗತವಾಗಿ ಪ್ರತಿಯೊಂದು ಪ್ರಜೆಗೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ವಿಸಿಬಲ್, ದರ್ ಇಸ್ ನೋ ವಿಸಿಬಲ್ ಬೆನಿಫಿಟ್ ಫ್ರಮ್ ಟು ದ ಕಾಮನ್ ಮ್ಯಾನ್ ಫ್ರಮ್ ದಿಸ್ ಬಜೆಟ್. ವಿಸಿಬಲ್, ಕಾಣುವಂಥದ್ದು ಏನಿಲ್ಲ. ಎಲ್ಲವೂ ಕಾಣದ ಶಕ್ತಿಗಳು. ಸರ್ ಹೇಳಿದಂಗೆ ಅದೊಂದು 5-10 ವರ್ಷ ಅಲ್ಲ, 20 ವರ್ಷದವರೆಗೆ ದೂರಗಾಮಿ ಯೋಜನೆಗಳು ಇರುವಂಥ ಬಜೆಟ್ ಒಂದು. ಮತ್ತು ಇದನ್ನು ಈ ಬಜೆಟ್ ಅನ್ನು ಮಂಡಿಸಲಿಕ್ಕೆ ನಮ್ಮಿಂದ ಫಂಡಿಂಗ್ ಸಾಧ್ಯ ಉಂಟಾ ಅಂತ ಪ್ರಶ್ನೆ. ಟ್ಯಾಕ್ಸ್ ಫಾರ್ ಎಕ್ಸಾಂಪಲ್ ನೀವು ನೋಡಿದ್ರೆ ಡೈರೆಕ್ಟ್ ಮುಂಚೆ ನಮಗೆ 12 ಲಕ್ಷದಿಂದ 15 ಲಕ್ಷ ಕೋಟಿವರೆಗೆ ನಮ್ದು ಟೋಟಲ್ ರೆವಿನ್ಯೂ ಎಲ್ಲ ಬರ್ತಾ ಇತ್ತು ಮುಂಚಿನ ಬಜೆಟ್ಗಳನ್ನು ನೋಡಿದ್ರೆ. ಈಗ ನಮ್ದು ಕೇವಲ ಡೈರೆಕ್ಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ 10 ಲಕ್ಷ ಕೋಟಿ ದಾಟಿದೆ. GST ಅಂತೂ 25 ಲಕ್ಷ ಕೋಟಿ ದಾಟ್ತಾ ಉಂಟು. ಸೊ 25ರಿಂದ 27 ಲಕ್ಷ ಅವರು ಎಸ್ಟಿಮೇಟ್ ಮಾಡಿದ್ದಾರೆ ರಿಸಿಟ್ಸ್ ಅಂತ ಹೇಳಿ, 27.54 lakh crores. ಸೊ ಇನ್ಕಮ್ ಕೂಡ ಜಾಸ್ತಿ ಫಾರ್ ದ ಲಾಸ್ಟ್ 5 ಇಯರ್ಸ್ ನೋಡಿದ್ರೆ ನಮ್ದು ಇನ್ಕಮ್ ಆಲ್ಮೋಸ್ಟ್ ಡಬಲ್ ಆಗಿದೆ. ಟ್ಯಾಕ್ಸ್ ಇನ್ಕಮ್ ಜಾಸ್ತಿ ಡಬಲ್ ಆಗಿದೆ, ಟ್ಯಾಕ್ಸ್ ಪೇಯರ್ಸ್ ಕೂಡ ಡಬಲ್ ಆಗಿದೆ. ಸೊ ಎಲ್ಲರಲ್ಲಿ ಕೂಡ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಬಂದಿದೆ. ಈ ನಮ್ಮ ದೇಶದಲ್ಲಿ ಮುಂಚೆ ಡಿಸಿಪ್ಲಿನ್ ಇತ್ತು, ಆದರೆ ಅದನ್ನು ಫಾಲೋ ಅಪ್ ಮಾಡೋರಿಲ್ಲ. ಈಗ ಎಲ್ಲರೂ ಕೂಡ ಒಂದು ಇದು ಬಂದಿದೆ, ಏನಂದರೆ ನಾವು ಟ್ಯಾಕ್ಸ್ ಕಟ್ಟಬೇಕು, ನಮ್ಮ ದೇಶ ಅಭಿವೃದ್ಧಿ ಆಗಬೇಕು, ಈ ಥರ ಒಂದು ದೇಶಭಕ್ತಿ ಒಂದು ಬಂದಿದೆ. ಸೊ ಅದಕ್ಕೆ ಸರಿಯಾಗಿ ಬಜೆಟ್ ಆಗಿದೆ. ಮುಂದೆ ನಮ್ಮ ಇನ್ನು 25 ವರ್ಷ ನಂತರ 2045 ಅವ್ರು ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್. 100ನೇ ವರ್ಷದ ಟಾರ್ಗೆಟ್ ಇಟ್ಕೊಂಡು ಅವ್ರು ಮಾತಾಡಿದ್ದಾರೆ. 2047ರಲ್ಲಿ ಏನಾಗ್ತದೆ ಅಂತ ಹೇಳಿ. ಸೊ 2047 ಬೇಡ, ಇಂಥ ಯೋಜನೆಗಳು ಸರಿಯಾಗಿ ನಡೆದ್ರೆ, ಇಂಪ್ಲಿಮೆಂಟೇಷನ್ ಪ್ರಾಬ್ಲಮ್ ಅಂದರೆ ದೇಶ ಮತ್ತೆ ಯೋಚನೆ ಮಾಡೋದು. ಇಂಪ್ಲಿಮೆಂಟೇಷನ್ ಸರಿಯಾಗಿ ನಡೆದ್ರೆ ಇನ್ನು 10 ವರ್ಷದಲ್ಲಿ ಭಾರತ ನಂಬರ್ 3 ಆಗೋದ್ರಲ್ಲಿ ಇದೆಲ್ಲ ಡೌಟ್ ಇಲ್ಲ ವಿಶ್ವದಲ್ಲಿ. ಸೂಪರ್ ಪವರ್ ಆಗ್ತದೆ ಆಫ್ಟರ್ ರಷ್ಯಾ ಅಂಡ್ ಚೈನಾ, USA ಅಂಡ್ ಚೈನಾ. ಓಕೆ ಸೂಪರ್ ಪವರ್ ಆಗುವ ರೀತಿಯಲ್ಲಿ ಈ ಒಂದು ಬಜೆಟ್ ಇದೆ ತಮ್ಮ ಒಂದು ವಾದ. ಬ್ಯಾಂಕಿಂಗ್ ತಜ್ಞರು ಶ್ರೀ ರಾಜೇಶ್ ರಾವ್, ಅದೇ ರೀತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ OBC ಉದಯ್ ಜಿ ಆಚಾರ್ಯರು ಫಸ್ಟ್ ರಿಯಾಕ್ಷನ್ ಬಜೆಟ್ ಬಗ್ಗೆ 2022 ಯಾವ ರೀತಿ ನೋಡ್ತಾರೆ? ತಜ್ಞರು ಇದರ ಬಗ್ಗೆ ಬಹಳ ಒಳ್ಳೆ ರೀತಿಯ ವಿಶ್ಲೇಷಣೆಗಳನ್ನು ಕೊಟ್ಟರು. ಅವರ ಒಂದು ಅಭಿಪ್ರಾಯಗಳಿಗೆ ನಾನು ಖಂಡಿತವಾಗಿ ನನ್ನ ಒಂದು ರೆಸ್ಪೆಕ್ಟ್ ಕೊಡ್ತೀನಿ ನಾನು. ಆದರೆ ಇದರಲ್ಲಿ ಪ್ರಾಬ್ಲಮ್ ಇರೋದು ಏನಂತ ಹೇಳಿದರೆ, ಮಂಡನೆ ಮಾಡುವುದು ಯಾರು ಸಹ ಹೇಗೆ ಸಹ ಮಾಡ್ಬೋದು ಮಂಡನೆ. ಆದರೆ ಇವರು ಹೇಳಿದಾಗೆ ಅದಕ್ಕೆ ಬೇಕಾದ ಕ್ರೋಢೀಕರಣ ಆಗುವಂತಹ ಫಂಡ್ಸ್ ಅದು ಎಲ್ಲಿಂದ ಬರ್ತದೆ, ಅದು ಇವಾಗ ಇಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಒಂದು ಎರಡನೇದೇನಂತ ಹೇಳಿದ್ರೆ, ಇಲ್ಲ ದೊಡ್ಡ ತಜ್ಞರು ಕೂತಿದ್ದಾರೆ, ಹಾಗಿರುವಾಗ ನಾನು ಯಾವುದೇ ರೀತಿಯ ಒಂದು ರಿಪೋರ್ಟ್ ತೆಗಿಲಿಕ್ಕೆ ಹೋಗಲ್ಲ. ನಾನು ಮಾತಾಡುವಂತಹದ್ದು ಆಸ್ ಅ ಲೇಮನ್, ಜನಸಾಮಾನ್ಯನ ಒಂದು ದೃಷ್ಟಿಯಿಂದ ನಾನು ಮಾತಾಡುದಾದ್ರೆ ನನಗೆ ಇದರಲ್ಲಿ ಏನ್ ಲಾಭ ಆಗಿದೆ ಅಂತ ಹೇಳಿ ನಾನು ಖಂಡಿತವಾಗಿ ನೋಡ್ತೇನೆ. ಯಾಕಂತ ಹೇಳಿದ್ರೆ ಈ ಒಂದು ಬಜೆಟ್ ಅನ್ನು ನೋಡಿದ್ರೆ ಏನೋ ಒಂದು ಫಾರ್ಮಾಲಿಟಿಗೆ ಮಾಡಿದಂತಹ ಒಂದು ಬಜೆಟ್. ಪಕ್ಷದ ಒಂದು ವಕ್ತಾರನ ನಿಟ್ಟಿನಲ್ಲಿ ನಾನು ಮಾತಾಡಬೇಕಾದ್ರೆ ಒಂದು ವಿಷಯ ಇಲ್ಲಿ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಪಕ್ಷದ ಹಿರಿಯ ನಾಯಕರಾದ DK ಶಿವಕುಮಾರ್, ರಾಜ್ಯಾಧ್ಯಕ್ಷರಾದ DK ಶಿವಕುಮಾರ್ ಅವರು ಬೆಳಿಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಮ್ಮ ರಾಜ್ಯದ 25 ಸಂಸದರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇಂತಹ ಒಂದು ಗತಿ ನಮ್ಮ ರಾಜ್ಯಕ್ಕೆ ಬಂತಲ್ಲ ಅಂತ. ಯಾಕಂದ್ರೆ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಹೋದಂತಹ ವಿತ್ತ ಸಚಿವರು, ರಾಜ್ಯಸಭೆ ಸದಸ್ಯರಿಗೆ ಆಗಿ ಹೋದವರು ನಮ್ಮ ರಾಜ್ಯಕ್ಕೆ ಏನು ತರಲಿಕ್ಕೆ ಆಗಲಿಲ್ಲ. ಅದಕ್ಕೆ ಸಮಜಾಯಿಷಿ ಕೊಡ್ತಾರೆ, ಅದು ಓವರ್ ಆಲ್ ಬರುವಾಗ ನಮಗೆ ಸಿಗ್ತದೆ ಅಂತ. ಸ್ಪೆಸಿಫಿಕ್ ಆಗಿ ನಮಗೆ ತರಲಿಕ್ಕೆ ಆಗಿಲ್ಲ, ಓವರ್ ಆಲ್ ಆಗಿ ಬರುವಾಗ ಅದರ ಒಂದು ಪಾಲನ್ನು ನಾವು ಹೇಗೆ ಪಡೀಲಿಕ್ಕೆ ಸಾಧ್ಯ? ಅದಂತೂ ನಮಗೆ ಒಂದು ಗಗನ ಕುಸುಮವಾಗಿ ಇರುವಂತಹ ಒಂದು ವಿಚಾರ. ಮತ್ತೆ ಇದರಲ್ಲಿ ಏನು ಸ್ಪೆಷಲ್ ಅಂತ ನನಗೆ ಏನು ಕಂಡು ಬಂದಿಲ್ಲ. ಜಸ್ಟ್ ಫಾರ್ಮಾಲಿಟಿ ಸೇಕ್ ಮಂಡನೆ ಮಾಡಬೇಕಿತ್ತು, ಮಾಡಿದ್ದಾರೆ ಅಷ್ಟೇ. ಓಕೆ ಇದು ಉದಯ ಆಚಾರ್ಯ ಕಾಂಗ್ರೆಸ್ನ ವಕ್ತಾರರ ಮಾತುಗಳು. ಅದೇ ರೀತಿ ಇನ್ನು ಮುಂದಕ್ಕೆ ಜನರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಬೇಕು. ತಮ್ಮ ಪ್ರಶ್ನೆಗಳಿದ್ರೆ ಕೂಡ ಮುಕ್ತವಾಗಿರುವಂತ ಅವಕಾಶ ಇದೆ. ಅನೇಕ ಕರೆಗಳು ಬರ್ತದೆ. ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ಎಲ್ಲರಿಗೂ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಸರ್? ಬೀದರಿಂದ ಭೀಮ್ ರೆಡ್ಡಿ ಅಂತ, ಸಾಮಾಜಿಕ ಹೋರಾಟಗಾರ. ಬೀದರಿಂದ ಭೀಮ್ ರೆಡ್ಡಿ ಅವರು, ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ನಮಸ್ತೆ. ಇವತ್ತಿನ ಬಜೆಟ್ ಏನಾಯ್ತು ಅಂದ್ರೆ ಊಟಕ್ಕೆ ಎಲ್ಲ ಉಪ್ಪಿನಕಾಯಿ ತರ ಆಗಿದೆ ಕರ್ನಾಟಕಕ್ಕೆ. ಓಕೆ, ಕರ್ನಾಟಕಕ್ಕೆ ನಾವು ಏನೇನೆಲ್ಲ ನಿರೀಕ್ಷೆ ಇಟ್ವಿ ಆ ನಿರೀಕ್ಷೆಗೆ ಖಂಡಿತ ತಣ್ಣೀರು ಬಟ್ಟೆ ಆಗಿದೆ.
ಯಾಕೆಂದ್ರೆ ನನ್ನ ನಿರೀಕ್ಷೆ ಏನಿತ್ತಪ್ಪ ಅಂದ್ರೆ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶಕ್ಕೆ ಅಂದ್ಕೊಂಡಿದೀನಿ. ಮತ್ತೆ ಪೆಟ್ರೋಲ್ ಡೀಸೆಲ್ ಮತ್ತೆ ಗ್ಯಾಸ್ ಬೆಲೆ ಇಳಿಕೆ ಆಗುತ್ತೆ. ಮತ್ತೆ ಬಡವರಿಗೆ ಒಂದು ಡೀಸೆಲ್ ರೇಟ್ ಕಡಿಮೆ ಆಗಿದ್ರೆ ಬಡವರಿಗೆ ಎಲ್ಲ ದವಸ ಧಾನ್ಯಗಳು ಕಡಿಮೆ ಆಗುತ್ತೆ. ನನ್ನ ಒಂದು ಅಭಿಪ್ರಾಯ ಇತ್ತು. ನಾನು SB ಅಲ್ಲಿ ಸ್ಟೇಟೆಡ್ ಎಲ್ಲ ಹಾಕೊಂಡಿದ್ದೆ. ಇವತ್ತು ನನಗೆ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದಾರೆ, ನಿನ್ನ ಪ್ರಶ್ನೆ ನೀನು ಹೇಳಿರುವಂತ ಒಂದು ಹೇಳಿದ್ದು ಆಗಿಲ್ಲ. ಆದ್ರೆ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಅಂದ್ರೆ ರಾಜ್ಯ ಅಂಬಾನಿ ಮತ್ತೆ ಅದಾನಿ ಅವರು ಬಜೆಟ್ ಅಂತ ಜನಗಳು ಮಾತಾಡ್ತಾ ಇದಾರೆ ಖಂಡಿತ. ಯಾಕೆಂದ್ರೆ 5G ಮೊಬೈಲ್ ಏನ್ ತರ್ತಾ ಇದಾರೆ ಖಂಡಿತ ಅವರಿಗೆ ಹೋಗುತ್ತೆ, ಅದು ಅವರೇ ಮಾಡ್ತಾರೆ. ಮತ್ತೆ ಇದು ಬಜೆಟ್ ಅವರಿಗೆ ಅಂತ ಹೇಳಿ ನಾನು ವ್ಯಕ್ತಪಡಿಸ್ತೀನಿ. ಯಾಕೆಂದ್ರೆ ಇವತ್ತು ರೈತರಿಗೆ ಮತ್ತೆ ಕೊರೋನಾದಿಂದ ಮೃತಪಟ್ಟ ರೋಗಿಗಳಿಗೆ ಒಂದು ಸೂಕ್ತ ಪರಿಹಾರ ಸಿಕ್ಕಿಲ್ಲ. ಅವರಿಗೆ ಪರಿಹಾರ ಕೊಡ್ತಾರಂತ ನಿರೀಕ್ಷೆ ನಾನು ತುಂಬಾ ಇಟ್ಕೊಂಡಿದ್ದೆ. ಮತ್ತೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೆ. ಬಟ್ ಇದೆಲ್ಲ ಚುನಾವಣೆ ಮುಂದೆ ಇರುವಂತ ಒಂದು 5 ರಾಜ್ಯಗಳಿಗೆ ಏನ್ ಚುನಾವಣೆ ಇದೆ ಅದು ಇಟ್ಕೊಂಡು ಈ ಬಜೆಟ್ ಮಂಡನೆ ಮಾಡಿದ್ದಾರೆ. ಈಗ ರೈತರಿಗೆ ಮತ್ತು ಸಾಮಾನ್ಯ ಜನರಿಗೆ ಒಂದು ಎಳ್ಳಷ್ಟು ಬಜೆಟ್ ಅಲ್ಲಿ ಉಪಯೋಗ ಇಲ್ಲ. ನೇರ ಸಾಮಾನ್ಯ ಜನರ ಪ್ರಶ್ನೆ ಇದು. ಭೀಮ್ ರೆಡ್ಡಿ ಅವರೇ, ಇದು ಬೀದರಿಂದ ಇದು ತಮ್ಮ ಪ್ರಶ್ನೆ ಅಲ್ವಾ ಸರ್? ಜನಸಾಮಾನ್ಯ ಕೇಳ್ತಾ ಇರೋದು ಪ್ರಶ್ನೆ, ನಮ್ಗೇನು ಕೊಟ್ಟಿದೆ ಬಜೆಟ್ ಅನ್ನೋದು ಪ್ರತಿ ವರ್ಷ ಬರುತ್ತೆ, ಈ ರೀತಿ ಆಗುತ್ತೆ, ಆದ್ರೆ ಮಂಡನೆ ಆಗುತ್ತೆ, ನಮ್ಗೇನು ಕೊಟ್ಟಿದೆ ಜನಸಾಮಾನ್ಯ ಕೊಟ್ಟಿದೆ ಅನ್ನುವಂತ ಪ್ರಶ್ನೆ, ಅದನ್ನ ತಾವು ಎತ್ತಿದ್ದೀರಾ. ಈ ಪ್ರಶ್ನೆಯನ್ನ ಕೇಳ್ತೇನೆ, ಇನ್ನು ಮುಂದಕ್ಕೆ ಮಾತನಾಡ್ತೀನಿ. ಸರ್ ಥ್ಯಾಂಕ್ ಯು ಸೋ ಮಚ್ ಭೀಮ್ ರೆಡ್ಡಿ ಅವರು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಾನು ಸುಧಾಕರ್ ಅಂತ. ಸುಧಾಕರ್ ಅವರು ಎಲ್ಲಿಂದ ಸರ್? ಹೆಬ್ರಿಯಿಂದ. ಎರಡು ಕ್ವಶನ್ ಶ್ರೀ SS ನಾಯ್ಕ್ ಅವರಿಗೆ, ಚಾರ್ಟರ್ಡ್ ಅಕೌಂಟೆಂಟ್ ಅವರಿಗೆ. ನಮಸ್ತೆ SS ನಾಯ್ಕ್ ಸರ್. ನಮಸ್ಕಾರ ಸರ್. ಎರಡು ಪ್ರಶ್ನೆಗಳಿದೆ. ಒಂದು ನನಗೊಂಚೂರು ಡೌಟ್ ಇದೆ. 10 to 14% ಅಂತ ಹೇಳಿದಾರಲ್ಲ TDS, ಅದು ಏನು ಅನ್ನೋದೊಂಚೂರು ಅರ್ಥ ಆಗ್ಬೇಕು. ಎರಡನೇದು, ಈಗ ಇನ್ಫ್ಲೇಷನ್ ಎಲ್ಲ ಆಗಿದೆ, ಈ ರೀತಿ ಹಣಕಾಸಿನ ಅವ್ಯವಸ್ಥೆ ಇದೆ ನಮಗೀಗ, ಆಮೇಲೆ ಆರೋಗ್ಯ ಸಮಸ್ಯೆಗಳಿದಾವೆ, ಇನ್ಫ್ಲೇಷನ್ ತುಂಬಾ ಆಗಿದೆ. ಎಲ್ಲ ಇದ್ರಲ್ಲೂ 3-4 ವರ್ಷದಿಂದ ಸ್ವಲ್ಪನೂ ಇನ್ಕಮ್ ಟ್ಯಾಕ್ಸ್ ಅನ್ನ ಮಿತಿಯನ್ನ ಏರ್ಸಿಲ್ಲ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನಾದ್ರೂ ಅಟ್ಲೀಸ್ಟ್ ಏರ್ಸ್ಬೋದಿತ್ತು. ಅಟ್ಲೀಸ್ಟ್ PPF ನೆಲ್ಲಾರು ಒಂದ್ ಸ್ವಲ್ಪ ಜಾಸ್ತಿ ಮಾಡಬಹುದಿತ್ತು. ATC ನಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದಿತ್ತು. ಇವ್ಯಾವುದೂ ಆಗ್ಲಿಲ್ಲಲ್ಲ ಸರ್. ಇವೆರಡಕ್ಕೆ ತಾವು ನನಗೊಂದು ಅಭಿಪ್ರಾಯಕ್ಕೆ ನೀವೇನಾದ್ರೂ ಕ್ಲಾರಿಫಿಕೇಶನ್ ಕೊಡಬಹುದಾ ಅಂತ ಫೋನ್ ಮಾಡಿದ್ದೀನಿ. ಬಹಳ ಒಂದು ಉತ್ತಮ ಪ್ರಶ್ನೆ ಕೇಳಿದ್ದಾರೆ ನಮ್ಮ ಸುಧಾಕರ್ ಹೆಬ್ರಿ ಅವರಿಗೆ ಧನ್ಯವಾದ. ಈಗ 10% 14% ಅನ್ನೋದು ಅದೇನಂದ್ರೆ NPS ಕಾಂಟ್ರಿಬ್ಯೂಷನ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ 14% ಅದು ಡಿಡಕ್ಷನ್ ಇತ್ತು. ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಕೇವಲ 10% ಇತ್ತು. ಈಗ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಮತ್ತು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಎಟ್ ಪಾರ್ ಮಾಡಲಿಕ್ಕೆ ಇಬ್ಬರಿಗೂ 14% ಕೂಡ ಎಂಪ್ಲಾಯರ್ ಕಾಂಟ್ರಿಬ್ಯೂಷನನ್ನು ಡಿಡಕ್ಷನ್ ಮಾಡೋ ಒಂದು ಪ್ರೊವಿಷನ್ ಉಂಟು ಅವರ ಒಂದು ಟೋಟಲ್ ಇನ್ಕಮಲ್ಲಿ. ಸೊ ಅದನ್ನು ಸರಿದೂಗಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿಗೂ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿಗೂ ತಾರತಮ್ಯ ಇದ್ದನ್ನು ಹೋಗಲಾಡಿಸಿದ್ದಾರೆ. ಒಂದು ಇನ್ನೊಂದು ಎಂತ ಹೇಳಿದರೆ ಅವರು ಕೇಳಿದರು, ಇದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮತ್ತು ಬೇರೆ ಬೇರೆ ಒಂದು ಡಿಡಕ್ಷನ್ಸನ್ನು ಹೆಚ್ಚು ಮಾಡಬೇಕಿತ್ತು ಅಂತ ಹೇಳಿ. ಈಗ ನೋಡಿ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದರೆ ಏನು? ಎಕ್ಸ್ಪೆನ್ಸಸ್ ಇನ್ಸಿಡೆಂಟಲ್ ಟು ದ ಎಂಪ್ಲಾಯ್ಮೆಂಟ್ ಅಂತ. ಅಂದರೆ ನಿಮಗೆ ಆ ಒಂದು ಉದ್ಯೋಗ ಮಾಡುವಾಗ ಅದಕ್ಕೆ ಕೆಲವು ಪೆರಿಫಿರಲ್ಸ್, ನೀವು ಹೋಗೋದು ಬರೋದು ಅಥವಾ ಆ ಉದ್ಯೋಗಕ್ಕೆ ಸಂಬಂಧಪಟ್ಟದ ಕೆಲವು ಖರ್ಚೆಲ್ಲ ಇದ್ದರೆ ಅದು ಎಂಪ್ಲಾಯರ್ ಕೊಡದಿದ್ದರೆ ನಾವು ಎಂಪ್ಲಾಯಿ ಭರಿಸಬೇಕಾಗ್ತದೆ. ಅದರ ಪ್ರಯುಕ್ತ 50,000 ನಿಮಗೆ ಡಿಡಕ್ಷನ್. ದಟ್ ಈಸ್ ಕಾಲ್ಡ್ ಸ್ಟ್ಯಾಂಡರ್ಡ್ ಡಿಡಕ್ಷನ್. ಈಗ ನಾನು ಎಷ್ಟೋಗಳು ನೋಡಿದೆ, ಈ ಸಾಫ್ಟ್ವೇರ್ ಕಂಪನಿಯವರು ವರ್ಕ್ ಫ್ರಮ್ ಹೋಮ್ ಎಲವೆನ್ಸ್ ಕೊಡಬೇಕು, ಭತ್ತೆ ಕೊಡಬೇಕಂತೇಳಿ. ವರ್ಕ್ ಫ್ರಮ್ ಹೋಮಿಗೆ ಭತ್ತೆ ಯಾಕೆ? ಅವ್ರಿಗೆ ಹೋಗಿ ಬರೋದು ಖರ್ಚು ಉಳಿತಲ್ಲ. ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಉಂಟಲ್ಲ, ಅದರಲ್ಲಿ ವರ್ಕ್ ಫ್ರಮ್ ಹೋಮಿಗೆ ಎಲೆಕ್ಟ್ರಿಸಿಟಿ ಬಿಲ್ ಅದು ಇದೆಲ್ಲ ಇದ್ರೆ ಅದನ್ನು ಅವರು ಬ್ಯಾರ್ ಮಾಡ್ಬೋದು. ಅಥವಾ ಅವರು ವರ್ಕ್ ಫ್ರಮ್ ಹೋಮ್ ಮಾಡಿದರೆ ಅದು ಲಾಭ ಯಾರಿಗೆ? ಎಂಪ್ಲಾಯರಿಗೆ. ಎಂಪ್ಲಾಯರ್ ಶುಡ್ ಬ್ಯಾರ್ ದ್ಯಾಟ್ ಕಾಸ್ಟ್ ವಿನ ಸರ್ಕಾರ ಇವರ ವರ್ಕ್ ಫ್ರಮ್ ಹೋಮಿಗೆ ಕಾಸ್ಟ್ ಬರಲಿಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದು ಇವರು ಹೇಳಿದರು, ಏನಾದರೂ ಸ್ವಲ್ಪ ಇದನ್ನು ಜಾಸ್ತಿ ಮಾಡಬೇಕಂತ. ಎಷ್ಟೋ ವರ್ಷದಿಂದ 5 ಲಕ್ಷದವರೆಗೆ ನಮ್ಮಲ್ಲಿ ತೆರಿಗೆ ಇತ್ತು. 10%, 15%, 20% ಎಲ್ಲ ಇತ್ತು ಮುಂಚೆ. ಅದನ್ನು ಒಮ್ಮೆಲೆ 5 ಲಕ್ಷದವರೆಗೆ ಆದಾಯ ಇರುವವರಿಗೆ ರಿಬೇಟನ್ನು ಪಾಲಿಸಿ, 5 ಲಕ್ಷ ಅಂತ ಹೇಳಿದರೆ ಕೆಲವು ನೀವು ಸೇವಿಂಗ್ಸ್ ಉಳಿದದೆಲ್ಲ ನೀವು ಅದೆಲ್ಲ ATC ಹೌಸಿಂಗ್ ಲೋನ್ ಎಲ್ಲ ಮಾಡಿ 10 ಲಕ್ಷ ಆದಾಯ ಇದ್ದರೂ ಒಂದು ನಯ ಪೈಸೆ ಟ್ಯಾಕ್ಸ್ ಪಡೆದೇ ಮಾಡುವಂಥ ಒಂದು ಪ್ಲ್ಯಾನಿಂಗ್ ಈಗಿನ ಒಂದು ಪರಿಸ್ಥಿತಿಯಲ್ಲೇ ಉಂಟು. ಇನ್ನೊಂದು ಸಿಂಪ್ಲಿಫೈಡ್ ಸ್ಕೀಮ್ ಅಂತೇಳಿ ಇನ್ನೊಂದು ಸೆಕೆಂಡ್ ಟೈಪ್ ಆಫ್ ಟ್ಯಾಕ್ಸೇಷನ್ ಕೂಡ ಮಾಡಿದ್ದಾರೆ. ನಿಮಗೆ ಸೇವಿಂಗ್ಸ್ ಮಾಡಲಿಕ್ಕೆ ಆಗದಿದ್ದರೆ ಟ್ಯಾಕ್ಸ್ ರಿಬೇಟನ್ನು ಕಮ್ಮಿ ಆಗ ಹಂತಗೆಲ್ಲ ರೇಟ್ ಆಫ್ ಟ್ಯಾಕ್ಸಸ್ಸನ್ನು ಕೂಡ ಕಮ್ಮಿ ಮಾಡಿ ಕಳೆದ ಬಜೆಟಲ್ಲಿ ಮಾಡಿದ್ದಾರೆ.
ಇದು ಏನಾಗಿದೆ, ಕಳೆದ ಬಜೆಟಲ್ಲಿ ಮಾಡಿದ ಎಲ್ಲ ಒಂದು ಈ ಡಿಡಕ್ಷನ್ಸ್, ಎಕ್ಸಮ್ಷನ್ಸ್, ರಿಬೇಟ್ ಎಲ್ಲ ಈ ಸಾರಿ ಕಂಟಿನ್ಯೂ ಮಾಡಿದ್ದಾರೆ. ಅದನ್ನು ಪುನಃ ಹೇಳಲಿಲ್ಲ. 9ನೇ ಕ್ಲಾಸಲ್ಲಿ ಮ್ಯಾಥ್ಸಲ್ಲಿ ಆಲ್ಜಿಬ್ರೆ ಕಲಿಸಿದ್ದನ್ನು, ಅರಿಥಮೆಟಿಕ್ ಆಲ್ಜಿಬ್ರೆ ಎಲ್ಲ ಕಲಿಸಿದ್ರು ಪುನಃ 10ನೇ ಕ್ಲಾಸಲ್ಲಿ ರಿಪೀಟ್ ಮಾಡಲಿಲ್ಲ. ಅದಕ್ಕಿಂತ ಸ್ವಲ್ಪ ಟ್ರಿಗ್ನೋಮೆಟ್ರಿ ಮುಂಚಿದೆಲ್ಲ ಮಾಡಿದ್ದಾರೆ ಅಷ್ಟೇ. ಆ ಜನರ ತಲೆಯಲ್ಲಿ ಏನಾಗಿದೆ ನಮ್ಗೆ ಏನು ಸಿಗಲಿಲ್ಲ. ಮತ್ತೆ ಪ್ರತಿ ವರ್ಷ ಅದು ಕೊಡಬೇಕಾದ್ರೆ ಅಷ್ಟು ಅದನ್ನು ನಾವು ಮುಂಚಿದು ನಾವು ಹೇಳಿದ್ವಲ್ಲ, ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಮಾಡ್ತಾ ಹೋದಾಗೆ ನಾವು ಸಾಲದ ಹೊರೆಯಲ್ಲಿ ಬೀಳ್ತೇವೆ. ಸಾಲದ ಹೊರೆಯಲ್ಲಿ ಬಿದ್ದ ಕೂಡಲೇ ನಮ್ಮ ದುಡ್ಡು ಪೂರ ಬಡ್ಡಿ ಕಟ್ಟಲಿಕ್ಕೆ ಹೋಗ್ತದೆ. ಇಂಥ ಒಂದು ಸಂದಿಗ್ಧದ ಪರಿಸ್ಥಿತಿಯಲ್ಲಿ ಮುಂಚೆ ಕೊಟ್ಟಿದ್ದಾರೆ, ಒಮ್ಮೆಲೆ 5 ಲಕ್ಷದವರೆಗೆ ಟ್ಯಾಕ್ಸ್ ಇಲ್ಲ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಕೊಡ್ಲಿಕ್ಕೆ ಈಗ ಕಷ್ಟ ಆಗಿರ್ಬೋದು, ಮುಂದೆ ಕೊಡಬಾರ್ದಂತೇನಿಲ್ಲ. ಬಟ್ ಈಗ ಒಂದು ಕೊರೋನಾ ಪರಿಸ್ಥಿತಿಯಲ್ಲಿ ಇದನ್ನು ಅವರು ಏನ್ ಹೇಳ್ತಾರೆ, ಸ್ಟೇಟಸ್ ಕೋ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ಒಂದು ಹೊಸ ತೆರಿಗೆ ಹಾಕ್ಲಿಲ್ಲ, ಅದಕ್ಕೆ ನಾವು ಸಂತೋಷ ಪಡಬೇಕು. ಯಾವುದೇ ಒಂದು ಹೊಸ ತೆರಿಗೆ ಹಾಕಲಿಲ್ಲ. ಯಾವ ರೀತಿ ಇತ್ತು ಆ ಒಂದು ವಿಚಾರವನ್ನ ಅದೇ ಯಥಾಸ್ಥಿತಿಯನ್ನ ಕಾಯ್ದುಕೊಂಡಿದ್ದಾರೆ. ಓಕೆ ಎಸ್ ಸರ್. CA ಶಾಂತರಾಮ್ ಶೆಟ್ಟರ್ ಅವರು ಬಿಜೆಪಿ ಪ್ರಕೋಷ್ಠದ ಜೊತೆಗೆ ಇಲ್ಲಿ ಬರುವಂತಹ ಪ್ರಶ್ನೆ, ಭೀಮ್ ರೆಡ್ಡಿ ಅವರು ಕೇಳಿರುವಂತಹ ವಿಚಾರವನ್ನ ತಾವು ಗಮನಿಸಿದ್ರೆ, ಜನಸಾಮಾನ್ಯ ಪಾಯಿಂಟ್ ಆಫ್ ವ್ಯೂ ಇದನ್ನ ಕೇಳುವಂತದ್ದು, ಅದನ್ನ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡುವಂತದ್ದು ಇದೇ ರೀತಿ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಕೆ ಅದೇ ಭೀಮ್ ರೆಡ್ಡಿ ಅವರು ಹೇಳಿದ್ರು, ಮತ್ತೆ ನಮ್ಮ ಉದಯ ಆಚಾರ್ಯ ಅವರು ಹೇಳಿದ್ರು. ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಏನು ಕೊಡ್ಲಿಲ್ಲ ಅಥವಾ ಅವರು ಹೇಳಿದ್ರು. ಈ ಬಜೆಟ್ ಬಂದಾಗ ಬಜೆಟ್ ಮಾಡುವುದು ಸಹ ವೋಟ್ ಬ್ಯಾಂಕಿಗೋಸ್ಕರ ಕೆಲವು ಟೈಮ್. ಬಜೆಟ್ ಗಿಮ್ಮಿಕ್, ಅದನ್ನ ಯಾವ ಬಜೆಟ್ ಆದ್ರೂ ಎದುರು ಪಾರ್ಟಿಯವರು ಸರಿ ಇಲ್ಲ ಹೇಳುವಂತ ಒಂದು ಕಾರ್ಯ ಇದು. ಆದ್ರೆ ನಿಜವಾದ ವಸ್ತುಸ್ಥಿತಿ ಏನಂತ ನಮ್ಗೆ ಅರ್ಥ ಮಾಡ್ಕೊಂಡ್ರೆ ಬಜೆಟ್ ಯಾಕೆ ಮಾಡಿದ್ದು ಅಂತ ಹೇಳೋದು ನಮ್ಗೆ ಗೊತ್ತಾಗ್ತದೆ. ಬಹುಶಃ ಕರ್ನಾಟಕ ಇಲ್ಲಾಂದ್ರೆ ಇವತ್ತು 2 ಲಕ್ಷ ಅಂಗನವಾಡಿನ ಅಪ್ಗ್ರೇಡ್ ಬಜೆಟ್ ಆಗಿದೆ. ಅಂಗನವಾಡಿ ಅಂಗ್ಲಾಶ್ ನಮ್ಮ ಎಲ್ಲಾ ಸ್ಟೇಟ್ಗಳಿಗೂ ಸಿಗುವಂತದ್ದು. 25,000 ಕಿಲೋಮೀಟರ್ ಹೈವೇಯನ್ನು ಮಾಡಲಿಕ್ಕೆ ಮಾಸ್ಟರ್ ಪ್ಲಾನ್ ಆಯ್ತು. ಪ್ರತಿ 2,000 ಕಿಲೋಮೀಟರ್ ರೈಲ್ವೆ ಲೈನ್, ಇದೆಲ್ಲ ಇಂಡಿಯಾದ ಅಂತ ಹೇಳಿ ಎಲ್ಲಾ ಸ್ಟೇಟ್ಗಳಿಗೂ ಇದು ಬರ್ತದೆ ಶಾರು, ಕೇವಲ ಇದಕ್ಕಂತಲ್ಲ. ಹಾಗಾಗಿ ಸಪೋಸ್ ಈಗ ನಿಮ್ಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಯಲ್ಲಿ ಸಾಧಾರಣ 48,000 crore allocated to housing project under PM housing scheme. ಸೊ ಇದೆಲ್ಲ ಪ್ರಾಜೆಕ್ಟ್ಗಳಲ್ವಾ, ಇಂಥ 1000 ಪ್ರಾಜೆಕ್ಟ್ಗಳು, ನದಿ ಜೋಡಣೆ ಇರಬಹುದು. ಹಾಗಾಗಿ ನಾನು ಏನು ಹೇಳುದು ಅಂದ್ರೆ, ಮೊದಲಿಂದ ಬಜೆಟ್ ಹೇಗಿದೆ ಅಂತ ಹೇಳಿದ್ರೆ ಒಂದು ಇಲೆಕ್ಷನ್ ಬಜೆಟ್. ಈಗ ನಾವು ಪಂಚ ರಾಜ್ಯಗಳ ಇಲೆಕ್ಷನ್ ಆಗ್ತಾ ಉಂಟು, ಅದು ಕೂಡಲೇ ಇಲೆಕ್ಷನ್. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಇಲೆಕ್ಷನ್ ಅನ್ನ ಯಾವುದೇ ಪರಿಗಣನೆ ತೆಗೆದುಕೊಳ್ಳದೆ ಜನರ ಶ್ರೇಯೋಭಿವೃದ್ಧಿ, ಮುಂದಿನ ಪೀಳಿಗೆಯನ್ನು ಚಂದವಾಗಿ ಇಡಬೇಕಂತ ಹೇಳುವುದಕ್ಕೆ ಬಹುಶಃ ಇಂಥ ಒಳ್ಳೆಯ ಗಾತ್ರದ ಬಜೆಟ್ ಅನ್ನು ಕೊಟ್ಟಿದೆ. ಆದ್ರೆ ಕೇವಲ ನಾನೊಂದು ಟ್ಯಾಕ್ಸ್, ಡೀಸೆಲ್, ಪೆಟ್ರೋಲ್, ಬಹುಶಃ ಕಾಮನ್ ಮ್ಯಾನ್ ಅಂತ ನೋಡಿ. ಡೀಸೆಲ್ ಪೆಟ್ರೋಲ್ ಬಗ್ಗೆ ನಾನು ಹೇಳ್ತೇನೆ, $90 ಉಂಟು 1 ಬ್ಯಾರಲ್ ಕ್ರೂಡ್ ಆಯಿಲ್, ಆಯ್ತಾ. ಮುಂಚೆ ನಾವು ಸಬ್ಸಿಡೈಸ್ ಮಾಡಿ 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 ನಾನು ಹೇಳ್ತೇನೆ ನೋಡಿ, ಸಬ್ಸಿಡಿ ಜಾಸ್ತಿ ಮಾಡಿದ ಕೂಡ ಪುನಃ ಅದೇ ಪ್ರಾಬ್ಲಮ್. ಡೀಸೆಲ್ ಪೆಟ್ರೋಲ್ ನಮ್ಮ ದೇಶದಲ್ಲಿ ನಾವು ಪ್ರೊಡ್ಯೂಸ್ ಮಾಡಿದ್ರೆ ರೇಟ್ ಕಮ್ಮಿ ಮಾಡಬಹುದು. ಮೊನ್ನೆ ಅವರು ಸಬ್ಸ್ಟ್ಯಾನ್ಷಿಯಲ್ ನಿಮ್ಮ ಡ್ಯೂಟಿಯನ್ನು ಕೂಡ ರಿಡಕ್ಷನ್ ಮಾಡಿದ್ದಾರೆ, ಸೆಂಟ್ರಲ್ನಲ್ಲಿ ಮಾಡಿದ್ದಾರೆ. ಸ್ಟೇಟಿನವರು ಕೂಡ ಅದಕ್ಕೆ ಸರಿಯಾಗಿ ವ್ಯಾಟ್ ಮಾಡಬೇಕು. ಅದು ಏನು ಮಾಡ್ತಾರೆ, ಸ್ಟೇಟಿನವರು ಅವರು ಅದೇ ಜಾಸ್ತಿ ಬೇಕಾದ ಕೂಡಲೇ ಅವರು ವ್ಯಾಟ್ ಜಾಸ್ತಿ ಮಾಡ್ತಾರೆ. ಅದಕ್ಕೆ ಕೂಡ ಡೀಸೆಲ್ ಪೆಟ್ರೋಲ್ ಕೂಡ GSTಯಲ್ಲಿ ತರಬೇಕು. ಬಟ್ ಈ GST ಕೌನ್ಸಿಲಲ್ಲಿ ಏನಾಗ್ತದೆ, GST ಕೌನ್ಸಿಲ್ನಲ್ಲಿ ಎಲ್ಲ ರಾಜ್ಯಗಳು ಕೂಡ ಪ್ರತಿನಿಧಿಸ್ತಾರೆ. ಇಲ್ಲಿ GST ತರಬೇಕಂತ ಹೇಳಿದ್ರೆ ಎಲ್ಲ ರಾಜ್ಯದವರೇ ಅದಕ್ಕೆ ವಾಪಸ್ ಮಾಡ್ತಾರೆ, ಆವಾಗ ತರಲಿಕ್ಕೆ ಆಗುದಿಲ್ಲ. ಆದ್ರಿಂದ ಈ ಬಜೆಟಲ್ಲಿ ಪಂಚರಾಜ್ಯ ಚುನಾವಣೆಗೆ ಪಂಚಕಜ್ಜಾಯ ಹಂಚುವ ಒಂದು ಸ್ಕೀಮ್ ಇಲ್ಲ. ಇದು ಇಲ್ದಿದ್ರೆ ಏನು ಮಾಡ್ತಿದ್ರು, ಇವರಿಗೆ ಓಟ್ ಬೇಕು ಅದು ಬೇಕಂದ್ರೆ ಪಂಚರಾಜ್ಯ ಚುನಾವಣೆಗೆ ಪಂಚಕಜ್ಜಾಯ ಹಂಚುವ ಸ್ಕೀಮ್ ಮಾಡ್ತಿದ್ರು, ಮಾಡಲಿಲ್ಲ. ಅದ್ರ ಮಟ್ಟಿಗೆ ಆ ಒಂದು ಎದೆಗಾರಿಕೆಗೆ ನಾವು ಒಂದು ಸೆಲ್ಯೂಟ್ ಕೊಡಲೇಬೇಕು. ಎಸ್ ಸರ್ ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಸರ್? ಇಸ್ಮಾಯಿಲ್ ಅಂತ. ಇಸ್ಮಾಯಿಲ್ ಅವರು ಎಲ್ಲಿಂದ? ಎಸ್ ಸರ್, ಮಾತಾಡಿ ಇಸ್ಮಾಯಿಲ್ ಅವರೇ. ಇದು ಈಗ ಬಜೆಟ್ ಅಲ್ಲಿ ಇದೇನಂತ ಹೇಳಿದ್ರೆ, ಒಂದು ಜನರಿಗೆ ಒಂದು ಮೂರ್ಖ ಮಾಡುವಂತ ಒಂದು ಬಜೆಟ್. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಕೂಡ ಹೇಳಿದ್ರು ನಾವು 80 ಲಕ್ಷ ಉದ್ಯೋಗ ಸೃಷ್ಟಿಸ್ತೇವೆ ಅಂತ ಹೇಳಿ. 2 ಕೋಟಿ. ಅದು ಸ್ಟಾರ್ಟಿಂಗ್ ಅಲ್ಲಿ. ಲಾಸ್ಟ್ ಇಯರ್ ಹೇಳಿದ್ರು 80 ಲಕ್ಷ ಉದ್ಯೋಗ ಸೃಷ್ಟಿಸ್ತೇವೆ, ಮತ್ತೆ 5 ಲಕ್ಷ ಅದು ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾರೆ. ಮತ್ತೆ ನಮ್ಮಲ್ಲಿ ಕೆಲವರು ತಜ್ಞರು ಹೇಳಿದ್ರು ಈಗ ಕಲೆಕ್ಷನ್, ಟ್ಯಾಕ್ಸ್ ಕಲೆಕ್ಷನ್ ಹೈ ರೇಟ್ ಅಲ್ಲಿ ಇದೆ, ಒಳ್ಳೆ ರೀತಿ ಕಲೆಕ್ಷನ್ ಆಗ್ತಾ ಇದೆ. ಹೀಗಿರುವಾಗ ಯಾಕೆ GST ಅಲ್ಲಿ ಕರ್ನಾಟಕ ಸ್ಟೇಟಿಗೆ ಪಾಲು ಕೊಡುವುದರಲ್ಲಿ ಹಿಂದೇಟ್ ಆಗ್ತಿದ್ದಾರೆ? ಮತ್ತೆ ಪೆಟ್ರೋಲ್ ಈಗ ಹೇಳ್ತಿದ್ದಾರೆ 25 ವರ್ಷದ ನಂತರ ನಮಗೆ ಒಳ್ಳೆ ಇದು ಪ್ರಯೋಜನ ಸಿಗ್ತದೆ ಈ ಬಜೆಟ್ ಅಂತ ಹೇಳಿ. ನಾನ್ ಕೇಳ್ತಾ ಇರೋದು, ಜನರು ಕಷ್ಟದಲ್ಲಿರುವುದು ಈಗ ಈ ಸಂದರ್ಭದಲ್ಲಿ ಕೋವಿಡ್ ನಿಂದಾಗಿ ತುಂಬಾ ಜನರು ಉದ್ಯೋಗ ಇಲ್ಲದೆ
ಮತ್ತೆ ವ್ಯಾಪಾರ ಇಲ್ಲದೆ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಇವರ ಪ್ಲಾನ್ ಇರುವುದು 25 ವರ್ಷ. ಈಗಿನ ಸಂದರ್ಭಕ್ಕೆ ಇಲ್ಲ. ಅಂದ್ರೆ ಎಷ್ಟೋ ಯುವಕರು ಇವತ್ತು ಆತ್ಮಹತ್ಯೆ ಮಾಡ್ತಿದ್ದಾರೆ, ಉದ್ಯೋಗ ಇಲ್ಲದೆ ಇಂಥ ಸಮಸ್ಯೆ. ಅದೇ ರೀತಿ ಟ್ಯಾಕ್ಸ್ ಅಲ್ಲಿ ಕೂಡ ಹಾಗೆ ಕಳೆದ 6 ವರ್ಷದಿಂದ ಸೇಮ್ ಸ್ಲ್ಯಾಬ್ ಅಲ್ಲಿ ಇದೆ, ಅಂದ್ರೆ 2.5 ಲಕ್ಷದ ಸ್ಲ್ಯಾಬ್ ಅಲ್ಲಿ ಇದೆ. ಖಾಲಿ ರಿಬೇಟ್ ಜಾಸ್ತಿ ಮಾಡುವುದರಿಂದ ಏನು ಪ್ರಯೋಜನ ಇಲ್ಲ. ಒಂದು ಟ್ಯಾಕ್ಸ್ ರೇಟ್ ಸ್ಲ್ಯಾಬ್ ಅನ್ನು ಅಟ್ಲೀಸ್ಟ್ ಒಂದು 3 ಲಕ್ಷಕ್ಕಾದ್ರೂ ತರಬಹುದಿತ್ತು. ಅಟ್ಲೀಸ್ಟ್ ಒಂದು 3 ಲಕ್ಷಕ್ಕಾದ್ರೂ ತಂದ್ರೆ ಜನಸಾಮಾನ್ಯರಿಗೆ ಪ್ರಯೋಜನ ಆಗ್ತಿತ್ತು. ಅದೇ ರೀತಿ ಯಾವುದೆಲ್ಲ ಘೋಷಣೆ ಕಳೆದ ಬಾರಿ ನಡೆದಿದೆಯೋ ಅದು ಇದುವರೆಗೆ ಯಾವ್ದು ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಇಲ್ಲ. ಮತ್ತೆ ನ್ಯಾಷನಲ್ ಹೈವೇದ ವಿಷಯ ಮಾತಾಡಿದ್ರು, ಅದು ಕೂಡ ಹಾಗೆ. ಕೆಲವು ಸ್ಟೇಟ್ ಹೈವೇಗೆ ಅದರ ಇದು ನಾಮಕರಣವನ್ನು ಬದಲು ಮಾಡಿ ಅದನ್ನು ನ್ಯಾಷನಲ್ ಹೈವೇ ಅಂತ ಮಾಡಿ ನಾವು ಇಷ್ಟು ಮಾಡಿದ್ದೇವೆ ಅಂತ ಹೇಳಿ ಪ್ರಚಾರ ಕೊಡುದು. ಯಾವುದೇ ನೀವು ಬಜೆಟ್ ನೋಡಿ, ಇದುವರೆಗೆ ಎಷ್ಟೆಲ್ಲ ಬಜೆಟ್ ಪಾಸ್ ಆಗಿದೆ ಅದರಲ್ಲಿ ಒಂದು ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ಲಿಲ್ಲ. ಖಾಲಿ ಘೋಷಣೆಗಳು ಮಾತ್ರ. 45 ವರ್ಷ ನಂತರ ಮಾಡ್ತೇವೆ. ಲಾಸ್ಟ್ ಟೈಮ್ ಹೇಳಿದ್ರು ಒಂದು 2022 ಆಗುವಾಗ ಇಷ್ಟು ಜನಗಳಿಗೆ ನಾವು ಮನೆಗಳನ್ನು ಮಾಡಿಕೊಡ್ತೇವೆ ಅಂತ ಹೇಳಿದ್ರು. ಇಷ್ಟವರೆಗೆ ಯಾರಿಗೆ ಏನು ಸಿಕ್ಕಿದೆ? ಏನು ಸಿಕ್ಲಿಲ್ಲ. ಖಾಲಿ ಅಂದ್ರೆ ಜನರನ್ನು ಮೂರ್ಖ ಮಾಡುವಂತ ಒಂದು ಇದು ನಡೀತಾ ಇದೆ. ಅದು ಅಷ್ಟೇ, ಅದು ಬೇರೆ ಏನಿಲ್ಲ ಈ ಬಜೆಟ್. ಓಕೆ ಎಸ್ ಸರ್, ಥ್ಯಾಂಕ್ ಯು ಇಸ್ಮಾಯಿಲ್ ಅವರ ಮಾತುಗಳು. ಜನರನ್ನ ಮೂರ್ಖ ಮಾಡುವಂತಹ ಬಜೆಟ್ ಬಿಜೆಪಿ ಅವರು ಹೇಳಬೇಕು, ಉತ್ತರವನ್ನ ಕೊಡಬೇಕು. ಜನರನ್ನ ಮೂರ್ಖ ಮಾಡುವಂತಹ ಯಾವುದೇ ಪಾರ್ಟಿ ಇಲ್ಲ. ಬಿಫೋರ್ ಇಲ್ಲ, ಜನರನ್ನ ಮೂರ್ಖ ಮಾಡುವಂತಹ ಬಜೆಟ್. ಈ ಒಂದು ವಿಚಾರದ ಬಗ್ಗೆ ಅವರಿಗೆ ಖಾಲಿ ಅಲ್ಲ ಒಂದು ವಾಟ್ಸ್ಆಪ್ ಮೆಸೇಜ್ ನಾನು ನೋಡಿದೆ ಇವತ್ತು ಬೆಳಿಗ್ಗೆ. ಈ ಬಜೆಟ್ ಮಂಡನೆ ಆಗುವ ಮುಂಚೆ 835 ಜನ ಆರ್ಥಿಕ ತಜ್ಞರಿದ್ದರಂತೆ. ಬಜೆಟ್ ದಿನ 2 ಲಕ್ಷ ಚಿಲ್ಲರೆ ಆರ್ಥಿಕ ತಜ್ಞರು. ಬಜೆಟ್ ನೆಕ್ಸ್ಟ್ ಡೇ 3 ಲಕ್ಷ ಚಿಲ್ಲರೆ ಆರ್ಥಿಕ ತಜ್ಞರು. ಬಜೆಟ್ ಆಗಿ 3 ದಿನದ ನಂತರ ಪುನಃ 835 ಆರ್ಥಿಕ ತಜ್ಞರು. ಈಗ ಪ್ರತಿಯೊಬ್ಬರು ಆರ್ಥಿಕ ತಜ್ಞರಾದ್ರೆ ಇದೇ ಆಗುತ್ತೆ. ಈಗ ಇಲ್ಲ ಸರ್, ಎಸ್ ನಾಗರ್ ಸರ್ ಹೇಳಿದೀರಾ, ಆದ್ರೆ ಅನಾಲಿಸಿಸ್ ಮಾಡ್ತಾ ಹೋದಾಗ ಈ ರೀತಿಯ ವಿಚಾರಗಳು ಬರುತ್ತೆ. ಈಗ ಹಮೀದ್ ಹೇಳಿದ್ರು, ಇಸ್ಮಾಯಿಲ್ ಹೇಳಿದ್ರು, ಕೇವಲ ಒಂದು ಸುಮ್ನೆ 2022ಕ್ಕೆ ಬೇಕಾಗುವಂತದ್ದು 10 ವರ್ಷದ ಯಾಕೆ 5 ವರ್ಷದ ಯಾಕೆ ಅಂತ. ಇಲ್ಲಿ ಬರುವಂತ ಅವರು ಕೇಳುವಂತ ಪ್ರಶ್ನೆ ಕೂಡ ಒಂದು ಸಮಂಜಸ. ಯಾವ ರೀತಿ ಅಂತ ಹೇಳಿದ್ರೆ, ಸದ್ಯದ ಪರಿಸ್ಥಿತಿಗೆ ಏನಾದ್ರೂ ಡೋಸ್ ಕೊಡಿ, ಸದ್ಯದ ಪರಿಸ್ಥಿತಿಗೆ ಏನಾದ್ರೂ ಅವರು 25 ವರ್ಷಗಳಿಗೆ ಅಲ್ಲ, ಉದ್ಯೋಗ ಸೃಷ್ಟಿಯ ಬಗ್ಗೆ ಅವರು ಹೇಳಿರುವಂತದ್ದು. ಏನು ಉದ್ಯೋಗ ಸೃಷ್ಟಿಯಾಗಿದೆ ಅನ್ನೋ ವಿಚಾರಗಳ ಬಗ್ಗೆ ಕಳೆದ 8-9 ವರ್ಷಗಳಿಂದ ಏನಾಗ್ತದೆ ಅಂತ ಅವ್ರು ಸರಿ ತಿಳ್ಕೊಂಡ್ರೆ ಈ ತರ ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇವತ್ತು ಡೀಸೆಲ್ ಪೆಟ್ರೋಲ್ ಬಗ್ಗೆ ಮಾತಾಡಿದ್ರೆ, ಇವತ್ತು ಆಯುಷ್ಮಾನ್ ಭಾರತ್ ಅಂತ ಹೇಳುವಂತದ್ದು BPL ಕಾರ್ಡ್ 5 ಲಕ್ಷದವರೆಗೆ, ಬಹುಶಃ ಇವತ್ತು ಹಾಸ್ಪಿಟಲ್ ಅಲ್ಲಿ ನಮಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆ, ಯಾವುದೇ ಹಣ ಬೇಡ, 5 ಲಕ್ಷದವರೆಗೆ ಕ್ಲೈಮ್ ಆಗ್ತದೆ ಅಂತ ಎಷ್ಟು ಸ್ಕೀಮ್ಗಳಿದೆ, ಎಷ್ಟು ಸ್ಕೀಮ್ಗಳು ನಾವು ಕೊಟ್ಟಿದ್ದೇವೆ, ಸರ್ಕಾರ ಕೊಟ್ಟಿದೆ. ಬಹುಶಃ ಇನ್ನೊಂದು ವಿಷಯ ಹೇಳಿದ್ರು ಅವರು, ಮನೆ ಯಾರಿಗೂ ಕೊಡ್ಲಿಲ್ಲ ಅಂತ. ಎಷ್ಟು ಮನೆಗಳಾಗಿದೆ ಅಂತ ಹೇಳುವ ಬಗ್ಗೆ ಯಾವುದೇ ಅಂಕೆ ಸಂಖ್ಯೆ ಅವ್ರ ಹತ್ರ ಇಲ್ಲ. ಹಾಗಾಗಿ ಈ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆ ಇರಬಹುದು ಅಥವಾ ಅಫೋರ್ಡೆಬಲ್ ಹೌಸಿಂಗ್ ಇರುವಂತಹ ಇಂಟ್ರೆಸ್ಟ್ ಕನ್ಸೆಷನ್ ಹೌಸಿಂಗ್ ಇರಬಹುದು, ತುಂಬಾ ಇಡೀ ಲಾಸ್ಟ್ ಕಳೆದ 8-9 ವರ್ಷಗಳಲ್ಲಿ ಈ ಬಜೆಟ್ ಅಲ್ಲಿ ಸಹ ಅದು ಕಂಟಿನ್ಯೂ ಆಗಿದೆ, ಅದನ್ನು ಓದ್ಕೊಳ್ಳಿಲ್ಲ ಅವರು. ಇನ್ನೊಂದು ಕರ್ನಾಟಕಕ್ಕೆ ಶಾರ್ ಹೇಳಿದಾಗ ನಾನು ಅದೇ ಸೇಮ್ ಪಾಯಿಂಟ್ ಹೇಳಿದೆ. ಇವತ್ತು ಪ್ರತಿಯೊಂದು ಸಹ ಇಡೀ ದೇಶಕ್ಕೆ ಬಿಟ್ಟರೆ ಕರ್ನಾಟಕಕ್ಕೆ ಅಂತೇಳಿ ಕರ್ನಾಟಕಕ್ಕೆ ಅದರ ಶಾರ್ ಇದೆ 100%, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಇನ್ನೊಂದು ಅವರು ಹೇಳಿದರು, ಈ ಬಜೆಟು ಕೇವಲ ಒಂದು ಏನು ನಾಟಕ. ಈ ಇಲೆಕ್ಷನ್ ಬಜೆಟ್ ಮಾಡುವಂಥದ್ದು BJP ಪಕ್ಷ ಯಾವತ್ತೂ ಇಲ್ಲ. ಇವತ್ತು ನಮ್ಮ ಸರ್ ಹೇಳಿದರು, ಅದು ಧೈರ್ಯಕ್ಕೆ ಮೆಚ್ಚಬೇಕು. ಯಾವುದೇ ಇಲೆಕ್ಷನ್ ಓಟಿಗೋಸ್ಕರ ಈ ಬಜೆಟ್ ಮಾಡಲಿಲ್ಲ ಅಂತ. ಖಂಡಿತ ಪಂಚಕಜ್ಜಾಯ ಯಾವ್ದು, ಯಾಕೆ ನಮಗೆ ದೇಶ ಮುಖ್ಯ, ದೇಶದ ಭದ್ರತೆ, ಜನರ ಭದ್ರತೆ. ಇಡೀ ವರ್ಲ್ಡ್ ಸಿನಾರಿಯೋದಲ್ಲಿ ನಮ್ಮ ದೇಶ ಯಾವ ರೀತಿ ಇವತ್ತು ಕೆಲಸ ಮಾಡ್ತಿದೆ. ಇವತ್ತು ಶೇರ್ ಮಾರ್ಕೆಟ್ ಬಗ್ಗೆ ಮೋಸ್ಟ್ ಪ್ರಾಮಿಸಿಂಗ್ ಶೇರ್ ಮಾರ್ಕೆಟ್ ಸಪೋಸ್ ನಮ್ಮ ಅಂತ ಹೇಳಿದ್ರೆ ಇಂಡಿಯಾ ಅಂತ ಹೇಳುವಂಥದ್ದು ಒಂದು ನೋಡಿ, ನೆಕ್ಸ್ಟ್ ಒಂದು 6-7 months ಅಲ್ಲಿ ಗೊತ್ತಾಗ್ತದೆ. ಸೊ ಐ ಥಿಂಕ್ ಇಟ್ ಈಸ್ ನಾಟ್ ಎಟ್ ಆಲ್ ಅವರ ಇದನ್ನು ನಾನು ಮೆಚ್ಚುವಂಥದ್ದಲ್ಲ. ಓಕೆ, ಅಲ್ಲ ಅವರು ಹೇಳಿರುವಂತಹ ವಿಚಾರ, ಕೊರೋನಾ ಸಂಕಷ್ಟ ಕಾಲದಲ್ಲಿ ಒಂದು ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಒಳ್ಳೆಯ ವಿಚಾರ ಅನ್ನೋದು ತಾವುಗಳು ಹೇಳಿದ್ರಿ, ಒಪ್ಕೊಳ್ಬೇಕು. ಈ ಒಂದು ಸಂಕಷ್ಟ ಕಾಲಘಟ್ಟದಲ್ಲಿ ಅಂದ್ರೆ ಕೊರೋನಾ ಸಂಕಷ್ಟ ಕಾಲಘಟ್ಟದಲ್ಲಿ ಉದ್ಯೋಗ ಸೃಷ್ಟಿ ಕೂಡ ಪ್ರಮುಖವಾಗಿರುವಂತಹ ಆದ್ಯತೆ, ಪ್ರಮುಖವಾಗಿರುವಂತಹ ವಿಚಾರ. ಆ ವಿಚಾರದ ನಿಟ್ಟಿನಲ್ಲಿ ಸರ್ಕಾರ ಸೋತಿದೆ ಅನ್ನುವಂತಹ ವಿಚಾರ. ಇಲ್ಲ, ಈ ಉದ್ಯೋಗದ ಬಗ್ಗೆ ನಾನು ಹೇಳ್ತೇನೆ. ಮೊದಲೇದಾಗ ನಾವು ನೋಡ್ಬೇಕಂತ ಇನ್ಫ್ರಾಸ್ಟ್ರಕ್ಚರಲ್ ಇನ್ವೆಸ್ಟ್ಮೆಂಟ್ ತುಂಬಾ ಆಗಿದೆ ನಮ್ಮ ದೇಶ. ಲಾಸ್ಟ್ 5 years 7 years, ಲಾಸ್ಟ್ 2 years ಕೊರೋನಾ ಪೀರಿಯಡ್ನಲ್ಲೇ ಹೈಯೆಸ್ಟ್ ಆಗಿದೆ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡ್. ಯಾಕೆ ಅಂತ ನಾವು ಹೇಳಿದರೆ, ನಮ್ಮ ವಿಶ್ವದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದರೆ ಈ 2 ವರ್ಷದಲ್ಲಿ ಅತ್ಯಂತ ಸದೃಢವಾಗಿರುವಂಥ ಆರ್ಥಿಕ ವ್ಯವಸ್ಥೆ ಅಂದರೆ ಭಾರತ ಮಾತ್ರ. ಬೇರೆ ಎಲ್ಲ ದೇಶಗಳಲ್ಲಿ ಕುಸಿದಿದೆ ಎಲ್ಲ. ಈವನ್ ಚೈನಾ 11%, 12% ಗ್ರೋತ್ ಇದ್ದದ್ದು 4%ಗೆ ಬಂದು ನಿಂತಿದೆ. ನಮ್ಮದು ಲಾಸ್ಟ್ ಇಯರ್ 7% ಗ್ರೋತ್ ಎಲ್ಲ 9% ಅಂತ ಹೇಳ್ತಾ ಇದ್ದಾರೆ, 9.2 ಅಂತ, ನೆಕ್ಸ್ಟ್ 8.5. ಸೊ ಈ ಗ್ರೋತ್ ರೇಟ್ ಮೇಂಟೈನ್ ಮಾಡಬೇಕು ಅಂತಿದ್ರೆ ಪ್ರೊಡಕ್ಷನ್ ಇರಬೇಕು ನಮ್ಮ ದೇಶದಲ್ಲಿ.
ಇಲ್ಲಿ ಪ್ರೊಡಕ್ಷನ್ ಇದೆ, ಕನ್ಸಂಪ್ಷನ್ ಇಲ್ಲ, ನಮ್ಗೆ ಗೊತ್ತಿದೆ, ಸಮಸ್ಯೆ ಇದೆ, ಕ್ಯಾಶ್ ಲಾಸ್ ಇದೆ, ಕ್ಯಾಶ್ ಪ್ರಾಬ್ಲಮ್ ಇದೆ, ಜನರ ದುಡ್ಡಿಲ್ಲ. ಬಟ್ ದುಡ್ಡು ಇಲ್ಲಿಂದ ಬರಬೇಕಾದ್ರೆ ನಾವು ಒಳ್ಳೆ ಉಪಾಯನ ಮಾಡಿದ್ದೀವಿ ಅಂತ ಹೇಳಿ ಕಳೆದ 2 ವರ್ಷಗಳಲ್ಲಿ ಹೈಯೆಸ್ಟ್ ಫಾರಿನ್ ಎಕ್ಸ್ಪೋರ್ಟ್ ಮಾಡಿದ್ದೇವೆ ನಾವು. ಎಲ್ಲ ಪ್ರೊಡಕ್ಷನ್ ಆಗಿರುವಂಥ ನಾವು ಎಕ್ಸ್ಪೋರ್ಟ್ ಮಾಡಿದೆ. $650 ಬಿಲಿಯನ್, ಹೈಯೆಸ್ಟ್ ಎವರ್ ಇನ್ ದ ಇಂಡಿಯನ್ ಹಿಸ್ಟ್ರಿ. ಮುಂಚೆ $200 ಬಿಲಿಯನ್, $250 ಬಿಲಿಯನ್ ಎಕ್ಸ್ಪೋರ್ಟ್ಸ್ ಆಗ್ತಾ ಇತ್ತು. ಇವತ್ತು 650 ಕೋಟಿ, ಈಗ ನೆಕ್ಸ್ಟ್ ಟಾರ್ಗೆಟ್ 750 ಕೋಟಿ ಇದೆ. ಇನ್ನು 2 ವರ್ಷದಲ್ಲಿ 2023-4 $1 ಟ್ರಿಲಿಯನ್ ಎಕ್ಸ್ಪೋರ್ಟ್. ಸೊ ಇದು ಏನಾಗಿದೆ, ಮತ್ತು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್, ವಿ ಆರ್ ನಂಬರ್ 3 ಇನ್ ದ ವರ್ಲ್ಡ್. ಮುಂದೆ ಒಂದು 30 ವರ್ಷ ಹಿಂದೆ ಹೋದ್ರೆ ನಾನು ಫಾರಿನ್ ಎಕ್ಸ್ಚೇಂಜ್ ಯಾಕೆ ಹೇಳ್ತಾ ಇದ್ದೇನೆ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, 30 ವರ್ಷದ ಹಿಂದೆ 15 ದಿವಸದ ಇಂಪೋರ್ಟ್ಗೆ ಬೇಕಾಗುವಷ್ಟು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಇತ್ತು. ಇವತ್ತು 1.5 ವರ್ಷಕ್ಕೆ ಅದಕ್ಕಿಂತ ಜಾಸ್ತಿಗೆ ಬೇಕಾಗುವಂತ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ನಮ್ಮ ಹತ್ರ ಇದೆ. ವಿ ಆರ್ ನಂಬರ್ 3 ಇನ್ ದ ವರ್ಲ್ಡ್, ನಂಬರ್ 4. USA, ಚೈನಾ, ಜಪಾನ್ ನಂತರ ನಾವು ನಂಬರ್ 4. ಸೊ ಹೀಗೆ ಈ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ನಮ್ಗೆ ಬೇಕು ಇಂಪೋರ್ಟ್ ಮಾಡಲಿಕ್ಕೆ. ಈಗ ಎಣ್ಣೆ ಅಂತ ಫಾರ್ ಎಕ್ಸಾಂಪಲ್ ಹೇಳಿದ್ರಿ, ನಾವು 80% ಆಫ್ ದ ಎಣ್ಣೆ ನಮ್ಗೆ ಫಾರಿನ್ ಇಂಪೋರ್ಟ್ ಮಾಡ್ತಾ ಇದ್ದೇವೆ ನಾವು. ಇದನ್ನು ಹಂತವಾಗಿ ಇನ್ನು ನೀವು ನೋಡ್ತಾ ಹೋಗಿ, ಎವ್ರಿ ಇಯರ್ 10% ಆಫ್ ದ ಇಂಪೋರ್ಟ್ಸ್ ವಿಲ್ ಬಿ ಸ್ಟಾಪ್, ಕರ್ಟೇಲ್, ಇಯರ್ ಬೈ ಇಯರ್. ಬೈ 2030 ವಿ ವಿಲ್ ಬಿಕಮ್ 0 ಇಂಪೋರ್ಟ್ ಆನ್ ಆಯಿಲ್. ಸೊ ಅಲ್ಲಿಂದ ಎಲೆಕ್ಟ್ರಿಕ್ ಮೊಬಿಲಿಟಿ ಆಗ್ತದೆ, ಹೈಡ್ರೋಜನ್, ಬೇರೆ ಬೇರೆ ಆಲ್ಟರ್ನೇಟಿವ್ ಫ್ಯೂಯಲ್ಸ್ ಅನ್ನ ಮಾಡ್ತಾ ಇದ್ದಾರೆ. ಈ ಆಲ್ಟರ್ನೇಟಿವ್ ಫ್ಯೂಯಲ್ಸ್ ಆಗುವಂತ ಪ್ಲಾನಿಂಗ್ ಅನ್ನ ಈಗ ಮಾಡ್ತಾರೆ. ಈ ಸೋಲಾರ್ ಪವರ್ ಫಾರ್ ಎಕ್ಸಾಂಪಲ್, ಈಗ ಮೊನ್ನೆ ಇವರು ಹೋಗಿ COP 26 ಸಮ್ಮೇಳನ ನಡೆಯಿತು ಗ್ಲಾಸ್ಗೋ, ಲಂಡನ್ನಲ್ಲಿ. ಅಲ್ಲಿ ಭಾರತದ ಪ್ರಸ್ತಾವನೆ ಇಡೀ ವಿಶ್ವ ಒಪ್ಪಿದೆ. ಇಡೀ ವಿಶ್ವದಲ್ಲಿ ಸೋಲಾರ್ ಎನರ್ಜಿಗೆ 165 ದೇಶಗಳು ಸಹಿ ಹಾಕಿದವೆ ಅಗ್ರಿಮೆಂಟ್ಗೆ. ಏನು ಇಡೀ ದೇಶದಲ್ಲಿ ಸೋಲಾರ್ ಪವರ್ ಬರಬೇಕು ಇಡೀ ವಿಶ್ವದಲ್ಲಿ ಅಂತೇಳಿ. ಸೊ ಇದೆಲ್ಲ ನಾವು ದೂರಗಾಮಿಯೂ ಹೌದು, ಇಡೀ ವಿಶ್ವದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಭಾರತ ನಾವು ಸೀಮಿತವಾಗಿಲ್ಲ, ಅಕಾರ್ಡಿಂಗ್ ಟು ದ WTO ರಿಜಿಮ್ ಉಂಟಲ್ಲ, ನಾವೆಲ್ಲ ಒಂದು ವಿಶ್ವ ಅಂತ ಹೇಳಿದ್ರೆ ಒಂದು ಬಾಜಾರ್, ಅದು ಒಂದು ಮಾರ್ಕೆಟ್, ಅದು ಒಂದೊಂದು ದೇಶದ ಮಾರ್ಕೆಟ್ ಇಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ. ಸೊ ವಿಶ್ವದ ಪರಿಸ್ಥಿತಿ ಹೇಗಿದೆ ಹಾಗೆ ನಾವು, ಯಾಕಂದ್ರೆ ನಾವು ಪ್ರಮುಖ ದೇಶ ಇವತ್ತು. ಇಡೀ ವಿಶ್ವಸಂಸ್ಥೆಯಲ್ಲಿ ನೋಡಿದ್ರೆ ನಮಗೆ 185ರಿಂದ 190 ದೇಶಗಳ ಬೆಂಬಲ ಇದೆ ಯಾವುದೇ ರೆಸೊಲ್ಯೂಷನ್ ಪಾಸ್ ಮಾಡಬೇಕಾದ್ರೆ. ಅಂಥದ್ದಿರುವಾಗ ನಾವು ಸಹ ಒಂದು ಮಾದರಿಯಾಗಿ ಇಡೀ ವಿಶ್ವದಲ್ಲಿ ಇರಬೇಕಾಗ್ತದೆ. ನಾವು ಭಾರತದ ಬಗ್ಗೆ ಚಿಂತನೆ ಮಾಡಿದ್ರೆ ಆಗೋದಿಲ್ಲ ಇನ್ನು ಮುಂದಕ್ಕೆ. ಹೀಗಾಗಿ ಇಂಥ ಬಜೆಟ್ಗಳು ನಮಗೆ FDI ಬೇಕು. ಈಗ ಸಮಯ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ 2 ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ, ಬಟ್ ವಿ ಹ್ಯಾವ್ ದ ಹೈಯೆಸ್ಟ್ FDI. $90 ಬಿಲಿಯನ್ ಬಂದಿದೆ ಲಾಸ್ಟ್ ಇಯರ್, ಹೈಯೆಸ್ಟ್ ಎವರ್ ಇನ್ ದ ಹೋಲ್ ವರ್ಲ್ಡ್. ಎಲ್ಲಿ ಕೂಡ ಬರಲಿಲ್ಲ ದುಡ್ಡು. ಎಲ್ಲ ಚೈನಾದಿಂದ ಎಕಾನಮಿ ಕೊಲಾಪ್ಸ್ ಆಗಿದೆ ಲಾಸ್ಟ್ 2 ಇಯರ್ಸ್ನಲ್ಲಿ. ಎಲ್ಲ MNCs, ಆಲ್ ಟಾಪ್ 500 ಫಾರ್ಚೂನ್ ಕಂಪನೀಸ್ have settled in India. They have opened their offices in India. All top MNCs are in India. They're setting up plants in India. ಈ ಮೊಬೈಲ್ ಫಾರ್ ಎಕ್ಸಾಂಪಲ್, ಮೊಬೈಲ್ ಪ್ಲಾಂಟ್, ಸ್ಯಾಮ್ಸಂಗ್, ದೊಡ್ಡ ಟೆಕ್ಸ್ಟೈಲ್, ದೊಡ್ಡ ಕಂಪನಿಗಳು ಇಂಡಿಯಾಕ್ಕೆ ಬಂದು ಸೆಟಲ್ ಆಗ್ತಾ ಇದ್ದಾರೆ. ಯಾಕೆ? ದೇ ಫೈಂಡ್ ಇಂಡಿಯಾ ಇಸ್ ಎ ವೆರಿ ಪ್ರಾಮಿನೆಂಟ್ ಡೆಸ್ಟಿನೇಷನ್. ಅವರಿಗೆ ಬೇರೆ ಎಲ್ಲ ದೇಶಗಳ ಇನ್ವೆಸ್ಟ್ಮೆಂಟ್ಗೆ ಇಲ್ಲ, ಅವಕಾಶ ಇಲ್ಲ. ನಮ್ಮಲ್ಲಿ ಸ್ಕಿಲ್ ಯೂತ್ ಇದೆ, ಎಲ್ಲವೂ ಇದೆ ನಮ್ಮಲ್ಲಿ. ಯೂಸ್ ಮಾಡೋದೊಂದು ಸಮಸ್ಯೆ ಇದೆ ಅಷ್ಟು. ಇಲ್ಲಿ ಜನಸಾಮಾನ್ಯರಿಗೆ ಅಥವಾ ಉದ್ಯೋಗ ಸೃಷ್ಟಿಗೆ ಯಾವುದೇ ರೀತಿಯ ಮಾರಕವಾಗಿರುವಂತಹ ಹಾನಿಗಳಾಗಿಲ್ಲ, ಎಲ್ಲವೂ ಕೂಡ ಸರಿ ಇದೆ ಅನ್ನೋದು, ವಿಶ್ವ ಗುರು ಆಗುವಂತ ಭಾರತ ಇದೆ ಅನ್ನೋ ತಾವು ಹೇಳ್ತಾ ಇರುವಂತದ್ದು. ಎಸ್ ಸರ್, ಉದಯ್ ಆಚಾರ್ಯ ಅವರು. ಎಸ್ ಸರ್, ಎಲ್ಲ ಚರ್ಚೆಗಳನ್ನು ನೋಡಿದ್ರೆ. ಎಸ್ ಸರ್, ರಾಜೇಶ್ ಸರ್ ತುಂಬಾ ಒಳ್ಳೆ ರೀತಿಯ ಒಂದು ವಿಶ್ಲೇಷಣೆಯನ್ನು ಕೊಟ್ಟರು. ಖಂಡಿತವಾಗಿಯೂ ಹೌದು. ನೋಡಿ, ಎಕನಾಮಿಕ್ ಸ್ಟೆಬಿಲಿಟಿಯ ಬಗ್ಗೆ ಮಾತಾಡಿದ್ರು ರಾಜೇಶ್ ಸರ್. ಖಂಡಿತವಾಗಿಯೂ ಈ ಎಕನಾಮಿಕ್ ಸ್ಟೆಬಿಲಿಟಿ ಈ ಕಳೆದ ಒಂದು 5-6 ವರ್ಷದಿಂದ ಆಗಿದ್ದಂಥದ್ದಲ್ಲ. ದಿಸ್ ವಾಸ್ ಓನ್ಲಿ ಪಾಸಿಬಲ್ ಬಿಕಾಸ್ ಆಫ್ ಅ ಸ್ಟ್ರಾಂಗ್ ಫೌಂಡೇಶನ್ ಲೇಡ್ ಬೈ ದಿ ಅರ್ಲಿಯರ್ ಗವರ್ಮೆಂಟ್ಸ್. ಕಾಂಗ್ರೆಸ್ ಗವರ್ಮೆಂಟ್ ಒಂದು 60 ವರ್ಷವರೆಗಿತ್ತು, ಅದಾದ್ಮೇಲೆ ಬೇರೆ ಬೇರೆ ಗವರ್ಮೆಂಟ್ಗಳು, ಅದರ ಒಂದು ಸ್ಟ್ರಾಂಗ್ ಫೌಂಡೇಶನ್ ಇದ್ದದ್ರಿಂದ ಖಂಡಿತವಾಗಿಯೂ ಈ ಲೆವೆಲ್ ಅಲ್ಲಿ ನಾವು ಬೆಳಲಿಕ್ಕೆ ಸಹ. ಈಗ ನಮ್ಮ ಕೂಡಲೇ ಚಾನೆಲ್ ನಿನ್ನೆ ಮೊನ್ನೆ ಬೆಳೆದದಲ್ಲ, 20 ವರ್ಷದಿಂದ ಹಂತವಾಗಿ ಬೆಳೆದು ಈಗ ಒಂದು ಸ್ಟ್ರಾಂಗ್ ಚಾನೆಲ್ ಆಗಿ ನಿಂತಿದೆ ಮಂಗಳೂರಲ್ಲಿ. ಹಾಗಿರುವಾಗ ದಿಸ್ ಇಸ್ ನಾಟ್ ನಿನ್ನೆ ಮೊನ್ನೆ ಪ್ರೋಸೆಸ್ ಅಲ್ಲ. ಒಂದು. ಎರಡನೇದು ಇನ್ಫ್ರಾಸ್ಟ್ರಕ್ಚರ್ ಇದು ಹೇಳಿದ್ರು. ಹೌದು, ಖಂಡಿತ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ತುಂಬಾ ಎಕ್ಸ್ಪೆಂಡಿಚರ್ ಆಗ್ತಾ ಇದೆ. ಆದರೆ ನಮಗೆ ಈ ಒಂದು ಬಜೆಟ್ನ ಮೇಲೆ ಯಾಕೊಂದು ಅಸಮಾಧಾನ ಅಂತ ಹೇಳಿದ್ರೆ, ಒಂದೇನಂತ ಹೇಳಿದ್ರೆ ಎವ್ರಿಥಿಂಗ್ ಇಸ್ ಗೆಟಿಂಗ್ ಪ್ರೈವೇಟೈಸ್ಡ್. ತಮ್ಮ ಅಸಮಾಧಾನ ಏನು ಅನ್ನೋದು ಬೇಕಾಗುತ್ತೆ. ಹೌದು, ಕರೆಕ್ಟ್. ಎವ್ರಿಥಿಂಗ್ ಇಸ್ ಗೆಟಿಂಗ್ ಪ್ರೈವೇಟೈಸ್ಡ್. ಯಾರಿಗೋಸ್ಕರ ನೀವು ಬಜೆಟ್ ಮಾಡ್ತಿದ್ದೀರಿ? ಒಂದು. ಇನ್ನೊಂದೇನಂತ ಹೇಳಿದ್ರೆ ಕರಪ್ಷನ್ ಕಡಿಮೆ ಆಗಿಲ್ಲ ಎಲ್ಲೂ ಕೂಡ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಇನ್ಫ್ರಾಸ್ಟ್ರಕ್ಚರ್, ರೋಡ್ಸ್ ನ ಬಗ್ಗೆ ಸರ್ ಮಾತಾಡಿದ್ರು. ಈಗ ನಮ್ಮ ಸಿಟಿ ರೋಡ್ಸ್ ಏನಾಗ್ತಿದೆ, ಕಾಂಕ್ರೀಟ್ ರೋಡ್ಸ್, ಒಂದು ರೀಸೆಂಟ್ ಆಗಿ ಬಂದಂತಹ ಒಂದು ರಿಪೋರ್ಟ್, ಕಾಂಗ್ರೆಸ್ ಗವರ್ಮೆಂಟ್ ಇರುವಾಗ 1 ಕಿಲೋಮೀಟರ್ ಕಾಂಕ್ರೀಟ್ ರೋಡ್ ಆಗ್ಲಿಕ್ಕೆ 12 ಕೋಟಿ ರೂಪಾಯಿ ಖರ್ಚಾಗ್ತಿತ್ತು 1 ಕಿಲೋಮೀಟರ್ ರೋಡ್. ಅದನ್ನು ಬಿಜೆಪಿ ಅವರು ಭಾರಿ ದೊಡ್ಡ ಭ್ರಷ್ಟಾಚಾರ ಅಂತ ಹೇಳ್ತಿದ್ರು. ಏನೋ ಒಂದು ಹೆಚ್ಚು ಕಡಿಮೆ 8 ಕೋಟಿ ರೂಪಾಯಿ ಏನೋ ಖರ್ಚಾಗ್ಬೋದು, 4 ಕೋಟಿ ಕಾಂಗ್ರೆಸ್ನವರಿಗೆ ತಿನ್ಲಿಕ್ಕೆ ಅಂತ ಹೇಳ್ತಿದ್ರು, ಸುದ್ದಿ ಮಾಡ್ತಿದ್ರು. ಇವಾಗ ಬಿಜೆಪಿ ಗವರ್ಮೆಂಟ್ ಬಂದು ದ ಸೇಮ್ 12 crore is 32 crores. 12 crore is 32 crores. ಹಾಗಾದ್ರೆ ಇವರು ಎಷ್ಟು ತಿಂತಿದ್ದಾರೆ? ಬಿಜೆಪಿ ಗವರ್ಮೆಂಟ್ ಎಷ್ಟು ತಿಂತಿದೆ? ಸೊ ನಮಗೆ ಇರುವ ಕನ್ಸರ್ನ್ ಏನಂತ ಹೇಳಿದರೆ, ಭ್ರಷ್ಟಾಚಾರ
ನಿರ್ಮೂಲನೆ ಆಗಬೇಕು Okay. ಅಥವಾ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋದ್ರೆ ಖಂಡಿತವಾಗಿಯೂ ಆಗುತ್ತೆ. ಮತ್ತೆ ನೋಡಿ ಜಾಬ್ಸ್ ನ ಬಗ್ಗೆ ಮಾತಾಡ್ತಾರೆ. 2 crores ಜಾಬ್ ಎವ್ರಿ ಇಯರ್ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು, ಅದು ಆಗಿಲ್ಲ, ನಡೀಲಿಲ್ಲ. ಬೇರೆ ಏನು ಕೋವಿಡ್, GST, ನೋಟ್ ಬ್ಯಾನ್ ಅಂತ ಹೇಳಿ ಏನೇನೋ ಎಲ್ಲ ಹೇಳಿದ್ರು. ಓಕೆ, ಇವಾಗ ಕಡೆಯದಾಗಿ ಬಂದು 60 ಲಕ್ಷಕ್ಕೆ ಬಂದು ನಿಂತಿದ್ದಾರೆ. ಓಕೆ, ಆಮೇಲೆ ಈ ಸ್ಟಾರ್ಟ್ಅಪ್ ಗಳಿಗೆ ಒಂದು ವರ್ಷದ ಟ್ಯಾಕ್ಸ್ ಎಕ್ಸಂಪ್ಷನ್ ಅಂತ ಹೇಳಿ ಕೊಟ್ಟರು. ಪಾಪ ಅವನಿಗೆ ಸ್ಟಾರ್ಟ್ಅಪ್ ಮಾಡಿಬಿಟ್ಟು ಅವನಿಗೆ ಸೆಟಪ್ ಆಗ್ಲಿಕ್ಕೇನೆ 1.5 ವರ್ಷ ಬೇಕಾಗತ್ತೆ, ಅವನಿಗೆ ಬ್ರೇಕ್ ಇವನ್ ಬರ್ಲಿಕ್ಕೇನೆ 1.5 ವರ್ಷ ಬೇಕಾಗತ್ತೆ. ಸೊ ಹಾಗಿರುವಾಗ ಇದನ್ನೆಲ್ಲ ಇವರು ಹೇಗೆ ಮ್ಯಾನೇಜ್ ಮಾಡಬಹುದು ಅಂತ ಹೇಳುವಂತಹ ಒಂದು ನಮ್ಗಿರುವಂತಹ ಒಂದು ಜಿಜ್ಞಾಸೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಸರ್ ಹೇಳಿದ್ರು ಲಾಸ್ಟ್ ಮಂತ್ ಇಟ್ ಸೆಲ್ಫ್ ವಿ ಹ್ಯಾವ್ ಕಲೆಕ್ಟೆಡ್ 1.40 crores ಆಫ್ GST. ಓಕೆ, ಸರಿ, ಅಕ್ಸೆಪ್ಟೆಡ್. ಓವರ್ ಆಲ್ ಈ ವರ್ಷಕ್ಕೆ ವಿ ಆರ್ ಪ್ರೊಜೆಕ್ಟಿಂಗ್ ಫಾರ್ 25-26 lakh crores. ನಮಗೆ ರೆವೆನ್ಯೂ ಬರ್ತಿದೆ ಅಂತ ಹೇಳಿ ಒಂದು ಸುದ್ದಿ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ನಡೆಯುವಂತಹ ನೆರೆ ಪರಿಹಾರ ಕೊಡ್ಲಿಕ್ಕೆ ಸೆಂಟ್ರಲ್ ಇಂದಲೇ ದುಡ್ಡಿಲ್ಲ. ನಮ್ಮ ಇಷ್ಟು 25 ಜನ MP-ಗಳಿದ್ದರೆ ಹೋಗಿ ಅಲ್ಲಿ ಭಿಕ್ಷೆ ಬೇಡುವುದು ಬರುದು. ಸೊ ದಿಸ್ ಇಸ್ ಅವರ್ ಕನ್ಸರ್ನ್. ಓಕೆ, ಇದು ತಮ್ಗಳಿಗೆ ಆಗಿರುವಂತಹ ಅಸಮಾಧಾನ. ಹಾಗಾಗಿ ತಾವುಗಳು ಈ ಬಜೆಟ್ ಸರಿಯಿಲ್ಲ ಅಂತ ಹೇಳ್ತಾ ಇರುವಂತ ತಮ್ಗಳ ಕಾರಣ ಒಂದು ಪ್ರೈವೇಟೈಸೇಷನ್ ಬಗ್ಗೆ, ಜೊತೆಗೆ ಕರಪ್ಷನ್ ನಿರ್ಮೂಲನೆ ಆಗ್ಬೇಕು ಅನ್ನೋ ವಿಚಾರವನ್ನ ಹೇಳಿದ್ರಿ, ಜೊತೆಗೆ ಉದ್ಯೋಗದ ಬಗ್ಗೆ ಹೇಳಿದ್ರಿ, ಸ್ಟಾರ್ಟ್ಅಪ್ ಕೊಟ್ಟಿರುವಂತಹ ಒಂದು ಏನು ತೆರಿಗೆ ವಿನಾಯಿತಿ 1 ವರ್ಷಗಳಿಗೆ ಕೊಟ್ಟಿರುವಂತದ್ದು, ಅದರ ಬಗ್ಗೆ ಕೂಡ ಹೇಳಿದ್ದೀರಿ. ಎಸ್, ಮಾತಾಡ್ತೇನೆ. ಇನ್ನು ಮುಂದಕ್ಕೆ ಕರೆಗಳಿದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಜೆರಲ್ಟ್ ಅವರು. ನಮಸ್ತೆ ಸರ್, ಸಾಮಾಜಿಕ ಕಾರ್ಯಕರ್ತರು ಜೆರಲ್ಟ್ ಅವರು. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ನೋಡಿ, ಬಹಳ ಉತ್ತಮವಾದ ಕಾರ್ಯಕ್ರಮ ಬಜೆಟ್ ದಿವಸ ತಾವು ಇವತ್ತು ಇಟ್ಟಿದ್ದೀರಿ, ಬಹಳ ಸಂತೋಷ. ಆದ್ರೆ ನಾನು ನೋಡುವ ಈಗ ಪ್ರಕಾರ ನಮ್ಮ ಕಾರ್ಯಕ್ರಮದಲ್ಲಿ 3 ವ್ಯಕ್ತಿಗಳು ಒನ್ ಸೈಡೆಡ್ ಮಾತಾಡುವಾಗೆ ಕಾಣ್ತದೆ. ಈಗ ಒಬ್ರು ಕಾಂಗ್ರೆಸ್ನವರು ಬಂದಿದ್ದಾರೆ. ನನ್ನೊಂದು ಅನಿಸಿಕೆ ಹೇಳುದು ನಾನು, ಅದ್ರಲ್ಲಿ ಏನಾಗ್ತದೆ, ಅಲ್ಲಿ ಬ್ಯಾಲೆನ್ಸಿಂಗ್ ಆಗುದಿಲ್ಲ. ಈಗ ಇಬ್ರು ಯಾರ ಫೋನ್ ಮಾಡಿದರು, ಅಭಿಪ್ರಾಯ ಅವರು ಮಂಡಿಸ್ತಾರೆ, ಅವರಿಗೆ ಅಪಹಾಸ್ಯ ಮಾಡುವ ರೀತಿಯಲ್ಲಿ ಬೇರೆ ನಮ್ಮ ಇವತ್ತಿದ್ದು ಗೆಸ್ಟ್ ನನಗೆ ಅವರ ಇದು ಮುಖ ಏನ್ ಹೇಳ್ತಾರೆ, ಮುಖದ ಇದು ತೋರಿಸಿಕೊಡ್ತಿತ್ತು. ಅದು ಬಹಳ ಬೇಸರ. ನೀವು ಸಾಮಾನ್ಯ ಜನರನ್ನು ಅವರವರ ಹಾವಭಾವ ನಮ್ಗಳಿಗೆ ಬೇರೆ ರೀತಿ ಕಾಣುತ್ತೆ, ತಮ್ಗಳಿಗೆ ಬೇರೆ ರೀತಿ ಕಾಣುತ್ತೆ, ಬೇರೆಯವರಿಗೆ ಬೇರೆ ರೀತಿ ಕಾಣುತ್ತೆ. ನಿತಿನ್ ಸಾಲಿನ ಒಳ್ಳೆ ನಿರೂಪಕರ ಬೇರೆಯವರಾಗಿದ್ರೆ ಇನ್ನೊಬ್ಬರಿಗೆ ಈತ ಕೆಟ್ಟ ನಿರೂಪಕನಾಗಿರ್ತಾನೆ ಸರ್. ಹೇಳಿ ಸರ್, ಮಾತಾಡಿ ಸರ್. ನೀವು ಖಂಡಿತವಾಗಿ ನ್ಯೂಟ್ರಲ್ ಆಗಿ ಇರ್ತೀರಿ. ನಾನು ಪ್ರತಿಯೊಂದು ನಿಮ್ಮ ಕಾರ್ಯಕ್ರಮ ನೋಡ್ತೇನೆ. ನಾನು ನನ್ನ ಒಬ್ಸರ್ವೇಷನ್, ನಮ್ಮ ದಕ್ಷಿಣ ಕನ್ನಡ ಮುಂದೆ ಕರಾವಳಿ ಜಿಲ್ಲೆಗಳಿಗೆ ಏನೋ ಲಾಭ ಆಗಿಲ್ಲ. ನಿತಿನ್, ಹಲೋ. ಕೇಳ್ತಾ ಇದೆ, ಮಾತಾಡಿ. ಬಜೆಟ್ ನಮ್ಮ ಕರಾವಳಿ ಜಿಲ್ಲೆಗಳಿಗೆ ಏನ್ ಕೂಡ ಫಾಯ್ದೆ ಆಗಿಲ್ಲ. ಯಾಕಂತ ಹೇಳಿದರೆ ಪ್ರವಾಸೋದ್ಯಮಕ್ಕೆ ಯಾವ್ದು ಕೂಡ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಮತ್ತೆ ಈ ಡೀಸೆಲ್ ಪೆಟ್ರೋಲ್ ನಿಂದ ಏನಾಗ್ತದೆ ಹೇಳಿದರೆ, ಎಲ್ಲಾ ವಸ್ತುಗಳಿಗೆ ಇಂಡೈರೆಕ್ಟ್ ಆಗಿ ಅದರ ಬೆಲೆ ಏರಿಕೆ ಆಗ್ತದೆ. ಇವತ್ತು ನಾನು 2-3 ಚಾನೆಲ್ಗೆ ಮಾತಾಡಿದೆ. ಯಾಕೆ ಹೇಳಿದರೆ, ಟ್ರಾನ್ಸ್ಪೋರ್ಟೇಷನ್ ಆಗುವುದೇ ಡೀಸೆಲ್ ಪೆಟ್ರೋಲ್ ಉಪಯೋಗದಿಂದಾಗಿ. ನಾಳೆ ತರಕಾರಿ, ಅದರ ಜೊತೆಯಲ್ಲಿ ಫ್ರೂಟ್ಸ್ ಎಲ್ಲದಕ್ಕೂ ಇಂಡೈರೆಕ್ಟ್ ಆಗಿ ಬೆಲೆ ಏರಿಕೆ ಆಗ್ತದೆ. ಅದರ ಜೊತೆಯಲ್ಲಿ ಇವಾಗ ಕೊರೋನಾದಿಂದ ಹಲವು ಮಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಆತ್ಮಹತ್ಯೆ ಮಾಡಿದವರಿಗೆ ಕೇಂದ್ರ ಸರ್ಕಾರ ಯಾವುದಾದ್ರೂ ಒಂದು ಘೋಷಣೆ ಮಾಡಬೇಕಿತ್ತು. ಅದು ನನಗೆ ಒಂದು ಬಹಳ ಬೇಸರ ತಂದಿದೆ. ಅದರ ಜೊತೆಯಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಇವತ್ತು ಈ ಬ್ಯಾಂಕ್ ಸಾಲಗಳು ಕೊಟ್ಟದ್ದು ತುಂಬಾ ಸಾವಿರ ಸಾಲ ಕೊಟ್ಟದ್ದು ಏನಾಗ್ತದೆ, ಅದು ಅವರು ಬ್ಯಾಂಕಿಗೆ ಹಿಡಿಸಿ ಓಡಿ ಹೋದರೆ ಅದು ದೇಶಕ್ಕೆ ಹೊರೆ ಆಗ್ತದೆ. ಇವತ್ತು ಅದರ ಜೊತೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಯಾವಾಗ ಇದು ಸಮಾಜವಾಯಿಸಿ ಮಾಡುವಗೋಸ್ಕರ ಹೇಳಿದರು, ಇವತ್ತು 80 ಇದ್ರೂ ಕೂಡ ಅದು ಹಳೆ ಇದನ್ನು ಏನು ಇದು ಸಬ್ಸಿಡಿಗೋಸ್ಕರ ಇವತ್ತು ಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ನೇರವಾಗಿ ಹೇಳ್ತೇನೆ. ಇವತ್ತು ತುಂಬಾ ಮಂದಿ ಜನ ಅದೇ ರೀತಿ ಹೇಳ್ತಾರೆ. ಏನ್ ಹೇಳಿದ್ದಾರೆ, ಇವತ್ತು ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರೈಸಸ್ ಯಾವುದೋ ಒಂದು ಮಾಫಿಯಾ ಕಂಟ್ರೋಲ್ ಮಾಡ್ತಾ ಉಂಟು, ಸರ್ಕಾರ ಕಂಟ್ರೋಲ್ ಮಾಡ್ತಾ ಇಲ್ಲ ಅಂತ ಹೇಳಿ. ಅದಕ್ಕೆ ಬೇಸರ ಮಾಡುದು ಬೇಡ ಯಾರು ಕೂಡ. ಮತ್ತೆ ಹೇಳ್ತಾರೆ, ಇವತ್ತು ಆಮ್ ಆದ್ಮಿ ಎಂಬುದು ಕೇವಲ ಶ್ರೀಮಂತರಿಗೋಸ್ಕರನೇ ಈ ಸರ್ಕಾರ ಕೆಲವು ಸ್ಟೆಪ್ಸ್ ತಗೊಳ್ತದೆ, ಸಾಮಾನ್ಯ ಜನರಿಗೋಸ್ಕರ ಏನು ಮಾಡುದಿಲ್ಲ ಅಂತ ಹೇಳಿ ಜನರ ಅಭಿಪ್ರಾಯ. ಓಕೆ ಎಸ್ ಸರ್, ಥ್ಯಾಂಕ್ ಯು. ಇದು ಜೆರಲ್ಟ್ ಅವರ ಮಾತುಗಳು. ಜೊತೆಗೆ ಜನಸಾಮಾನ್ಯರು ಏನ್ ಹೇಳ್ತಾ ಇದ್ದಾರೆ, ನಮ್ಮ ಮಂಗಳೂರಿಗರು, ಕರಾವಳಿ ಭಾಗದ ಜನರು ಈ ಒಂದು ಬಜೆಟ್ ಬಗ್ಗೆ ಏನ್ ಹೇಳಿದ್ದಾರೆ, ಆ ಒಂದು ವಿಚಾರವನ್ನು ಕೂಡ ಪ್ರಸ್ತುತ ಪಡಿಸ್ತೇನೆ ಇನ್ನು ಮುಂದಕ್ಕೆ. ಜೊತೆಗೆ ಈ ಬಾರಿಯ ಬಜೆಟ್ ನಲ್ಲಿ ಕೆಲವು ವಿಚಾರಗಳು ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ. ಒಂದ್ ಕಡೆ RBI ನಿಂದ ಡಿಜಿಟಲ್ ರುಪಿ ಬಿಡುಗಡೆ ಮಾಡಿರುವಂತಹ ವಿಚಾರ, ಇನ್ನೊಂದ್ ಕಡೆ ಕ್ರಿಪ್ಟೋ ಕರೆನ್ಸಿ ಆದಾಯಕ್ಕೆ 30% ತೆರಿಗೆ. ಈ ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ಇನ್ನು ಮುಂದಕ್ಕೆ ಯಾವ ರೀತಿ ಬೆಳವಣಿಗೆ ಭಾರತ ದೇಶದಲ್ಲಿ ಪಡೆದುಕೊಳ್ಳುತ್ತೆ ಅನ್ನುವಂತಹ ವಿಚಾರ ಕೂಡ ಚರ್ಚೆಗೆ ಕಾರಣವಾಗಿರುವಂತದ್ದು. ಜೊತೆಗೆ ಕರೆ ಮಾಡಿರುವಂತಹ ವ್ಯಕ್ತಿ ಹೇಳಿರುವಂತಹ ವಿಚಾರ ಕೂಡ ಹೌದು. 5G ತರಂಗಾಂತರ ಈ ಒಂದು ವಿಚಾರ ಏನಿದೆ ಇದು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ವಾಟ್ ನೆಕ್ಸ್ಟ್ ಅನ್ನುವಂಥದ್ದು, ಇದು ಎಷ್ಟು ಪೂರಕವಾಗುತ್ತೆ ಇನ್ನು ಮುಂದಕ್ಕೆ 5G ಅನ್ನುವಂತಹ ಒಂದು ಇನ್ನು ಮುಂದಿನ ಒಂದು ಭವಿಷ್ಯಕ್ಕೆ. ತದನಂತರ ಸಹಕಾರಿ ಸಂಘಗಳ ವಿಚಾರ,
ಎಲ್ಲ ವಿಚಾರದ ಬಗ್ಗೆ ನಾನು ಮಾತನಾಡ್ತೇನೆ. ಬಿಫೋರ್ ದಟ್ ಎಸ್ ನಾಯ್ಕ್ ಅವರು, ನಾನು ನೇರವಾಗಿ RBI ನಿಂದ ಡಿಜಿಟಲ್ ರೂಪಿ ಬಿಡುಗಡೆ ಈ ಒಂದು ವಿಚಾರದ ಬಗ್ಗೆ ಏನ್ ಹೇಳ್ತಾರೆ? ಅದು ಹೇಳುವ ಮುಂಚೆ ನಮ್ಮ ತಾವರವರು ಹೇಳಿದ್ರು, ಅವರು ಜೆರಾಲ್ಡ್ ಅವರು ಹೇಳಿದ್ರು ಜನರ ಅಭಿಪ್ರಾಯ ಅಂತ ಹೇಳಿ. ಜನರ ಅಭಿಪ್ರಾಯ ಈಗ ನಾನು ಹೇಳಲಿಕ್ಕೆ ಆಗುದಿಲ್ಲ, ಅವ್ರು ಹೇಳಲಿಕ್ಕೆ ಆಗುದಿಲ್ಲ, ಜನ ನಾಯಕರು ಹೇಳ್ಬಹುದು. ಅವರ ಅಭಿಪ್ರಾಯ ಅವರು ಹೇಳಿದ್ದು ಕರೆಕ್ಟ್. ಅದು ಹೇಳ್ತಾರೆ ನೋಡಿ, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವನ ತೆರನಾಗಿ ವಿರುತುವೆನು ಶಿವಯೋಗಿ, ಹರಿಯ ಭಕ್ತರಿಗೆ ಹರಿ, ಹರನ ಭಕ್ತರಿಗೆ ಹರ, ನರರೇನು ಕಾಣುವನು ಅದರಂತೆ ತೋರುವನು ಅಂತೇಳಿ. ಸೊ ಆದ್ರಿಂದ ಅವರ ಅಭಿಪ್ರಾಯ ಹೇಳಿದ್ರು. ಮತ್ತೆ 3 ಜನ ಒಂದೇ ಲೆಕ್ಕ ಮಾತಾಡ್ತಾರೆ ಅಂತ ಹೇಳಿದ್ರೆ ಈಗ ಮೆಜಾರಿಟಿ ಆಯ್ತು. ಈಗ ಸಂಸತ್ತಲ್ಲಿ ಸ್ಟೇಟ್ ಅಲ್ಲಿ ಆಗ್ಲಿ ಮೆಜಾರಿಟಿ ಬಂದ ಕೂಡಲೇ ಅದು ಪಾಸ್ ಅಂತ ಅರ್ಥ. ಅದು ಸರಿ ಇರ್ಲಿ ತಪ್ಪಿರ್ಲಿ, ಹಾಗೆ ಮಾತಾಡಿ ಪ್ರಯೋಜನ ಇಲ್ಲ. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಓನ್ಲಿ ಈಗ ನೀವು ಡಿಜಿಟಲ್ ಕರೆನ್ಸಿ ಬಗ್ಗೆ ಹೇಳಿದ್ರಿ. ಡಿಜಿಟಲ್ ಕರೆನ್ಸಿ ಬಗ್ಗೆ ಬಹಳ ಒಂದು ಉತ್ತಮ ಒಂದಿದು. ಯಾಕಂದ್ರೆ ಮುಂಚೆ ಒಳ್ಳೆಯ ಬೆಳವಣಿಗೆ, ಹೌದು, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ತುಂಬಾ ಆಗ್ತಾ ಇತ್ತು. ನೀವು ನೋಡಿರ್ಬಹುದು ಪ್ರಾಪರ್ಟಿಯಲ್ಲಿ ಬ್ಲ್ಯಾಕ್ ವೈಟ್, ಅದಕ್ಕೆ ಕೂಡ ತುಂಬಾ ಒಂದು ಡಿಮಾನಿಟೈಸೇಷನ್ ತಂದ್ರು, ಬೇರೆ 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 ವಿಷಯ ತಂದ್ರು. ಆದ್ರೂ ಈ ಬ್ಲ್ಯಾಕ್ ಅನ್ನೋದು ಪಿಡುಗು ಇನ್ನೂ ಇದಾಗ್ಲಿಲ್ಲ. ಈಗ ಬ್ಲ್ಯಾಕ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ರೆ, ಕ್ಯಾಶ್ ಅಲ್ಲಿ ಮಾಡಿದ್ರೆ ಈಕ್ವಲೆಂಟ್ ಅಮೌಂಟ್ ಪೆನಾಲ್ಟಿ ಕೊಟ್ಟವರಿಗೆ ತಗೊಂಡವರಿಗೆ ಎಲ್ಲ ಉಂಟು. ಮತ್ತೆ 269 ST ಅಂತ ಒಂದು ಉಂಟು. 2 ಲಕ್ಷಕ್ಕಿಂತ ಜಾಸ್ತಿ ರಿಸೀವ್ ಮಾಡಿದ್ರೆ ಕೂಡ ಕ್ಯಾಶ್ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ನೀವು ಮಾಡಿದ್ರೆ ಅಥವಾ ಒಂದು ಈವೆಂಟಿಗೆ ಮಾಡಿದ್ರೆ 100% ಪೆನಾಲ್ಟಿ ತಗೊಂಡವನಿಗೆ ಕೂಡ ಉಂಟು. ಆದರೂ ಕೂಡ ಹೆಚ್ಚಿನವರು ಕ್ಯಾಶ್ ಅಲ್ಲೇ ವಹಿವಾಟು ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಡಿಜಿಟಲ್ ಕರೆನ್ಸಿ ಬಗ್ಗೆ ಹೇಳೋದಾದ್ರೆ, ಈ ಕ್ರಿಪ್ಟೋ ಕರೆನ್ಸಿ ಅಂತೇಳಿ ಪ್ರಪಂಚದಾದ್ಯಂತ ಇನ್ಕ್ಲೂಡಿಂಗ್ ಇಂಡಿಯಾದಲ್ಲಿ ಅದರಲ್ಲಿ ವಹಿವಾಟು ಮಾಡ್ತಾ ಇದ್ದಾರೆ. ಬಟ್ ಆಕ್ಚುಲಿ ಇಟ್ ಈಸ್ ನಾಟ್ ರೆಕಾಗ್ನೈಸ್ಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲಿ ಯಾವ್ದಾದ್ರು ಒಂದು ಕರೆನ್ಸಿ ವಿಷಯ ಮಾಡಬೇಕು, RBI ಮಾಡಬೇಕು, ಅದು ಎನಿ ಸೆಂಟ್ರಲ್ ಬ್ಯಾಂಕ್, ಎನಿ ಕಂಟ್ರಿ ದೇ ಶುಡ್ ಅಪ್ರೂವ್. ಇಟ್ ಇಸ್ ನಾಟ್ ಅಪ್ರೂವ್ಡ್. ಈಗ ಬ್ಯಾನ್ ಮಾಡುವ ಅಂತ ಹೇಳಿದ್ರೆ ಎಲ್ಲ ಕಡೆಯಲ್ಲಿ ಪ್ರಚಲಿತ ಆಗಿ ಹೋಗಿದೆ, ಬ್ಯಾನ್ ಮಾಡ್ಲಿಕ್ಕೆ ಆಗ್ತಲ್ಲ. ಅದಕ್ಕೆ ಒಂದು ಒಳ್ಳೆ ಐಡಿಯಾ ಏನ್ ಮಾಡಿದ್ದಾರೆ ಅಂದ್ರೆ, ಈ ಫಾರ್ಮಲೈಸೇಷನ್ ಆಫ್ ದಿಸ್ ಏನ್ ಹೇಳ್ತಾರೆ ಡಿಜಿಟಲ್ ಕರೆನ್ಸಿಯನ್ನು ಮಾಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಿಜಿಟಲ್ ರುಪಿ ಅದನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದು ಬಿಡುಗಡೆ ಮಾಡಿದ್ರೆ ಒಂದು ಅಡ್ವಾಂಟೇಜ್ ಏನಂದ್ರೆ, ಈ ಕ್ಯಾಶ್ ಮಾಡಿದ್ರೆ ಅದಕ್ಕೆ ಪ್ರಿಂಟಿಂಗ್ ಕಾಸ್ಟ್ ಆಗ್ತದೆ, ಆಫ್ಟರ್ ಸಮ್ ಟೈಮ್ ಅದು ಇದು ಆಗ್ತದೆ, ಮತ್ತೆ ಕ್ಯಾಶ್ ವಹಿವಾಟು ಜಾಸ್ತಿ ಆಗ್ತದೆ. ಇದು ಹೆಚ್ಚಿನ ವ್ಯವಹಾರ ಏನು ಮಾಡಿದ್ರು ಅದು ಕ್ಲಿಯರ್ ಆಗಿ ಡಿಜಿಟಲ್ ನಲ್ಲಿ ಗೊತ್ತಾಗ್ತದೆ. ಒಂದು ಇನ್ನೊಂದೆಂತ ಹೇಳಿದ್ರೆ, ಈ ಡಿಜಿಟಲ್ ಕರೆನ್ಸಿ ವ್ಯವಹಾರ ಮಾಡಿ ಪ್ರಾಫಿಟ್ ಬಂದ್ರೆ ಅದಕ್ಕೆ 30% ಟ್ಯಾಕ್ಸ್ ಕೂಡ ಈ ಪ್ರಥಮ ಬಾರಿ ಅದನ್ನು ಹಾಕಿದ್ದಾರೆ. ಅದಲ್ಲದೆ ಈಗ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ನೋಡಿ, 50 ಲಕ್ಷಕ್ಕಿಂತ ಜಾಸ್ತಿ ಪ್ರಾಪರ್ಟಿ ರಿಜಿಸ್ಟರ್ ಮಾಡಿದ್ರೆ 1% TDS ಅಂತ ಇಟ್ಟಿದ್ದಾರೆ. NRI ಅವರಿಗೆ ಅದು 20%, ಇದು 1%. ಆದ್ರೆ ಅದೇ ರೀತಿ ಇಲ್ಲಿ ಡಿಜಿಟಲ್ ಕರೆನ್ಸಿ ವ್ಯವಹಾರ ಮಾಡಿದ್ರೆ ಅದಕ್ಕೆ ಮಿನಿಮಮ್ ಸೀಲಿಂಗ್ ಏನು ಹಾಕಲಿಲ್ಲ, ಅದಕ್ಕೆ 1% TDS ಮಾಡಬೇಕಂತ ಹಾಕಿದ್ದಾರೆ. ಅಂದ್ರೆ ಅದನ್ನು ಟ್ರ್ಯಾಕ್ ಮಾಡಲಿಕ್ಕೆ. ಸೊ ಓವರ್ ಆಲ್ ಆಗಿ ಈ ಡಿಜಿಟಲ್ ಕರೆನ್ಸಿಯನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಇಂಟ್ರೊಡ್ಯೂಸ್ ಮಾಡಿದ್ರೆ ನಿಜವಾಗಿ ನಮ್ಮ ಫಾರ್ಮಲೈಸೇಷನ್ ಅಂತ ಹೇಳ್ತೇವೆ ನೋಡಿ, ನಮ್ಮ ಎಲ್ಲ ಟ್ರಾನ್ಸಾಕ್ಷನ್ ಮೋರ್ ಅಂಡ್ ಮೋರ್ ಫಾರ್ಮಲಿ ನಮ್ಮ ಇದಕ್ಕೆ ಬರ್ತದೆ, ಲೈಮ್ ಲೈಟಿಗೆ ಬರ್ತದೆ. ಆವಾಗ ತೆರಿಗೆ ಇನ್ನೂ ಜಾಸ್ತಿ ಸಂಗ್ರಹ ಆಗ್ತದೆ. ಯಾಕಂದ್ರೆ ಎಲ್ಲ ಟ್ರ್ಯಾಕ್ ಮಾಡ್ಲಿಕ್ಕೆ ಆಗ್ತದೆ. ಈಗ ನೀವು ಪ್ಯಾನ್ ಮತ್ತೆ ಆಧಾರ್ ಬೇಸ್ಡ್ ಟ್ರಾನ್ಸಾಕ್ಷನ್ ಎಲ್ಲ ಟ್ರ್ಯಾಕ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಸೊ ಇದೊಂದು ನಿಜವಾಗಿ ಒಂದು ಉತ್ತಮ ಒಂದು ವಿಷಯ. ಮತ್ತೆ ಜನರು ಈ ಕ್ರಿಪ್ಟೋ ಕರೆನ್ಸಿ ಬೇಡದು ಯಾವ್ದು ಗೊತ್ತಿಲ್ಲ, ಯಾರು ಕಂಟ್ರೋಲ್ ಮಾಡಿ ಏನಂತ ಗೊತ್ತಿಲ್ಲ. ಯಾರೋ ಹೇಳ್ತಾರೆ, ಲಾಸ್ಟ್ ಟೈಮ್ ಒಂದು ಯಾರೋ ಕ್ವಶನ್ ಕೇಳಿದ್ರು, ಏನು ಕ್ರಿಪ್ಟೋ ಅಥವಾ ಇದೇನು ಅಂತೇಳಿ, ವರ್ಚುವಲ್ ಕರೆನ್ಸಿ ವಿಷಯ. ನಾನು ಹೇಳಿದೆ ಅದರಲ್ಲಿ ಮಿಲಿಯನೇರ್ ಇದ್ದವರು ಬಿಲಿಯನೇರ್ ಆಗ್ಬೋದು, ಬಿಲಿಯನೇರ್ ಇದ್ರೆ ಮಿಲಿಯನೇರ್ ಆಗ್ಬೋದು, ಅದೇ ಅದು ಕರೆನ್ಸಿ ಅಂತ ಹೇಳಿದ್ರು. ಸೊ ಅದು ಇನ್ಫಾರ್ಮಲ್ ಸೆಕ್ಟರ್ ಆದ್ರೆ, ಈ ಫಾರ್ಮಲ್ ಸೆಕ್ಟರ್ ಆದ್ರೆ ಈ ವಿಷಯ ಬರುವುದಿಲ್ಲ. ಯಾಕಂದ್ರೆ ಇಟ್ ವಿಲ್ ಕಮ್ ಅಂಡರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ರೆಗ್ಯುಲೇಟೆಡ್ ಎಂಟಿಟಿ ಆಗ್ತದೆ. ಸೊ ದಟ್ ಈಸ್ ದ ಥಿಂಗ್. ನೋಟ್ ಪ್ರಿಂಟ್ ಮಾಡುವ ಬದಲಿಗೆ ಡಿಜಿಟಲ್ ಮಾಡಿದ್ರೆ ಖರ್ಚು ಕೂಡ ಕಮ್ಮಿ ಆಗ್ತದೆ. ಓಕೆ, ಈ ಒಂದು RBI ನಿಂದ ಡಿಜಿಟಲ್ ರೂಪ ಬಿಡುಗಡೆ ಮಾಡೋದು ಒಳ್ಳೆಯ ಬೆಳವಣಿಗೆ ತಾವು ಹೇಳುವಂತ. ಜೊತೆಗೆ ಕ್ರಿಪ್ಟೋ ಕರೆನ್ಸಿ ಈ ಒಂದು ವಿಚಾರ ಇನ್ನು ಮುಂದಕ್ಕೆ ಬೆಳವಣಿಗೆ ನಮ್ಮ ಭಾರತ ದೇಶದಲ್ಲಿ ಭವಿಷ್ಯಕ್ಕೆ ಪೂರಕವಾಗಿರುವಂತಹ ವಿಚಾರ ಆಗುತ್ತೆ ತಾವು ಹೇಳ್ತಾ ಇದ್ದೀರಾ. ಜೊತೆಗೆ ಕ್ರಿಪ್ಟೋ ಕರೆನ್ಸಿ ಆದಾಯಕ್ಕೆ 30% ತೆರಿಗೆ ಕೊಟ್ಟಿರುವಂತಹ ವಿಚಾರ, ಈ ಒಂದು ವಿಚಾರ ಯಾವ ರೀತಿ ನೋಡ್ತೀರಾ? ಅಲ್ಲ, ಯಾವುದೇ ಕ್ರಿಪ್ಟೋ ಕರೆನ್ಸಿ ಆಗಲಿ ಏನೇ ಆಗಲಿ, ಎನಿ ಇನ್ಕಮ್ ಇಟ್ ಶುಡ್ ಬಿ ಟ್ಯಾಕ್ಸೇಬಲ್ ಅಲ್ಲ. ಹೌದು, ಯಾರು ಏನು ಇನ್ಕಮ್ ಆದಾಯ ಮಾಡ್ತಾರೆ ಎಲ್ಲದಕ್ಕೂ ಟ್ಯಾಕ್ಸ್ ಉಂಟು, ಎಕ್ಸೆಪ್ಟ್ ಅಗ್ರಿಕಲ್ಚರಲ್ ಇನ್ಕಮ್. ಇಂಡಿಯಾದಲ್ಲಿ ಅಗ್ರಿಕಲ್ಚರಲ್ ಇನ್ಕಮ್ ಸಂವಿಧಾನ ಪ್ರಕಾರ ಮುಂಚಿಂದ ಟ್ಯಾಕ್ಸ್ ಇಲ್ಲ, ಈಗ ಕೂಡ ಟ್ಯಾಕ್ಸ್ ಇಲ್ಲ. ಅದು ಬಿಟ್ಟು ಯಾವುದೇ ನೀವು ಬೇರೆ ವ್ಯವಹಾರ ಮಾಡಿದ್ರೆ ನಿಮ್ಗೆ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಓಕೆ ಓಕೆ, ಈ ಬಾರಿಯ ಒಂದು ಬಜೆಟ್ ನಲ್ಲಿ ಪ್ರಮುಖವಾಗಿ ಕಂಡು ಬಂದಿರುವಂತಹ ಅಂಶ ಒಂದು ಕ್ರಿಪ್ಟೋ ಕರೆನ್ಸಿ ಆದ್ರೆ, ಇನ್ನೊಂದು ಕಡೆ 5G ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆ ಕೂಡ ನಾನು ಮಾತನಾಡ್ತೇನೆ ಮುಂದಕ್ಕೆ. ನಮ್ಮ ಕರಾವಳಿ ಭಾಗದ ಜನರ ಅಭಿಪ್ರಾಯ ಯಾವ
ರೀತಿ ಇದೆ, ಈ ಒಂದು ಬಜೆಟ್ಗೆ 2022 ಬಜೆಟ್ಗೆ ಯಾವ ರೀತಿ ರಿಯಾಕ್ಷನ್ಗಳನ್ನು ಕೊಟ್ಟಿದ್ದಾರೆ ನೋಡ್ಕೊಂಡು. ಏನಿವತ್ತು ಕೇಂದ್ರ ಸರ್ಕಾರದ ಪರವಾಗಿ ವಿತ್ತ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ರವರು ಇವತ್ತು ಕೇಂದ್ರದ ಒಂದು ಬಜೆಟನ್ನು ಮಂಡಿಸಿದ್ದಾರೆ. ಇವತ್ತು ಈ ಬಜೆಟ್ ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ಇದು ಉಳ್ಳವರ ಪರವಾಗಿದೆ, ಕಾರ್ಪೊರೇಟ್ ಕಂಪನಿಗಳ ಪರವಾಗಿದೆ, ಶ್ರೀಮಂತರ ಪರವಾಗಿದೆ, ಆದರೆ ಜನಸಾಮಾನ್ಯರ ಪರವಾಗಿಲ್ಲ ಅನ್ನುವಂಥದ್ದು ಈಗಾಗಲೇ ಸಾಬೀತಾಗಿದೆ. ಅಂದರೆ ಬಜೆಟ್ ಅನ್ನುವಂಥದ್ದು ಇವತ್ತು ಸಾಮಾನ್ಯ ಜನಗೂ ಏನಂದರೆ ಇದು ಜನರ ಪರವಾಗಿರಬೇಕು. ಯಾಕಂದರೆ ಈ ದೇಶದ ಬಹುಸಂಖ್ಯಾತರು, ರೈತರು, ಕಾರ್ಮಿಕರು, ಜನಸಾಮಾನ್ಯರಿದ್ದರೆ ಅವರ ಪರವಾಗಿ ಒಂದು ಬಜೆಟ್ ಇರಬೇಕು. ಆದರೆ ಸಂಪೂರ್ಣವಾಗಿ ಈ ಕೇಂದ್ರ ಸರ್ಕಾರದ ಈ ಬಜೆಟ್ ಶ್ರೀಮಂತರ ಪರವಾಗಿ ಇವತ್ತು ಎಲ್ಲ ರೀತಿಯಿಂದಲೂ ಕೂಡ ಇವತ್ತು ಕಾಣ್ತಾ ಇದೆ. ಬಹಳ ಮುಖ್ಯವಾಗಿ ರೈತರು, ಈ ದೇಶದ ಬೆನ್ನೆಲುಬು ರೈತರಿಗೆ, ಕೃಷಿ ಕೂಲಿ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂತಹ ಒಂದು ಯೋಜನೆ ಅವರಿಗೆ ಸಾಕಾರ ಮಾಡ್ತಕ್ಕಂಥ ಒಂದು ವಿಚಾರ ಈ ಬಜೆಟ್ನಲ್ಲಿ ಇಲ್ಲ. ಮಾತ್ರವಲ್ಲ, ಇವತ್ತು ಗ್ರಾಮೀಣ ಭಾರತ ಅಂತ ಏನು ಹೇಳ್ತೇವೆ, ಅದು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಯಲ್ಲಿ ಅದಕ್ಕೆ ಆ ಅಭಿವೃದ್ಧಿ ಯೋಜನೆಗಳು ಏನಿತ್ತು ಅದಕ್ಕೆ ಕಳೆದ ಬಜೆಟ್ಗಿಂತ ಈ ಬಜೆಟ್ನಲ್ಲಿ ಹಣವನ್ನು ಕಡಿತ ಮಾಡಿದ್ದಾರೆ, ಕಡಿಮೆ ಮೀಸಲಿಸಿದ್ದಾರೆ. ಇದು ಒಂದು. ಇನ್ನೊಂದು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಈ ಯೋಜನೆಗೆ ಕಳೆದ ಬಾರಿ ಬಜೆಟ್ನಲ್ಲಿ 16,000 ಕೋಟಿ ರೂಪಾಯಿಯನ್ನು ಅದಕ್ಕೆ ಮೀಸಲಿಟ್ಟರೆ ಈ ಬಾರಿಯ ಬಜೆಟ್ನಲ್ಲಿ 15,000 ಕೋಟಿ ರೂಪಾಯಿ ಅಂದರೆ ಕಡಿಮೆ ಆಗಿದೆ. ಅದನ್ನು ಕೂಡ ಇವತ್ತು ಕಡಿಮೆ ಆಗಿದೆ. ಮಾತ್ರವಲ್ಲ, ಇವತ್ತು ರೈತ ಸಮುದಾಯಕ್ಕೆ ದೊಡ್ಡ ಪೆಟ್ಟನ್ನು ಈ ಬಜೆಟ್ನಲ್ಲಿ ನೀಡಿದ್ದಾರೆ. ಮಾತ್ರವಲ್ಲ, ಇವತ್ತು ಕಾರ್ಮಿಕರಿಗೂ ಕೂಡ, ಜನಸಾಮಾನ್ಯರಿಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ಬೆಳಕು ಈ ಒಂದು ಬಜೆಟ್ನಲ್ಲಿ ಇವತ್ತು ಕಾಣ್ತಾ ಇಲ್ಲ. ಆದ್ದರಿಂದ ಮತ್ತೆ ಇನ್ನೊಂದು, ಕಳೆದ 2 ವರ್ಷಗಳಲ್ಲಿ ಕೊರೋನಾದಿಂದ ಇಡೀ ದೇಶದ ಜನ ತತ್ತರಿಸಿದ್ದಾರೆ. ಮಧ್ಯಮ ವರ್ಗದ ಜನರು ಕೂಡ ಭಾರಿ ಸಂಕಷ್ಟದಲ್ಲಿದ್ದಾರೆ. ಇವತ್ತು ಮಧ್ಯಮ ವರ್ಗದ ಜನ, ಅದರಲ್ಲೂ ಕೂಡ ವೈಯಕ್ತಿಕವಾಗಿ ತೆರಿಗೆ ಪಾವತಿ ಮಾಡ್ತಕ್ಕಂಥ ಜನ ಇದ್ದಾರೆ. ಅವರಿಗೆ ಈ ಬಜೆಟ್ನಲ್ಲಿ ಒಂದು ಆಶೆ ಇತ್ತು, ಏನಾದರೂ ನಮ್ಮ ಪರವಾಗಿ ಏನಾದರೂ ಬರ್ಬೋದು ಅನ್ನುವಂಥದ್ದು. ಅವರಿಗೂ ಕೂಡ ಸಮೇತ ಈ ಬಜೆಟ್ನಲ್ಲಿ ಯಾವುದೇ ರೀತಿಯಾದಂತಹ ಪೂರಕ ವಾತಾವರಣ ಇಲ್ಲ. ಅವರಿಗೂ ಮಧ್ಯಮ ವರ್ಗದ ಜನ ಸಮೇತ ಇವತ್ತು ಈ ಬಜೆಟ್ನಿಂದ ದೊಡ್ಡ ಮಟ್ಟದಲ್ಲಿ ನಿರಾಶರಾಗಿದ್ದಾರೆ. ಅಂತೂ ಒಟ್ಟಾರೆಯಾಗಿ ಈ ಬಜೆಟ್ ಇಡೀ ದೇಶದ ಜನರ ವಿರುದ್ಧವಾಗಿದೆ, ಕಾರ್ಪೊರೇಟ್ ಕಂಪನಿಗಳ ಪರವಾಗಿದೆ ಅನ್ನುವಂಥದ್ದು ನಾವು ಈ ಮಾತನ್ನು ಹೇಳ್ತಾ ಇದ್ದೇನೆ. ಈ ಬಜೆಟ್ ನಾವೇನು ತಿಳ್ಕೊಂಡಿದ್ದೇವೆ ಅಂತ ಹೇಳಿದರೆ, ಕೊರೋನಾದಿಂದಾಗಿ 2 ವರ್ಷದಲ್ಲಿ ನಾವು ಕಂಗಾಲಾಗಿದ್ದೇವೆ. ಹೋದ ವರ್ಷ ಸ್ವಲ್ಪ ಮಟ್ಟಿಗಾದರೂ ನಾವು ಚೇತರಿಕೆ ಕಾಣಬಹುದಂತ ನಿರೀಕ್ಷೆ ಇತ್ತು, ಅದು ಆಗಲಿಲ್ಲ. ಈ ಸಲನೂ ನಮ್ಮ ನಿರೀಕ್ಷೆ ಹುಸಿ ಅಂತ ಹೇಳ್ಬೋದು. ಈಗ ಮಂಡನೆಯಾದಂಥ ಬಜೆಟನ್ನು ನೋಡಿದರೆ ಇದು ಮೇಲ್ವರ್ಗಕ್ಕೆ ಸ್ವಲ್ಪ ಮಟ್ಟಿಗೆ ಸೀಮಿತ, ಮಧ್ಯಮ ಮತ್ತು ಬಡವರ್ಗಕ್ಕೆ ಅಷ್ಟೊಂದು ಉಪಾಯ ಇಲ್ಲದಂಥ ಬಜೆಟ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಮಟ್ಟದಲ್ಲಿ ಕಲಿತವರಿದ್ದಾರೆ, ಆದರೆ ಅವರ ನಿರೀಕ್ಷೆಗೆ ತಕ್ಕಂಥ ಉದ್ಯೋಗಗಳು ಸಿಗ್ತಾ ಇಲ್ಲ. ಆ ಉದ್ಯೋಗದ ಭರವಸೆಯನ್ನು ಈ ವರ್ಷದ ಬಜೆಟಲ್ಲೂ ಕೂಡ ಮಂಡನೆ ಆಗಿಲ್ಲ ಅಂತ ನನ್ನ ಅನಿಸಿಕೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಚಿಕಿತ್ಸಾ ರೂಪವಾಗಿ ಬಜೆಟ್ ಬರಬೇಕಿತ್ತು, ಅದು ಹಾಗೆ ಬಂದಿಲ್ಲ. ವಿಶೇಷವಾಗಿ ಜನರ ಖರೀದಿ ಶಕ್ತಿ ಜಾಸ್ತಿ ಆಗಲಿಕ್ಕೆ ಉತ್ತೇಜನ ಕೊಡುವಂತಹ, ಅಥವಾ ವ್ಯಾಪಾರಿಗಳೇನು ಕಂಗೆಟ್ಟು ಹೋಗಿದ್ದಾರೆ ಕಳೆದ 2 ವರ್ಷದಿಂದ, ಲಾಕ್ಡೌನು ಪದೇ ಮತ್ತು ಕರ್ಫ್ಯೂನಿಂದಾಗಿ. ಬಜೆಟ್ ಇವತ್ತು ಮಂಡನೆಯಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡ್ತದೆ ಅಂತ ನಾನು ಭಾವಿಸಿದ್ದೆ, ಅದು ಯಾವುದೂ ಆಗಿಲ್ಲ. ಕೇವಲ ಮಾಮೂಲಿ ಏನು ಒಂದು ಭಾರತದ ಇತಿಹಾಸದ ಉದ್ದಕ್ಕೂ ಅನೇಕ ಸಂದರ್ಭಗಳಲ್ಲಿ ಕಾಪಿ ಪೇಸ್ಟ್ ಬಜೆಟ್ಗಳನ್ನೇ ನಾವು ಕಾಣ್ತೇವೆ. ಅದೇ ರೀತಿ ಒಂದು ಬಜೆಟ್ ಆಗಿ ಅಂಕೆ ಸಂಖ್ಯೆಗಳನ್ನು ಹೇಳಿಕೊಂಡು ಹೋಗುವುದು. ಪ್ರಾಯೋಗಿಕವಾಗಿ ಏನು ಯಾರಿಗೂ ಗೊತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಇದು ಜನಸಾಮಾನ್ಯರಿಗಾಗಲಿ ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಒಳಗಾದಂಥ ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಸ್ವಯಂ ಉದ್ಯೋಗಿಗಳಿಗೆ ಯಾವ ಲಾಭವೂ ಇಲ್ಲ. ಜನಸಾಮಾನ್ಯರು ನಾವು ಏನು ನಿರೀಕ್ಷೆ ಮಾಡ್ಕೊಳ್ತಿದ್ರೆ ಫುಡ್, ಕ್ಲಾತ್ ಆ್ಯಂಡ್ ಶೆಲ್ಟರ್ ಅಂತ ಹೇಳಿ ಈ ಲೆವೆಲಿನಿಂದ ನಾವೊಂದು ಬಜೆಟನ್ನು ನಿರೀಕ್ಷೆ ಮಾಡ್ಕೊಂಡಿರ್ತೇವೆ. ನೋಡಿ, ಇವತ್ತು ಅಲ್ಲಿ ಏನು ಹೇಳಿದರೆ ಕೃಷಿ ಉಪಕರಣಗಳ ದರ ಕಡಿಮೆ ಅಷ್ಟೇ. ಅಲ್ಲಿಗ ಕೃಷಿಕನ ಅವಸ್ಥೆ ಏನಿದೆ ಹೇಳಿದರೆ, ಕೃಷಿಕನಿಗೆ ಒಂದು ಉಪಕರಣ ತಗೊಳ್ಳುವ ಪರಿಸ್ಥಿತಿಯಲ್ಲೂ ಕೂಡ ಕೃಷಿಕ ಇಲ್ಲ. ಹಾಗಾಗಿ ಈಗ ಕೃಷಿ ನಮಗೆ ಮೂಲ.
ಯಾವುದೇ ಒಂದು ವಿಷಯದಲ್ಲಿ ನಾವೀಗ ಫುಡ್ ಕ್ಲಾತ್ ಶೆಲ್ಟರ್ ಅಂತ ಹೇಳ್ತಿದ್ದ ಈ ಫುಡ್ದ ವಿಷಯದಲ್ಲಿ ಹೋದರೆ ಕೃಷಿಯಲ್ಲಿ ಈಗ ಕೃಷಿಕನ ವ್ಯವಸ್ಥೆಯ ಬಗ್ಗೆ ಅಲ್ಲಿ ಏನೂ ಇಲ್ಲ. ಅಲ್ಲಿ ಏನು ಹೇಳ್ತಾರೆ, ಈಗ ಕೃಷಿಗ ಲೋನ್ ವಿಷಯದಲ್ಲೂ ಸಾಲ ಕೊಡುವಂಥದ್ದು, ಬಡ್ಡಿ ಕಡಿಮೆ ಮಾಡುವಂಥದ್ದು, ಕೃಷಿ ಉಪಕರಣ ಕಡಿಮೆ ಮಾಡಿದರೆ ಕೃಷಿಕನಿಗೆ ಆ ಕೃಷಿ ಉಪಕರಣ ತಗೊಳ್ಳೋ. ಈಗ ನಾನು ಒಂದು ರೈತನೇ, ನನಗೆ ಈ ಕೃಷಿ ಉಪಕರಣ ತಗೊಳ್ಳಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ನನಗೆ ಕೃಷಿ ಇದೆ, ಆದರೆ ನಾನು ಕೃಷಿ ಮಾಡುವಂಥ ಸ್ಥಿತಿ ಇಲ್ಲ. ಆದರೆ ನಾವು ಕೃಷಿ ಮಾಡಲಿಕ್ಕೆ ನಮಗೆ ಬೇಕಾದ ಸಾಲ ಸೌಲಭ್ಯವು, ಈಗ ಶಿಕ್ಷಣ, ಈಗ ಮಕ್ಕಳ ಶಾಲೆಗೆ ಹೋಗ್ತಾ ಇದ್ದಾರೆ, ಅವರಿಗೆ ಈಗ ಶಾಲೆ ಶಿಕ್ಷಣದ ಅದಕ್ಕೇನಾದರೂ ಎಜುಕೇಷನ್ ಲೋನು, ಅದ್ರ ಬಗ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ, ಹೀಗೆ ಅಗತ್ಯವಾದ ವಸ್ತುಗಳ ಬಗ್ಗೆ ಏನಿಲ್ಲ. ನಾವೀಗ ದೂರ್ತಾ ಇಲ್ಲ, ಆದರೂ ಇದು ಈ ಜನಸಾಮಾನ್ಯ ಮಟ್ಟದನ್ನು ಮುಟ್ಟಲಿಲ್ಲ. ನಾವೀಗ ನಗರ ಪಾಲಿಕೆ ಲೆವೆಲಿನಲ್ಲಿಯೂ ನಾವು ಈಗ ಬಜೆಟ್ಗಳನ್ನು ನೋಡ್ತೇವೆ. ಅಲ್ಲಿ ಏನು ಸ್ಮಾರ್ಟ್ ಸಿಟಿ, ಅದು ರಾಕೆಟ್ ಬಿಡುವುದು, ವಿಮಾನ ಬಿಡುವುದು, ಇದನ್ನು ಬಿಟ್ಟರೆ ಇಲ್ಲಿ ನಾವೇನು ಹೇಳ್ತೇವೆ, ಮೂಲ ಸೌಲಭ್ಯದ ಬಗ್ಗೆ ಯಾರೂ ಗಮನ ಕೊಡ್ತಾನೆ ಇಲ್ಲ. ಇದೊಂದು ತುಂಬ ಬೇಸರದ ಸಂಗತಿ. ಇದು ಕರಾವಳಿ ಜನರ ಮಾತುಗಳು ಈ ಬಜೆಟ್ ಬಗ್ಗೆ. ತದನಂತರ ನಾನು ಮಾತನಾಡ್ತೇನೆ. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು. ಎಸ್ ಸರ್, ನೇರವಾಗಿ CA ಶಾಂತರಾಮ್ ಶೆಟ್ಟಿ ಅವರು ಕೆಲವರು ಹೇಳುವ ಪ್ರಕಾರ ಉಳ್ಳವರಿಗೋಸ್ಕರ ಮಾಡಿರುವಂತಹ ಬಜೆಟ್ ಅನ್ನುವಂಥದ್ದು ಗೊತ್ತಿಲ್ಲ ಯಾವ ಆಧಾರದ ಮೇಲೆ ಹೇಳ್ತಾರೆ, ಏನ್ ಕರ್ತನೆ ಅಂತಂದ್ರೆ ಇಲ್ಲಿ ಬರುವಂತದ್ದು 5G ವಿಚಾರದ ಬಗ್ಗೆ, 5G ತರಂಗ ಈ ಒಂದು ವಿಚಾರದ ಬಗ್ಗೆ ಏನ್ ಹೇಳ್ತೀರಾ? ಇನ್ನು ಮುಂದಕ್ಕೆ ಏನು ಪ್ರಥಮ ಕಾಲರ್ ಕರೆ ಮಾಡಿರುವಂತಹ ವಿಚಾರದ ಬಗ್ಗೆ ಅಲ್ಲಿ ಅವರು ನೇರವಾಗಿ ಹೇಳಿದ್ರು, ಅಂಬಾನಿ ಅದಾನಿ ಅವರಿಗೋಸ್ಕರ ಲಾಭ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹೊಸ ಸೌಲಭ್ಯ, ಇದರಿಂದ ಏನು ಆಗುವಂತದ್ದಿಲ್ಲ ನಮ್ಮ ದೇಶಕ್ಕೆ ಅನ್ನೋದು. ಎಸ್, ಬಹುಶಃ 5G ಅಂತ ಹೇಳೋದು ಬಹಳ ಇಂಪಾರ್ಟೆಂಟ್. ಈಗ ನಿಮ್ಗೆ ಗೊತ್ತಿದ್ದ ಹಾಗೆ ನಮ್ಮ ಡಿಜಿಟಲೈಸೇಷನ್ ಆಗುವಾಗ ನಮಗೆ ಹೈ ಸ್ಪೀಡ್ ಇದು ಬೇಕಾಗ್ತದೆ. ಹಾಗಾಗಿ 5G ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನೊಂದು ಅದಾನಿ ಅಂಬಾನಿ ಬಗ್ಗೆ ಹೇಳಿದೆ. ಬಹುಶಃ ಇಲ್ಲಿ ಯಾವುದೇ ಒಂದು ಇಂಡಸ್ಟ್ರಿ ತಗೊಂಡ್ರು ಸಹ ಯಾರಾದ್ರೂ ಒಬ್ಬ ಬಿಸ್ನೆಸ್ ಮ್ಯಾನ್ ಸರಿ, ಪ್ರೈವೇಟೈಸೇಷನ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ನೀವು ಉದಾಹರಣೆಗೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅನ್ನು ಇವತ್ತು ಪ್ರೈವೇಟೈಸೇಷನ್ ಮಾಡೋದ್ರಿಂದ ಇವತ್ತು ಜಾಬ್ ಕ್ರಿಯೇಷನ್ ಆಗ್ತಾ ಉಂಟು, ಸರ್ವಿಸ್ ಸಿಗ್ತಾ ಇದೆ. ಈಗ ಅಗ್ರೆಸಿವ್ ಆಗಿ ನಾವು ಡಿಸ್ಇನ್ವೆಸ್ಟ್ಮೆಂಟ್ ಮಾಡೋ ಉದ್ದೇಶವೇ ಅದು. ಗವರ್ಮೆಂಟ್ ಖಾಲಿ ಇನ್ವೆಸ್ಟ್ಮೆಂಟ್ ಮಾಡಿ ಏನೋ ಡಿವಿಡೆಂಡ್ ತಗೊಳ್ತಾ, ಅದರಲ್ಲಿ ಏನು ಲಾಭ ಇಲ್ಲ. ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹಣ ಬರ್ತದೆ, ನಾವು ಅದನ್ನ ಅಗ್ರೆಸಿವ್ ಆಗಿ ಹೋಗುವಂಥದ್ದು. ಬಹುಶಃ ನಿಮ್ಗೆ ಗೊತ್ತಿದ್ದ ಹಾಗೆ ಕೆಲವು ಪೋರ್ಟ್ಗಳು ಅದನ್ನು ಅದಾನಿ ಅಂಬಾನಿ ಅಂತ ಹೆಸರು ಹೇಳುವ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಆ ಟೆಂಡರ್ ಅಲ್ಲಿ ಅವರು ತಗೊಂಡಿರ್ತಾರೆ, ಅದರಲ್ಲಿ ಬೆಸ್ಟ್ ರೇಟಿಗೆ ಅವರಿಗೆ ಸಿಕ್ಕಿರ್ತದೆ, ಅಥವಾ ಅವರು ಅದರಲ್ಲಿ ಸ್ಪೆಷಲೈಸೇಷನ್ ಇರ್ತಾರೆ, ಹಾಗಾಗಿ ಅವ್ರು ಮಾಡ್ತಾರೆ. ಈಗ 5G ಕೂಡ ಈಗ ಅದಾನಿ ಅಂಬಾನಿ ಕೊಡ್ತಾರೆ ಅಂತ ಯಾರು ಹೇಳಿದ್ದಾರೆ? ಅದು ಆಕ್ಷನ್ ಮಾಡ್ತಾರೆ. ಯಾರು ಹೈಯೆಸ್ಟ್ ಆಕ್ಷನ್ ಅಲ್ಲಿ ಇವರು ಕೂಡ ಈಗ ಮಾತಾಡಿದ್ರಲ್ಲ, ಆಕ್ಷನ್ ನಿಲ್ಬಹುದು. ಹಾಗಾಗಿ ಅದರಲ್ಲಿ ಯಾವುದೇ ವೆರಿ ಟ್ರಾನ್ಸ್ಪರೆಂಟ್. ಅದಾನಿ ಅಂಬಾನಿ ಬಿಜೆಪಿ ಸರ್ಕಾರ ಇರೋದ್ರಿಂದ ಸ್ಟಾರ್ಟ್ ಆಗೋದಲ್ಲ, ಅದು ಮುಂಚಿಂದ ಇದ್ದಾರೆ ಅವರು. ಟಾಟಾದವರು ಕೂಡ ಇದ್ದಾರೆ, ಅಂಬಾನಿ ಅವರು ಕೂಡ. ಹೌದು, ಅದರೊಂದಿಗೆ ನಾನು ಒಂದು ಸೇರಿಸ್ತೇನೆ. ಉದಯ್ ಅವರು ಹೇಳಿದ್ರು ಕರಪ್ಷನ್ ಅಂತ ಹೇಳಿ. ಬಹುಶಃ ನಿಮ್ಗೆ ಗೊತ್ತಿದ್ದ ಹಾಗೆ ಈ ದೇಶ ಯಾವ ಕರಪ್ಷನ್ ಯಾವ ರ್ಯಾಂಕಿಂಗ್ ಅಲ್ಲಿ ಇತ್ತು, ಇವತ್ತು ಯಾವ ರ್ಯಾಂಕಿಂಗ್ ಅಲ್ಲಿ ಇದೆ ಅಂತ ನಿಮ್ಗೆ ಗೊತ್ತಿದೆ. ಇವತ್ತು ಇನ್ಕಮ್ ಟ್ಯಾಕ್ಸ್ ಇವತ್ತು ಫೇಸ್ಲೆಸ್ ಅಸೆಸ್ಮೆಂಟ್, ಫೇಸ್ಲೆಸ್ ಸ್ಕ್ರೂಟಿನಿ, ಫೇಸ್ಲೆಸ್ ಎಫೀಲ್, ಇದರಿಂದ ಬಹುಶಃ ಈ ಕರಪ್ಷನ್ ಹೇಳುವಂಥದ್ದು ಇನ್ಕಮ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್ ಅಲ್ಲಿ ಇದೆ ಅಂತ ಹೇಳಿದಿತ್ತು. ಇವತ್ತು ಈ 90% ಸಾಲ್ವ್ ಆಗಿದೆ. GST ನಿಮ್ಗೆ ಗೊತ್ತಿದ್ದಾಗೆ ಇವತ್ತು ರಿಜಿಸ್ಟ್ರೇಷನ್ ನಮಗೆ ಆನ್ಲೈನ್ ಅಲ್ಲಿ ವಿದಿನ್ 7 days ಡಿಮ್ಡ್ ರಿಜಿಸ್ಟ್ರೇಷನ್. ಅಲ್ಲಿ ಇದರ ರಿಜಿಸ್ಟ್ರೇಷನ್ಗೂ ಸಹ ಕರಪ್ಷನ್ ಇತ್ತು ಹಿಂದಿನ ಇದರಲ್ಲಿ. ಈ ಯಾವುದೇ ಕರಪ್ಷನ್ ಆದರೆ ಬೇರೆ ಬೇರೆ ರೀತಿಯಲ್ಲಿ ಬಹುಶಃ ರೋಡ್ ಹೇಳಿದ್ರು, ಅದ್ರ ಎಸ್ಟಿಮೇಟ್ ನನಗೆ ಅವರ ಸ್ಟಾಟಿಸ್ಟಿಕ್ಸ್ ಎಷ್ಟೋಡೆ ಸರಿ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟು ಅಮೌಂಟ್ ಅವರು ಆಗ ಕಮ್ಮಿ ಇತ್ತು. ಆಗ ಕಾಂಕ್ರೀಟ್ ರೋಡು, ಈಗ ಇನ್ನೊಂದು ರೋಡ್ ಅದ್ರ ಗೊತ್ತಿಲ್ಲ ನನಗೆ, ಸಿಮೆಂಟ್ ರೋಡ್ ಇರ್ಬೋದು. ಸೊ ಆ ಟೆಕ್ನಿಕಲಿ ವಿ ಆರ್ ನಾಟ್ ಫಿಟ್, ಬಟ್ ಅದ್ರ ನಂಬುದಿಲ್ಲ ಅಷ್ಟು ಲೆವೆಲ್ ಡಿಫರೆನ್ಸ್ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಸ್ಟೀಲ್ ಸಿಮೆಂಟ್ ಎಷ್ಟೇ ಕಾಸ್ಟ್ ಏನಿದ್ರು ಸಹ ಸ್ವಲ್ಪ ಮಟ್ಟಿಗೆ 30-40% ಜಾಸ್ತಿ ಆಗ್ಬೋದು. ಅದು 200% PWD ರೇಟ್ ಇರುವಾಗ ಯಾರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅದು ಸಹ ಕರಪ್ಷನ್ ತುಂಬಾ ತುಂಬಾ ಕಮ್ಮಿ ಆಗಿದೆ, ಎಲ್ಲಾ ಕ್ಷೇತ್ರದಲ್ಲೂ ಕಮ್ಮಿ ಆಗಿದೆ. ಇವತ್ತು ನಾವು ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡುವಾಗ ಮೊದಲು ಮಾಡಿಕೊಂಡು ಅದು ಎಲ್ಲಿ ಟ್ರಸ್ಟ್ ರಿಜಿಸ್ಟ್ರೇಷನ್ ಕೊಡಿ ಅಂತ, ಇವತ್ತು ಆನ್ಲೈನ್ ಅಲ್ಲಿ ಎಲ್ಲಾ ಟ್ರಸ್ಟ್ ಗಳಿಗೂ ರಿಜಿಸ್ಟ್ರೇಷನ್ ಸಿಗ್ತದೆ. ಸೊ ನಾನು ಖಾಲಿ ಇನ್ಕಮ್ ಟ್ಯಾಕ್ಸ್ ಮತ್ತು GST ಹೇಳಿದ್ದು. ಹಾಗಾಗಿ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ ಅಂತ ಉಂಟು. ಈಗ ಅವರು ರೈತರಿಗೆ ಏನಿಲ್ಲ ಅಂತ ಹೇಳಿ ಕಿಸಾನ್ ಸಮ್ಮಾನ್ ನಿಧಿ ಯಾರಿಗೆ ಹೋಗುದು? ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಅಕೌಂಟಿಗೆ ಬಂದು ಬೀಳ್ತಾ ಉಂಟು. ಆಯ್ತು, ಮತ್ತೆ ಇವರು ಹೇಳಿದ್ರೆ ಸಪೋರ್ಟ್ ಪ್ರೈಸ್. ಈಗ ನೋಡಿ, ಇವರು 2.3 ಲಕ್ಷ ಕೋಟಿ ಕನಿಷ್ಠ ಬೆಂಬಲ ಬೆಲೆಗೆ ನೇರ ಪಾವತಿ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಮಧ್ಯವರ್ತಿಗಳಿಗಿಲ್ಲ ಅನ್ನುವಾಗ ಇದು ಯಾರಿಗೆ ಹೋಗುದು? 2 ನೇರ ಪಾವತಿ ಅಂದ್ರೆ ಪ್ರತಿಯೊಂದು ರೈತರು ಪಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಇದ್ರೆ ಅವರ ಅಕೌಂಟಿಗೆ ಕ್ರೆಡಿಟ್ ಆಗುದು. ಎಸ್ಪೆಷಲಿ ಇದರಲ್ಲಿ ಹೇಗೆ ಕರಪ್ಷನ್ ಆಗುದು? ಆಗ್ತದೆ, ಅದು ಸಾಧ್ಯ ಇಲ್ಲ. ಓಕೆ, ಎಸ್ ಸರ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಮಸ್ತೆ ಸರ್, ನಿತಿನ್ ರೇ. ನಮಸ್ತೆ ಸರ್. ನಿತಿನ್ ರೇ,
ನಿಮ್ಮ ವೇದಿಕೆಯಲ್ಲಿ ಆರ್ಥಿಕ ತಜ್ಞರೆಲ್ಲ ಇದ್ದಾರೆ, ಅವರ ಮಧ್ಯದಲ್ಲಿ ನಾವು ಏನು ಹೇಳಲಿಕ್ಕಿಲ್ಲ. ಆದ್ರೆ ನನ್ನೊಂದು ಅಭಿಪ್ರಾಯ ಏನಂದ್ರೆ ಸರ್, ಈ ದಿನದ ಬಜೆಟ್ ಒನ್ ಕ್ಲಾಸ್ ಒನ್ ಟಿವಿ ಯೋಜನೆ ಎಜುಕೇಶನ್ ನಲ್ಲಿ ಇದು ಒಳ್ಳೆಯ ಒಂದು ಯೋಜನೆ ಅಂತ ನನ್ನ ಬಗ್ಗೆ ಇದೆ. ಅದು ಅಲ್ಲದೆ ಸರ್, ಮತ್ತೆ ನಮ್ಮ ಡಿಜಿಟಲ್ ಯೂನಿವರ್ಸಿಟಿಯನ್ನು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ ಅದು ಒಳ್ಳೆಯ ಯೋಜನೆ ಅಂತ ನನ್ನ ಅಭಿಪ್ರಾಯ. ಮತ್ತು ಈ ತೆರಿಗೆಯನ್ನು 1 ವರ್ಷದಲ್ಲಿ ಹೆಚ್ಚು ಕಡಿಮೆ ಆದ್ರೆ 2 ವರ್ಷದಲ್ಲಿ ಅದು ಸರಿ ಮಾಡಬಹುದು ಅಂತ ಇದು ಒಂದು ಒಳ್ಳೆಯ ಯೋಜನೆ ಅಂತ ನನ್ನ ಅಭಿಪ್ರಾಯ ಸರ್. ಅವರ ಹತ್ರ ಮತ್ತೊಂದು ಅವರ ಹತ್ರ ನಮ್ಮ ವೇದಿಕೆಯಲ್ಲಿ ಇರುವ ಹತ್ರ ಕೇಳ್ತೇನೆ ಸರ್, ಈ ಇನ್ಕಮ್ ಟ್ಯಾಕ್ಸ್ ಅನ್ನು ಹೆಚ್ಚಿಸಲಿಲ್ಲ ಏಕೆ ಅಂತ ಹೇಳ್ಬೋದಾ ಅಂತ. ಅದು ಬಹಳ ಒಂದು ಉತ್ತಮ ಪ್ರಶ್ನೆ. ಇನ್ಕಮ್ ಟ್ಯಾಕ್ಸ್ ಸೀಲಿಂಗ್ ಯಾಕೆ ಜಾಸ್ತಿ ಮಾಡಲಿಲ್ಲ ಅಂತೇಳಿ ಅಂದ್ರೆ, ಈಗ ನಾನು ಹೇಳಿದೆ ಅಲ್ಲ, ಕಲೆಕ್ಷನ್ ಈಗ ನಮ್ಮ ದೇಶದಲ್ಲಿ ಮೇನ್ ಪ್ರಾಬ್ಲಮ್ ಏನಂದ್ರೆ 6.5 ಕೋಟಿ ಜನ ಮಾತ್ರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವುದು. ಆಯ್ತಾ? ಅದರಲ್ಲಿ ರಿಫಂಡ್ ತೆಕೊಳ್ಳೋರು ಮತ್ತೆ ಬಿಲೋ ಟ್ಯಾಕ್ಸಬಲ್ ಇದ್ದವರು, ಹೌಸಿಂಗ್ ಲೋನಿಗೆ ಬೇಕಂತ ಫೈಲ್ ಮಾಡೋರು, ಲೋನ್ ಬೇಕಂತ ಬ್ಯಾಂಕಿಂದ ಫೈಲ್ ಮಾಡೋರು ಜಾಸ್ತಿ. ಕೇವಲ 1.5 ಕೋಟಿ ವೈಯಕ್ತಿಕ ತೆರಿಗೆದಾರರು ಮಾತ್ರ ಟ್ಯಾಕ್ಸ್ ಕಟ್ಟುದು. ನಮ್ಮ ದೇಶದ ಪಾಪ್ಯುಲೇಷನ್ ಎಷ್ಟು? 143 ಕೋಟಿ ಜನಸಂಖ್ಯೆ. 143 ಕೋಟಿ ಜನಸಂಖ್ಯೆಯಲ್ಲಿ ಮೈನರ್ಸ್ ಇದ್ದಾರೆ, ಸೀನಿಯರ್ ಸಿಟಿಜನ್ ಬಿಡಿ, ನೀವು ಒಂದು ಅರ್ಧ ಹಿಡಿದು 60 ಕೋಟಿ ಹಿಡಿದ್ರು ನೀವು ಒಂದು ತೆರಿಗೆ ಕಟ್ಟುವವರು ಒಂದು 10-20% ಆದ್ರೂ ಬೇಕಲ್ಲ ಸ್ವಾಮಿ. ಏನಾಗ್ತದೆ, ತೆರಿಗೆಯ ಲಿಮಿಟ್ ಜಾಸ್ತಿ ಮಾಡ್ತಾ ಹೋದಾಗೆ ಟ್ಯಾಕ್ಸ್ ಬೇಸ್ ಕಮ್ಮಿ ಆಗ್ತದೆ. ಮತ್ತೆ ಈಗ ನೋಡಿ, 5 ಲಕ್ಷವರೆಗೆ ನಿಮಗೆ ಟ್ಯಾಕ್ಸ್ ಬರುವುದೇ ಇಲ್ಲ ಇಂಡಿವಿಜುವಲ್. ಪ್ಲಸ್ ಸೇವಿಂಗ್ಸ್ ಮಾಡುವ ನಾನು ಹೇಳಿದೆ 10 ಲಕ್ಷದವರೆಗೆ ಅವರು ಟ್ಯಾಕ್ಸ್ ಕಟ್ಟದೆ ಕೂಡ ಮಾಡ್ಬೋದು ಅನ್ನುವಾಗ ತೆರಿಗೆ ಅನ್ನೋದು ಅಷ್ಟೇನಿಲ್ಲ. ಯಾಕಂದ್ರೆ ಮುಂಚೆ ನೋಡಿ 20% ಇದ್ದದ್ದು ಕೇವಲ 5%, 2.5 5 ಲಕ್ಷಕ್ಕೆ. ಅದು ಏನು 5 ಲಕ್ಷದ ಒಳಗಿದ್ರೆ 1 ಪೈಸೆ ಇಲ್ಲ ಟ್ಯಾಕ್ಸ್. 5 ಲಕ್ಷದ ಮೇಲಾದ್ರೆ ಮಾತ್ರ ಅವರು ನ್ಯೂ ರಿಜಿಮಿಗೆ ಬಂದ್ರೆ ಅಲ್ಲಿ ಕೂಡ ಟ್ಯಾಕ್ಸ್ ರೇಟ್ ಕೂಡ ಕಮ್ಮಿ. ಸೊ ಈ ಟ್ಯಾಕ್ಸ್ ಬೇಸ್ ಜಾಸ್ತಿ ಆದ್ರೆ ಮುಂದೆ ಟ್ಯಾಕ್ಸ್ ರೇಟ್ ಕಮ್ಮಿ ಮಾಡ್ಬೋದು. ಈಗ GST ಅಲ್ಲಿ ಹಾಗೆ ಆಗಿತ್ತು, ಕೆಲವೆಲ್ಲ ಸಿನ್ ಗೂಡ್ಸ್ ಅಂತಿದ್ದು ನೋಡಿ, ಅದು ಬಿಟ್ಟು ಬೇರೆ ಎಲ್ಲ ಕೆಲವು ಗೂಡ್ಸ್ 28% ಇದ್ದದ್ದೆಲ್ಲ ಈಗ 18% ಇಳಿಸಿದ್ದಾರೆ. 18% ಇದ್ದದನ್ನು 12% ಇಳಿಸಿದ್ದಾರೆ. ಯಾವಾಗ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗ್ತದೆ, ಟ್ಯಾಕ್ಸ್ ಬೇಸ್ ಜಾಸ್ತಿ ಆಗ್ತದೆ, ಆವಾಗ ಈ ಬೆನಿಫಿಟ್ ಉಂಟಲ್ಲ, ಸ್ವಲ್ಪ ಟ್ಯಾಕ್ಸ್ ಇದು ಸ್ಲ್ಯಾಬ್ ಅನ್ನು ಜಾಸ್ತಿ ಮಾಡುದು ಅಥವಾ ಎಕ್ಸಾಮ್ಷನ್ ಜಾಸ್ತಿ ಅದೆಲ್ಲ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಓಕೆ ಸರಿ. ಎಸ್ ಸರ್, ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ, ದಯಮಾಡಿ ಕ್ಷಮಿಸಬೇಕು, ಸಮಯದ ಅಭಾವ ತುಂಬಾ ಇದೆ, ಹಾಗಾಗಿ ಇನ್ನು ಮುಂದಕ್ಕೆ ಕರೆಗಳನ್ನು ಸ್ವೀಕಾರ ಮಾಡಲ್ಲ. ನಾನು ಕೊನೆಯದಾಗಿ ಅನೇಕ ವಿಚಾರಗಳಿದೆ, ಸಂಕ್ಷಿಪ್ತವಾಗಿ ಚರ್ಚೆನ ಮಾಡಬೇಕಾಗಿತ್ತು. ಎಸ್ ಸರ್ ಪಾಯಿಂಟ್ ಮೇಲೆ ಹೇಳಬೇಕು ವೀಕ್ಷಕರಿಗೆ, ಈ ಬಜೆಟಿನ ದುಡ್ಡು ಎಲ್ಲಿ ಹೋಗ್ತದೆ ಅಂತ ಕೇಳಬೇಕು ನಾವೀಗ. ಇದು ಬರುವಂತಹ ಮೂಲ ಪ್ರಶ್ನೆ. ಈಗ 39.54 ಲಕ್ಷ ಕೋಟಿ ಒಂದು ಬಜೆಟ್ ಇದೆ, ಎಷ್ಟು ಖರ್ಚು ಮಾಡಬೇಕು ಅಂತ ಯೋಜನೆ, ಅದು ಯಾವ್ದ್ರಲ್ಲಿ ಖರ್ಚು ಮಾಡೋದು ಅಂತ ಈಗ ಪಾಯಿಂಟ್ ನಾನು ಹೇಳ್ತೇನೆ ನಿಮಗೆ. ಇದು ಬಹಳ ಇಂಪಾರ್ಟೆಂಟ್ ವೀಕ್ಷಕರಿಗೆ. ಮೇಜರ್ ಐಟಮ್ ಇದ್ರಲ್ಲಿ ಹೋಗೋದು ಎಲ್ಲಿ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಪೇಮೆಂಟು 20%, 8 ಲಕ್ಷ ಕೋಟಿ ರೂಪಾಯಿ. ನಮ್ದು 150 ಲಕ್ಷ, ನಮ್ದು GDP 200 ಲಕ್ಷ ಕೋಟಿ ಅಂತ ಇದ್ರೆ 75ರಿಂದ 80% ಇವತ್ತಿಗೆ ಸಾಲ ಇದೆ, ಆಂತರಿಕ ಸಾಲ. ಇವತ್ತಿನಲ್ಲ, ಇದು ವರ್ಷಾನುಗಟ್ಟಲೆ ನಡ್ಕೊಂಡು ಫಿಸ್ಕಲ್ ಪ್ರಾರಂಭದಿಂದ ಸುಮಾರು 60 ವರ್ಷಗಳಿಂದ ಫಿಸ್ಕಲ್ ಡೆಫಿಸಿಟ್ ಇದೆ ನಮ್ಮ ದೇಶದಲ್ಲಿ, 65 ವರ್ಷಗಳಿಂದ. ಅದು ಒಟ್ಟು ಆಗಿ ಅಕ್ಯುಮಿಲೇಟ್ ಆಗಿ ಇವತ್ತು 150ರಿಂದ 110 ಲಕ್ಷ ರೂಪಾಯಿ ಸಾಲ ಉಂಟು ನಮ್ಮ ದೇಶದ ಮೇಲೆ. ಈ ಸಾಲದ ಬಡ್ಡಿನ 20% ನಾವು 8 ಲಕ್ಷ ಕೋಟಿ ಕಟ್ತಾ ಇದ್ದೇವೆ ಪ್ರತಿ ವರ್ಷ. ಬಜೆಟ್ ಅಲ್ಲಿ ಹೋಗ್ತಾ ಇದೆ ಒಂದು ಆಸ್ಪೆಕ್ಟ್. ಎರಡನೇದಲ್ಲಿ ಹೋಗ್ತಾ ಇದೆ, ಸ್ಟೇಟಿಗೆ ಹೋಗ್ತಾ ಇದೆ 27%, 27 ಪೈಸೆ ಸ್ಟೇಟ್ಸ್ಗಳಿಗೆ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ GST ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ದ GST ಕೌನ್ಸಿಲ್ ರೆಸೊಲ್ಯೂಷನ್ 41% ಇಸ್ ಡಿಸ್ಟ್ರಿಬ್ಯೂಟೆಡ್ ಟು ದ ಸ್ಟೇಟ್ಸ್. ಸೊ ಆ 41% ಮೊನ್ನೆವರೆಗೆ ಪ್ರಾಬ್ಲಮ್ ಇತ್ತು, ಕ್ಯಾಶ್ ಪ್ರಾಬ್ಲಮ್ ಇತ್ತು. ಈಗ ಅಪ್ ಟಿಲ್ ಜನವರಿ ಎಂಟೈರ್ ಎಲ್ಲ ಸ್ಟೇಟ್ಸ್ಗಳಿಗೂ ಪೇಮೆಂಟ್ ಆಗಿದೆ ಈ ಬಜೆಟ್ ಮುಂಚೆ. ಸೊ ಇದು 27% ಸ್ಟೇಟ್ಸ್ಗಳಿಗೆ ಹೋಗ್ತದೆ. ಸಬ್ಸಿಡಿ, ಇದು ರೈತರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ರೈತರು, 8% ಸಬ್ಸಿಡಿ ಹೋಗ್ತದೆ ರೈತರಿಗೆ. ಫುಡ್ ಸಬ್ಸಿಡಿ, ಯೂರಿಯಾ ಸಬ್ಸಿಡಿ, ಬೇರೆ ಎಲ್ಲ ಸಬ್ಸಿಡಿಗಳು, ಅದೊಂದು ಆಯ್ತು. ಡಿಫೆನ್ಸ್ಗೆ 8%, 4ರಿಂದ 5 ಲಕ್ಷ ಕೋಟಿ ಡಿಫೆನ್ಸಿಗೆ ಹೋಗ್ತದೆ. ಉಳಿದದ್ದು ಸೆಂಟ್ರಲಿ ಪೆನ್ಷನ್ಗೆ 4% ಹೋಗ್ತದೆ. ಹಾಗಾದ್ರೆ ಉಳಿದದ್ದೆಷ್ಟು ನಮಗೆ ಸೆಂಟ್ರಲ್ ಸ್ಕೀಮ್, ಸೆಂಟ್ರಲ್ ಗೌರ್ಮೆಂಟ್ ಖರ್ಚು ಮಾಡಿದಷ್ಟು ಎಲ್ಲಕ್ಕಿಂತ ಒಂದು ಕಮ್ಮಿ 24% ಖರ್ಚು ಮಾಡ್ತದೆ. ಸೊ ಹಾಗಾಗಿ ಎಲ್ಲವನ್ನು ಸಹ ಇಡೀ ದೇಶದಲ್ಲಿ ಅದು ಸ್ಪ್ರೆಡ್ ಆಗ್ತಾ ಇದೆ ದುಡ್ಡು, ಅಲ್ಲಿ ಕೂಡ ಪೋಲ್ ಆಗ್ತಾ ಇಲ್ಲ ಅಂತ ನಾನು ಹೇಳುದು. ಎಸ್ ಸರ್. ಜೊತೆಗೆ ನಾನು ಕೊನೆಯದಾಗಿ ಎಲ್ಲ ಗಣ್ಯ ವ್ಯಕ್ತಿಗಳ ಜೊತೆ ನಾನು ಕೇಳುವಂತದ್ದು, ಒಂದು ಈ ಬಾರಿಯ ಒಂದು ಬಜೆಟ್ ನಲ್ಲಿ ಪ್ರಮುಖವಾಗಿರುವಂತಹ 5 ಅಂಶಗಳು ಅವರಿಗೆ ಇಷ್ಟಪಟ್ಟಿರುವಂತ, ಜೊತೆಗೆ ಈ ಒಂದು ಬಜೆಟ್ ನಲ್ಲಿ ಇದೊಂದು ಗಮನಿಸಬೇಕಾಗಿರುವಂತಹ ಅಂಶ ಬಹಳವಾಗಿ ಈ ಒಂದು ಪ್ಲಸ್ ಆಗುತ್ತೆ ಇನ್ನು ಮುಂದಕ್ಕೆ ಅಂತ ಹೇಳಿದ್ರೆ. ನೇರವಾಗಿ ನಾನು ತಮ್ಮ ಜೊತೆ ಬರ್ತೇನೆ ಸರ್.
ಶ್ರೀ ರಾಜೇಶ್ ರಾವ್ ಸರ್, 5 ಅಂಶಗಳು ಈ ಒಂದು ಬಜೆಟ್ ನಲ್ಲಿ ಪ್ರಮುಖವಾಗಿರೋದು ತಮ್ಮ ಗಮನಕ್ಕೆ ಬಂದಿರುವಂತದ್ದು, ಇದು ಒಳ್ಳೆಯ ಬೆಳವಣಿಗೆ ಮುಂದಕ್ಕೆ ಅಂತ ಹೇಳಿದ್ರೆ 5 ಬಜೆಟ್. ತದನಂತರ ಎಸ್ ಸರ್, ಲಾಸ್ಟ್ ರಿಯಾಕ್ಷನ್. ನಮಗೆ ಇನ್ನು ಮುಂದಕ್ಕೆ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಭಾರತದ ಪ್ರಜೆಗಳು ಮುಂಚೆ ನಾವು ಟ್ಯಾಕ್ಸ್ ಓರಿಯೆಂಟೆಡ್ ನಮ್ಮದು ಬಜೆಟ್ಸ್ಗಳಿತ್ತು, ಅದರಿಂದ ನಾವು ಬ್ರೇಕಪ್ ಆಗಿ ಈಗ ಗ್ರೋತ್ ಓರಿಯೆಂಟೆಡ್ ಬಜೆಟಿಗೆ ಹೋಗ್ತಾ ಇದೆ ನಾವು. ಇದು ಯಾಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಸ್ಥಾನಮಾನ ಜಗತ್ತಿನಲ್ಲಿ ಜಾಸ್ತಿ ಆಗ್ತಾ ಉಂಟು. ಇದು ಯಾವ ಆಡಳಿತದಿಂದಾಗಲ್ಲ, ಪ್ರಾಕೃತಿಕವಾಗಿ ನಮ್ಮಲ್ಲಿ ಎಲ್ಲ ಜನರು ಒಟ್ಟಾಗಿ ಅದನ್ನು ಮಾಡ್ತಾ ಇದ್ದಾರೆ, ದೇಶಕ್ಕೋಸ್ಕರ ದುಡಿತಾ ಇದ್ದಾರೆ, ಹಾಗಾಗಿ ನಮ್ಮ ಪ್ರಾಮುಖ್ಯತೆ ಜಾಸ್ತಿ ಆಗ್ತಾ ಇದೆ. 5 ಈ ಒಂದು ಬಜೆಟ್ ನಲ್ಲಿ 5 ಪ್ರಮುಖ ಅಂಶಗಳು ತಾವು ಪ್ರಮುಖವಾಗಿ ಗಮನಿಸಿರುವಂತದ್ದು. ಇನ್ಫ್ರಾ ಇನ್ವೆಸ್ಟ್ಮೆಂಟ್, ಮತ್ತೆ ಅಗ್ರಿಕಲ್ಚರಿಗೆ ಕೆಲವೆಲ್ಲ ಏನು ಹೇಳ್ತಾರೆ, ಅದಕ್ಕೆ ಕೆಲವರು ಹೇಳ್ತೇನೆ ನಾನು ನಿಮಗೆ. ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್, ಡಿಜಿಟಲ್ ಇಂಡಿಯಾ, ಡಿಜಿಟಲ್ ರೂರಲ್ ಇಂಡಿಯಾ. ಈಗ ಇಡೀ ಹಳ್ಳಿಗಳಲ್ಲೆಲ್ಲ ಯುವಕರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ಸ್ಕಿಲ್ಲಿಂಗ್ ಮಾಡಬೇಕು. ಈ ಸ್ಕಿಲ್ಲಿಂಗಿಗೋಸ್ಕರ ಯೋಜನೆಗಳು ತಂದಿದ್ದಾರೆ. ಮತ್ತೆ ಎಲ್ಲ ಈ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ಸ್, 5 ಮೇಜರ್ ರಿವರ್ಸ್ ಗಳನ್ನು ಲಿಂಕಿಂಗ್ ಮಾಡ್ತಾ ಇದ್ದಾರೆ, ನದಿ ಜೋಡಣೆ. ಮತ್ತೆ ಇಂಡಸ್ಟ್ರಿಗೆ ಬರಬೇಕು ಅಂತ ಹೇಳಿದ್ರೆ ಈ ಓಕೆ ಅದು ಇಂಡಸ್ಟ್ರಿ ಬೇಡ, ನಾವು ಸ್ಕಿಲ್ಲಿಂಗ್ ಅಲ್ಲಿ ಟಚ್ ಮಾಡಿ ಆಯ್ತು. ಎಜುಕೇಶನ್ ಅಲ್ಲಿ ಡಿಜಿಟಲ್ ಯೂನಿವರ್ಸಿಟಿ ಅಂತ, ಸೊ ಮಕ್ಕಳಿಗೆ ಈಗ ಎಜುಕೇಶನ್ ಸ್ಕೀಮ್ ಬಗ್ಗೆ ನಾನು ಹೇಳ್ಬೇಕು. ಯಾಕೆ ನಿರುದ್ಯೋಗ ಇದೆ ದೇಶದಲ್ಲಿ ಅಂತ ಹೇಳಿದ್ರೆ, ಇಂಡಸ್ಟ್ರಿಗಳು ಬೆಳೀತಾ ಇದ್ದಾವೆ ನಮ್ಮ ದೇಶದಲ್ಲಿ, ಆದರೆ ಇಂಡಸ್ಟ್ರಿ ಲೀಡರ್ಸ್ಗಳು ಏನು ಹೇಳ್ತಾರೆ ಅಂತ, ನಮ್ಮ ಇಂಡಸ್ಟ್ರಿಗೆ ಬೇಕಾಗುವಷ್ಟು ನಮ್ಮ ಸ್ಕಿಲ್ಡ್ ಯೂತ್ ಇಲ್ಲ ಅಂತ ಹೇಳಿ. ಸೊ ಈ ಸ್ಕಿಲ್ಲಿಂಗ್ ಅನ್ನ ಮೇಜರ್ ಆಗಿ ನಾನು ಅದನ್ನ ತಗೊಳ್ತಾ ಇದ್ದೀನಿ, ಘೋಷಣೆ ಆಗಿದೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಕೊನೆಯದಾಗಿ ಸಿ.ಎ. ಶಾಂತಾರಾಮ್ ಶೆಟ್ಟಿ ಅವರು, ತಮಗೆ ಪ್ರಮುಖವಾಗಿ ಗಮನಿಸಿರುವಂತಹ ಅಂಶಗಳು 5 ಅಂಶಗಳು. ಮೇನ್ ಡಿಜಿಟಲೈಸೇಷನ್ ಆರೋಗ್ಯ ಇರಬಹುದು, ಕೈಗಾರಿಕೆ, ಎಲ್ಲಾ ಸೆಕ್ಟರ್ಗಳಲ್ಲಿ ಡಿಜಿಟಲೈಸೇಷನ್. ಎಕ್ಸಾಂಪಲ್ ಇ ಪಾಸ್ಪೋರ್ಟ್, ಆ ರೀತಿಯ. ಇನ್ನೊಂದು ಮೇನ್ ಆಗಿ ಯಾರು ಇಷ್ಟವರೆಗೆ ಸೆಂಟ್ರಲ್ ಗವರ್ಮೆಂಟ್ ಅಂಗನವಾಡಿಯನ್ನು ಟಚ್ ಮಾಡಿಲ್ಲ ನಮ್ಮ ಬಜೆಟ್ ಅಲ್ಲಿ. 2 ಲಕ್ಷ ಅಂಗನವಾಡಿಯನ್ನು ಅಪ್ಗ್ರೇಡ್ ಮಾಡುವಂಥದ್ದು, ವೆರಿ ಸೂಪರ್. ಇನ್ನೊಂದು ಡಿಫೆನ್ಸ್ 68% ಬಜೆಟ್ ಅನ್ನು ಆತ್ಮನಿರ್ಭರ್ ಅಂತ ಹೇಳಿದ್ರೆ ನಮ್ಮ ಡೊಮೆಸ್ಟಿಕಲಿ ಮ್ಯಾನುಫ್ಯಾಕ್ಚರ್ ಮಾಡೋದು, ಹಾಗಾಗಿ ಇಂಪೋರ್ಟ್ ಕಮ್ಮಿ ಆಗ್ತದೆ. ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್. ಇನ್ನೊಂದು 8 ಮಿಲಿಯನ್ ಡ್ವೆಲ್ಲಿಂಗ್ ಹೌಸಸ್ ಯೂನಿಟ್ ಅನ್ನ ಕಂಪ್ಲೀಟ್ ಮಾಡುವಂತದ್ದು, ಯಾವ್ದು ಅರ್ಬನ್ ಮತ್ತೆ ರೂರಲ್. ಇನ್ನೊಂದು ಸೋಲಾರ್ ಪಿವಿ ಮಾಡೆಲ್ ಮ್ಯಾನುಫ್ಯಾಕ್ಚರ್ ಮಾಡುವವರಿಗೆ 19,500 ಕೋಟಿ PLI ಸ್ಕೀಮ್ ಅನ್ನೋದು. ಯಾಕಂದ್ರೆ ಸೋಲಾರ್ ವೆರಿ ಇಂಪಾರ್ಟೆಂಟ್. ನಾವಿನ್ನು ಈ ಪವರ್ ಸೆಕ್ಟರ್ಗೆ ಹೆಚ್ಚು ಡಿಪೆಂಡ್, ಸೋಲಾರ್ ಫಾರ್ ಎನರ್ಜಿಗೆ ಇಂಪಾರ್ಟೆಂಟ್. ಇನ್ನೊಂದು IT ರಿವೈಸ್ ರಿಟರ್ನ್, ಇಟ್ಸ್ ಎ ಸ್ಮಾಲ್ ಥಿಂಗ್ ಇರಬಹುದು. 1 ಇಯರ್ ಟೈಮ್ ಅನ್ನು ಇವತ್ತು 2 ಇಯರ್ಸ್ ಟೈಮ್ ಕೊಟ್ಟಿದ್ದಾರೆ ರಿವೈಸ್ ಮಾಡಲಿಕ್ಕೆ. ಏನಾದರೂ ತಪ್ಪಾಗಿ ಅಥವಾ ಟ್ಯಾಕ್ಸ್ ಕಮ್ಮಿಯೋ ಹೆಚ್ಚು ಕಟ್ಟಿದರೆ 2 ವರ್ಷವರೆಗೆ ಟೈಮ್ ಕೊಟ್ಟಿದ್ದಾರೆ. ದಟ್ ಈಸ್ ಒನ್ ಆಫ್ ದ ಬೆಸ್ಟ್. ಓಕೆ ಎಸ್ ಸರ್, ಥ್ಯಾಂಕ್ ಯು. ಇದು ಸೋಲಾರ್ ವಿದ್ಯುತ್ ಉತ್ಪಾದನೆಗೆ 19,500 ಕೋಟಿ ರೂಪಾಯಿ ಅನುದಾನ 10 ವಲಯಗಳಲ್ಲಿ ನೀಡಿರುವಂತದ್ದು ಒಂದು ಒಳ್ಳೆಯ ಯೋಜನೆ, ಗ್ರೀನ್ ಎನರ್ಜಿ ಯೋಜನೆ. ಎಸ್ ಸರ್, ಕೊನೆಯದಾಗಿ ನಾನು ಉದಯ್ ಜಿ ಆಚಾರ್ಯ ಅವರು, ಬಹುಶಃ ತಮ್ಮಲ್ಲಿ ಪ್ರಮುಖವಾಗಿರುವಂತಹ ಅಂಶಗಳು ಇರುತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ಡ್ಯೂ ರೆಸ್ಪೆಕ್ಟ್ ಟು ಆಲ್ ದಿ ಎಕ್ಸ್ಪರ್ಟ್ಸ್, ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಅನ್ನು ರೆಸ್ಪೆಕ್ಟ್ ಇಟ್ಕೊಂಡು, ಐ ಸ್ಟಿಲ್ ಹ್ಯಾವ್ ಅ ಡೌಟ್ ಆನ್ ಎಕ್ಸಿಕ್ಯೂಷನ್. ಒಂದು ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಸರ್ ಇನ್ನೊಂದು ಮಾತು ಹೇಳಿದ್ರು, ಈ ಪಂಚ ರಾಜ್ಯಗಳಿಗೆ ಪಂಚಕಜ್ಜಾಯ ಕೊಟ್ಟಾಗೆ ಬಹುಶಃ ಬಿಜೆಪಿ ಅವರಿಗೆ ಒಂದು ಡೌಟ್ ಬಂದಿರಬಹುದು, ಈ ಸರಿ ನಾವು ಬರಲ್ಲ ಅಂತೇಳಿ. ಹಾಗಿರುವಾಗ ಏನೋ ಒಂದು ಕಾಟಾಚಾರಕ್ಕೆ ಒಂದು ಮಾಡಿಬಿಟ್ರು. ಹಾಗೆ ಮತ್ತೆ ಪೆಟ್ರೋಲ್ ವಿಷಯ ಹೇಳಿದ್ರು. ಅದು ಏನಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಪೆಟ್ರೋಲ್ ಪ್ರೊಡಕ್ಷನ್ ಆಗಿ ನೇಪಾಳಿಗೆ ಮತ್ತೆ ಚೈನಾಗೆ ಎಲ್ಲ ಇಲ್ಲಿನ ಮಾರ್ಕೆಟ್ ರೇಟ್ ಗಿಂತ ಕಡಿಮೆಗೆ ಅಲ್ಲಿ ಹೋಗ್ತಾ ಇದೆ. ಸೊ ಆ ವಿಚಾರವನ್ನು ಸ್ವಲ್ಪ ನಾವು ಗಮನಕ್ಕೆ ತಗೊಳ್ಬೇಕಾಗ್ತದೆ. ಮತ್ತೆ ಕೃಷಿ ಮತ್ತು ಇದು ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್, ಈ ಹೈನುಗಾರಿಕೆ, ಅದಕ್ಕೆ ಒಂದು ಹೆಚ್ಚು ಒತ್ತು ಕೊಟ್ಟು ಹಾಗೆ ಕಾಣಲಿಲ್ಲ. ಯಾಕಂತ ಹೇಳಿದ್ರೆ, ನಾನು ಹೈನುಗಾರಿಕೆ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಸ್ಪೆಸಿಫಿಕಲಿ ನಮ್ಮ ಈಗ ಇರುವಂತಹ ಸರ್ಕಾರ, ಹಿಂದೂ ಪರ ಸರ್ಕಾರ ಅಂತ ಹೇಳಿ ಏನು ವೋಟ್ ತಗೊಂಡಿದ್ದಾರೆ, ಅವರು ಅಟ್ಲೀಸ್ಟ್ ಒಂದು ಗೋ ಸಂರಕ್ಷಣೆಗೆ, ಗೋಶಾಲೆಗಳಿಗೆ ಅಂತಹ ಒಂದು ಯಾವುದಾದ್ರೂ ಒಂದು ಯೋಜನೆಗಳನ್ನು ಮಾಡಿ ಅದಕ್ಕೋಸ್ಕರ ಒಂದು ಸಪರೇಟ್ ಏನಾದರೂ ಫಂಡಿನಾಗಿ ಏನಾದರೂ ಅಲೋಕೇಶನ್ ಸ್ವಲ್ಪ ಮಾಡ್ತಿದ್ರೆ ಬಹುಶಃ ಈ ಗೋಕಳ್ಳತನ ಅಥವಾ ಇಂತಹ ಕೆಲವು ಕೃತ್ಯಗಳನ್ನು ತಕ್ಕ ಮಟ್ಟಿಗೆ ಒಂದು ತಡೆಯಬಹುದಿತ್ತು, ಇನ್ನೂ ಒಂದು ಎಫೆಕ್ಟಿವ್ ಆಗಿ ಆಗಬಹುದಿತ್ತು ಅಂತ ಹೇಳಿ ನನ್ನೊಂದು ಅನಿಸಿಕೆ. ಓಕೆ ಒಳ್ಳೆ ಅಂಶಗಳು ತಮಗೆ ಕಾಣಲಿಲ್ಲ ಯಾವುದೇ ರೀತಿಯ? ಅಲ್ಲ, ಎಕ್ಸಿಕ್ಯೂಷನ್ ಆದ್ರೆ ಅಲ್ಲ, ಯಾವುದಾದ್ರೂ ಒಂದು ವೆರಿ ಬ್ಯೂಟಿಫುಲ್ ಅಥವಾ ಇದು ಏನಿಲ್ಲ, ಇದು ಕಾಟಾಚಾರ, ಇದು ಹೊಟ್ಟೆಗೆ ತಣ್ಣೀರು ಬಟ್ಟೆ ಹೇಳ್ತಾರಲ್ಲ ಹಾಗೆ ಆ ತರದನ್ನೇ. ಪ್ರತಿಯೊಂದು ಬಜೆಟ್ ಅಂತ ಬಂದಾಗ ಏನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಬರುತ್ತೆ, ಏನೊಂದು ಹೊಸತನ. ನಾರ್ಮಲ್ ಇಟ್ಸ್ ನಾರ್ಮಲ್ ಬಜೆಟ್ ಅಷ್ಟೇ, ಏನಿಲ್ಲ ನಾರ್ಮಲ್ ಬಜೆಟ್. ಓಕೆ, ಬಿಗ್ ಝೀರೋ. ಓಕೆ, ಎಸ್ ನಾಯ್ಕ್ ಸರ್, ಕೊನೆಯದಾಗಿ ಸರ್ 5 ಪ್ರಮುಖ ಅಂಶಗಳು. ನಾನೀಗ ಪೊಲಿಟಿಕ್ಸ್ ವಿಷಯದಲ್ಲಿ ಮಾತಾಡೋದಿಲ್ಲ. ಈಗ ಒಂದು ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಇಟ್ ಇಸ್ ದ ನೀಡ್ ಆಫ್ ದಿ ಹವರ್. ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ಗೆ ನಾವು ಎಷ್ಟು ಸ್ಪೆಂಡ್ ಮಾಡ್ತೇವೆ. ಒಂದನೇದಾಗಿ ಗತಿಶಕ್ತಿ ಅಂತ ಯೋಜನೆ ನೀವು ನೋಡಿರ್ಬೋದು, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಿನ ಒಂದು ಸ್ಟ್ರೆಂತ್ ಅನ್ನು ಮಾಡೋದು.
ಆವಾಗ ಏನಾಗ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಮಾಡಿದರೆ ಅದಕ್ಕೆ ಪೆರಿಫಿರಲ್ ಸೆಕ್ಟರ್, ಸಿಮೆಂಟ್ ಇರ್ಬೋದು, ಸ್ಟೀಲ್ ಇರ್ಬೋದು, ಜಲ್ಲಿ ಇರ್ಬೋದು, ಬೇರೆ ಬೇರೆ ಎಲ್ಲ ಉದ್ಯಮಕ್ಕೆ ಒಂದು ಉತ್ತೇಜನ ಕೊಟ್ಟಾಗ ಆಗ್ತದೆ ಪೂರಕವಾಗಿ. ಮತ್ತು PLI ಸ್ಕೀಮ್ 14 ಸೆಕ್ಟರಿಗೆ PLI ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡೋದು ಎಕ್ಸಲೆಂಟ್. ಅದರಿಂದಾಗಿ ನಮ್ಮ ಪ್ರೊಡಕ್ಷನ್ ಸಾಧಾರಣ 10 ಅಲ್ಲ 20% ವೃದ್ಧಿಯಾಗಿದೆ. ಚೈನಾದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇದ್ದದ್ದು ಈಗ ಇಂಡಿಯಾಕ್ಕೆ ಬರ್ತಾ ಉಂಟು. ಆ ಒಂದು ಅವಕಾಶವನ್ನು ಸದುಪಯೋಗ ಮಾಡ್ತಾ ಇದ್ದೇವೆ. PLI ಸೆಕ್ಟರ್ಗೆ ನಾವು ಇನ್ಸೆಂಟಿವ್ ಕೊಟ್ಟರೆ ಅದಕ್ಕೆ ಪೆರಿಫಿರಲ್ ಸೆಕ್ಟರ್ ಆಟೋಮೆಟಿಕ್, ಜಾಬ್ ಕ್ರಿಯೇಷನ್ ಆಟೋಮೆಟಿಕ್. ಆಮೇಲೆ ಗ್ರೀನ್ ಎನರ್ಜಿ ಬಗ್ಗೆ ಹೇಳಿದ್ದೇವೆ. ಈ ಕೋಲ್ ಬೇಸ್ಡ್ ಆದರೆ ನಮಗೆ ಎಷ್ಟು ನಮ್ಮ ಪರಿಸರಕ್ಕೆ ಮಾರಕ ಅಂತ ಗೊತ್ತುಂಟು. ಅದಕ್ಕೆ ಗ್ರೀನ್ ಬಾಂಡನ್ನು ಕೂಡ ಇದು ಮಾಡ್ತಾರೆ. ಆಮೇಲೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ 128 ಇಂದ 63 ಬಂದಿದೆ. 63 ಅನ್ನೋದು ನಾನು ಸುಧಾರಣೆ ಅಂತ ಹೇಳೋದಿಲ್ಲ, ಟಾಪ್ 10 ಬರಬೇಕು, ಇನ್ನೂ ಅದನ್ನು ಕಮ್ಮಿ ಆಗಬೇಕು. ಆಫ್ಕೋರ್ಸ್ ನಮ್ದು ಫೆಡರಲ್ ಸ್ಟ್ರಕ್ಚರ್, ಸೆಂಟ್ರಲ್ ಸ್ಟೇಟ್ ಇಫ್ ದ ವರ್ಕ್ ಇನ್ ಟ್ಯಾಂಡಮ್. ಈಗ ಏನಾಗಿದೆ, ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಿದ್ದಾರೆ. ನಾಡ್ದು ಫೆಬ್ರವರಿ 6ಕ್ಕೆ ಶಕ್ತಿಕಾಂತ್ ದಾಸ್ ಅವರು ಈ ಬಜೆಟ್ಗೆ ಪೂರಕವಾಗಿ ಶಕ್ತಿ ತುಂಬಬೇಕು. ಈ ಬ್ಯಾಂಕಿಂಗ್ ಸೆಕ್ಟರು, MSME ಸೆಕ್ಟರು ಅದೆಲ್ಲ ಒಂದು ಉಂಟಲ್ಲ, RBI ಅವರು ಸ್ವಲ್ಪ ಪೂರಕವಾಗಿ ಆ್ಯಕ್ಟ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ರೀಸ್ಟ್ರಕ್ಚರಿಂಗ್ ಆಫ್ MSMEs ದೇ ಕ್ಯಾನ್ ಎಕ್ಸ್ಟೆಂಡ್, ಮತ್ತು ಸ್ಟ್ರೆಸ್ಡ್ MSME ಅವರಿಗೊಂದು ರಿವೈವಲ್ ಮಾಡೋದು. ಆಮೇಲೆ ನೀವು ಈ NPA ನಾರ್ಮ್ಸ್ 90 ಡೇಸ್ ಇದ್ದದ್ದು 180 ಡೇಸ್ ಮಾಡೋದು. ಈ ಒಂದು ಕೊರೋನಾ ಕಾಲದಲ್ಲಿ ಯಾವುದು ಸಿಬಿಲ್ ಹಾಳಾಗಿದೆ ಅದನ್ನು ಸಸ್ಪೆಂಡ್ ಮಾಡಿ ಕೊರೋನಾ ಮುಂಚಿದ ಸಿಬಿಲನ್ನು ಈಗ ರೀಇನ್ಸ್ಟೇಟ್ ಮಾಡೋದು. ಮತ್ತೇನು ಮಾಡೋದಂದರೆ ಈ GSCL ಅನ್ನೋದು ಇದು SMA 1 ಅಕೌಂಟಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಇವರು GSCL ಎಕ್ಸ್ಟೆಂಡ್ ಮಾಡಿದ್ದಾರೆ, ಬಟ್ ಅದನ್ನು SMA 2 ಅಕೌಂಟಿಗೆ. ಆ್ಯಕ್ಚುಲಿ ಹಣ ಬೇಕಾಗುವುದು ಯಾರಿಗೆ? ಹಣದ ಅವಶ್ಯಕತೆ ಇರುವುದು ಹಸಿವಾದವರಿಗೆ, ಊಟ ಬೇಕಾದಾಗೆ ನಮ್ಮ ಇಂಡಸ್ಟ್ರಿಯವರಿಗೆ ಕೂಡ ಹಣ ಬೇಕಾಗ್ತದೆ. ಹೌದು, ಅಂಥವರಿಗೆ ನೀವು ಕೊಡಬೇಕು. ಆಮೇಲೆ ಹೌಸ್ ಫಾರ್ ಆಲ್ ಇಟ್ ಇಸ್ ಎ ವೆರಿ ಗುಡ್ ಇದು. ಮತ್ತೆ ಒಂದು ಬಹಳ ಉತ್ತಮ ಅಂದ್ರೆ 1483 ಅನವಶ್ಯಕ ಕೇಂದ್ರ ಕಾನೂನುಗಳು ರದ್ದು ಅಂತ. ಅದು ನಿಜವಾಗಿ ಒಂದು ಎಪ್ರಿಷಿಯೇಟ್. ಕೊನೆಯದಾಗಿ ಒಂದು ಚುಟುಕು ಮುಖಾಂತರ ನಾನು ಮುಗಿಸ್ತೇನೆ. ಕೇಂದ್ರ 22ನೇ ಬಜೆಟ್ನಲ್ಲಿದೆ ದೂರದೃಷ್ಟಿಯ ಚಿತ್ತ. ಭಾರತ ಮುಂದುವರಿಯುತ್ತಿದೆ, ವಿಶ್ವದ ಬಲಾಢ್ಯ ದೇಶವಾಗಿ ಸಶಕ್ತ. ಸರಕಾರದ ಚಿತ್ತ ಕೃಷಿ, ಕೈಗಾರಿಕೆ ಹಾಗೂ ಎಲ್ಲ ಕ್ಷೇತ್ರಗಳತ್ತ. ವ್ಯಾಕ್ಸಿನ್ ನಿಂದ ಆಗುತ್ತಿರುವವು ಕೋವಿಡ್ ಮುಕ್ತ. ನಿರ್ಮಲಾ ಹಿಡಿದಿಲ್ಲ ಹೊಸ ತೆರಿಗೆ ಎಂಬ ಬೆತ್ತ. ಭಾರತ ಸಾಗಲಿದೆ ಅಮೃತ ಕಾಲದತ್ತ. ದಾಪುಗಾಲಿಡುತ್ತಿದೆ ಆರ್ಥಿಕತೆ, ಆತ್ಮನಿರ್ಭರ ಭಾರತ ದತ್ತ ಅಂತ ಹೇಳಿ ಈ ಸಂವಿಧಾನ, ಈ ನಮ್ಮ ಬಜೆಟ್ ಅನ್ನೋದು ಸಂವಿಧಾನ ದತ್ತ. ಆದ್ರಿಂದ ಈ ಬಜೆಟ್ ವೀಕ್ಷಕರೇ ಒಂದು ನೆನಪಿಟ್ಕೊಳ್ಬೇಕೇನಂದ್ರೆ, ಲೋಕಲ್ ಬಜೆಟ್, ಸ್ಟೇಟ್ ಬಜೆಟ್ ಮತ್ತೆ ಸೆಂಟ್ರಲ್ ಬಜೆಟ್ ಬೇರೆ. ಸೆಂಟ್ರಲಿನ ಕೆಲಸ ಏನಂದ್ರೆ ಓನ್ಲಿ ಪಾಲಿಸಿ ಮೇಕರ್ಸ್. ಅವರು ನೀವು ಪ್ರತಿಯೊಂದು ಗ್ರಾಮ ಪ್ರತಿಯೊಂದಕ್ಕೆ ಕೊಡುಗೆ ಕೊಡುವುದಲ್ಲ. ಮುಂಚೆ ನೋಡಿ 1924ನೇ ಇಸ್ವಿಯಲ್ಲಿ ಬ್ರಿಟಿಷರು ಪ್ರಾರಂಭ ಮಾಡಿದ್ದು ರೈಲ್ವೆ ಬಜೆಟ್ ಬೇರೆ, ಸಾಮಾನ್ಯ ಬಜೆಟ್ ಬೇರೆ. 2017ನೇ ಇಸ್ವಿಯಲ್ಲಿ ಪ್ರಪ್ರಥಮ ಬಾರಿಗೆ ರೈಲ್ವೆ ಬಜೆಟ್ ಮತ್ತೆ ಸಾಮಾನ್ಯ ಬಜೆಟ್ ಅನ್ನು ಮರ್ಜ್ ಮಾಡಿದ್ದಾರೆ. ಈಗ ಒಂದೇ ಬಜೆಟ್, ಮುಂಚಿನ ದಿನ ಆರ್ಥಿಕ ಸಮೀಕ್ಷೆ, ನೆಕ್ಸ್ಟ್ ಡೇ ಬಜೆಟ್. ಈಗ ಏನಾಗ್ತದೆ ಅಂದ್ರೆ ಆ ಬಜೆಟ್ ಪ್ರಕಾರ ಪಾಲಿಸಿ ಮೇಕಿಂಗ್ ಮತ್ತು ಓವರ್ ಆಲ್ ಫ್ರೇಮಿಂಗ್. ಮತ್ತೆ ನಮ್ಮ ರಾಜೇಶ್ ರಾವ್ ಹೇಳಿದ ಹಾಗೆ ಕೇಂದ್ರಕ್ಕೆ ಖರ್ಚು ಮಾಡಲಿಕ್ಕೆ ಸಿಗುವುದು ಸ್ಕೀಮ್ಸ್ಗೆ ಓನ್ಲಿ 24%, ಆದರೆ 76% ಯಾವ್ಯಾವ್ದಕ್ಕೆ ಹೋಗ್ತದಂತ ಗೊತ್ತುಂಟು. ಆದ್ರಿಂದ ಲೋಕಲ್ ಬಜೆಟಲ್ಲಿ ಮತ್ತೆ ರಾಜ್ಯ ಸರ್ಕಾರ ಕೆಲವು ಆದ್ಯತೆಯ ಮೇಲೆಗೆ ಜನರ ಒಂದು ಅವಶ್ಯಕತೆಗಳನ್ನು ಪೂರೈಸಬೇಕು. ಈಗ ನಾವು ರಾಜ್ಯ ಬಜೆಟ್ಗೆ ಕಾಯುವ ಏನು ಮಾಡ್ತೇವೆ ಅಂತ ನೋಡವ. ಅವರು ಇವರು ಒಟ್ಟು ಹೊಂದಾಣಿಕೆ ಇದ್ರೆ, ಮತ್ತೆ ರಿಸರ್ವ್ ಬ್ಯಾಂಕ್ ಕೂಡ ಹೊಂದಾಣಿಕೆ ಇದ್ರೆ, ಎತ್ತು ಏರಿಗೆ ಕೋಣ ನೀರಿಗೆ ಹೋಗದಿದ್ರೆ ಆಯ್ತು. ಇಬ್ಬರು ಒಟ್ಟಿಗೆ ಹೋದ್ರೆ ನಿಜವಾಗಿ ನಾವು ಒಂದು ಸಶಕ್ತ ಭಾರತ, ಎಲ್ಲರಿಗೂ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಕೊಡ್ಲಿಕ್ಕೆ ಸಾಧ್ಯ ಉಂಟಂತ ನನ್ನ ಒಂದು ಭಾವನೆ. ಥ್ಯಾಂಕ್ ಯು ಸೊ ಮಚ್. ಇದು ಕೊನೆಯದಾಗಿ ಒಂದು ಒಳ್ಳೆಯ ಮಾಹಿತಿ, ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಬೇಕಾಗಿರೋದು ಮಾಹಿತಿ. ಯಾಕಂದ್ರೆ ಬಜೆಟ್ ಅಂತ ಬಂದಾಗ ಪ್ರತಿ ಬಾರಿಯೂ ಕೂಡ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಇರುವಂತಹ ಸಾಮಾನ್ಯ. SS ನಾಯಕ್ ಅವರು ಹೇಳಿದಾಗೆ ಅದು ರಾಜ್ಯಕ್ಕೆ ರಾಜ್ಯದ ಬಜೆಟ್ ಇರುತ್ತೆ, ಇನ್ನು ಸೆಂಟ್ರಲ್ ಅಂತ ಬಂದಾಗ ಇಡೀ ಕೇಂದ್ರ ಅಂತ ಬಂದಾಗ ದೇಶವನ್ನ ನೋಡಿ ಮಾಡುವಂತಹ ಒಂದು ಬಜೆಟ್. ಆ ಬಜೆಟ್ ನಲ್ಲಿ ದೇ ಆರ್ ಪಾಲಿಸಿ ಮೇಕರ್ಸ್ ಅನ್ನುವಂತಹ ಮಾತುಗಳು. ತದನಂತರ ಇಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ, ಯಾವ ಯಾವ ವಿಭಾಗಗಳಿಗೆ, ಯಾವ ಯಾವ ವಲಯಗಳಿಗೆ, ಅದರ ಮೇಲೆ ಈ ಕೆಲಸ ಕಾರ್ಯಗಳು ಆಗುತ್ತೆ ಅನ್ನುವಂತಹ ವಿಚಾರವನ್ನ SS ನಾಯಕ್ ಅವರು ಹೇಳುವಂತದ್ದು. ಅದೇ ರೀತಿ ಒಂದು ದೇಶದ ಆರ್ಥಿಕತೆಯ ಮೇಲೆ ಭದ್ರ ಬುನಾದಿಯನ್ನ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭವಿಷ್ಯದ ಚಿಂತನೆಯನ್ನ ಅಳವಡಿಸಿಕೊಂಡು ಮಾಡಿರುವಂತಹ
ಈ ಕೇಂದ್ರ ಬಜೆಟ್ ಅನ್ನುವಂಥದ್ದು 2020 ಅದಕ್ಕೆ ನಾವು ಹೇಳುದು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತೇಳಿ. ಓಕೆ, 2022 ಬಜೆಟ್ ಅನ್ನೋದು ಏನಿದೆ ಭವಿಷ್ಯದ ಚಿಂತನೆಯನ್ನ ಅಳವಡಿಸಿಕೊಂಡು ಮಾಡಿರುವಂತಹ ಬಜೆಟ್. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಆದಾಯ ತೆರಿಗೆ ಇಳಿಸದೇ ಇದ್ದದ್ದು, ಸಂಬಳದಾರರು ಜೊತೆಗೆ ವೇತನದಾರರಿಗೆ ಬೇಸರ ತರುವಂತಹ ವಿಚಾರ, ಕೆಲವೊಂದು ಕಮ್ಯುನಿಟಿಗಳಿಗೆ ಒಂದು ಬೆಲೆ ಇಳಿಕೆಯನ್ನ ಮಾಡಿರುವಂತಹ ಸದ್ಯದ ಒಂದು ಕೊಂಚ ರಿಲ್ಯಾಕ್ಸ್ ಕೊಡುವಂತಹ ವಿಚಾರ. ಇವೆಲ್ಲದರ ನಡುವೆ ಕೇಂದ್ರ ಬಜೆಟ್ 2022 ಭವಿಷ್ಯದ ಚಿಂತನೆಯನ್ನು ಒಳಗೊಂಡಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಅಂತಹ ಬದಲಾವಣೆಗಳನ್ನ ನೋಡಿಲ್ಲ ಅನ್ನುವಂಥದ್ದು ಸದ್ಯದ ವಾದ. ಜೊತೆಗೆ ಇವತ್ತಿನ ಈ ನಮ್ಮ ಚರ್ಚೆಯಲ್ಲಿ ಗಣ್ಯ ವ್ಯಕ್ತಿಗಳು, ಒಂದ್ ಕಡೆ ಆರ್ಥಿಕ ತಜ್ಞರು, ಬ್ಯಾಂಕಿಂಗ್ ಕ್ಷೇತ್ರದ ತಜ್ಞರು, ಇನ್ನೊಂದು ಕಡೆ ಪಕ್ಷ ಸಹಿತವಾಗಿಯೂ ಕೂಡ ನಾವು ಚರ್ಚೆಯನ್ನ ಮಾಡಿದ್ದೇವೆ. ಬಿಜೆಪಿ ಕಾಂಗ್ರೆಸ್ ಜೊತೆಗೆ ಆರ್ಥಿಕ ತಜ್ಞರ ಜೊತೆ ಚರ್ಚೆಯನ್ನ ಮಾಡಿದ್ದೇವೆ. ಒಂದು ಕಂಪ್ಲೀಟ್ ಆಗಿರುವಂತಹ ಚಿತ್ರಣ ತಮ್ಮಗಳಿಗೆ ಸಿಕ್ಕಿದೆ ಅನ್ನುವಂಥದ್ದು ನನ್ನ ಭಾವನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಗಣ್ಯ ವ್ಯಕ್ತಿಗಳು ಖ್ಯಾತ ಲೆಕ್ಕ ಪರಿಶೋಧಕರು, ನಿಕಟ ಪೂರ್ವ ಅಧ್ಯಕ್ಷರು, ICAI ಮಂಗಳೂರು, CA SS ನಾಯ್ಕ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ನಮ್ಮ ಜೊತೆ CA ಶಾಂತರಾಮ್ ಶೆಟ್ಟಿ ಅವರು, ಬಿಜೆಪಿ ಆರ್ಥಿಕ ಪ್ರಕೋಷ್ಠ ದಕ್ಷಿಣ ಕನ್ನಡ ಜಿಲ್ಲೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ನಮ್ಮ ಜೊತೆ ಶ್ರೀ ರಾಜೇಶ್ ರಾವ್ ಅವರು, ಬ್ಯಾಂಕಿಂಗ್ ತಜ್ಞರು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ನಮ್ಮ ಜೊತೆ ಉದಯ್ ಜಿ ಆಚಾರ್ಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ OBC ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನಾವು ಯಾವುದೇ ಒಂದು ಅಂಕಿ ಅಂಶಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡದೆ ಜನರ ನಿಜವಾದ ನೈಜ ಸಮಸ್ಯೆ ಬಗ್ಗೆ, ಅವರಲ್ಲಿ ಯಾವ ಒಂದು ಸಂದೇಹ ಉಂಟು ಅದರನ್ನು ಪರಿಹಾರ ಮಾಡುವ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನಾವು ಎಲ್ಲರೂ ನಾಲ್ವರು ಕೂಡ ಇದಕ್ಕೆ ಒಂದು ಸಮಂಜಸವಾಗಿ ಅದಕ್ಕೆ ನಡ್ಕೊಂಡಿದ್ದೇವೆ. ಒಂದು ಆಪ್ತೃಪ್ತಿ ಇದೆ. ನಿಜ ಇದು SS ನಾಯ್ಕ ಅವರು ಹೇಳಿದಾಗ ಇಡೀ ದೇಶಕ್ಕೆ ಸಂಬಂಧಪಟ್ಟಿರುವಂತಹ ಬಜೆಟ್. ನಾನು ಅದಕ್ಕೋಸ್ಕರ ಕೊನೆಯದಾಗಿ ಸಮಯದ ತುಂಬಾನೇ ಇದೆ, ಕರೆಗಳು ಬರ್ತಾ ಇದೆ. ಈಗಲೂ ಕೂಡ ನಾನು ಕ್ಷಮೆ ಕೇಳ್ತಾ ಇದ್ದೇನೆ, ತಮ್ಮ ಕರೆಯನ್ನ ನನಗೆ ಸ್ವೀಕರಿಸಲಿಕ್ಕೆ ಆಗ್ತಾ ಇಲ್ಲ ಅಂತ, ಯಾಕಂದ್ರೆ ಸಮಯದ ಅಭಾವ ಇದೆ. ಈಗ 4 ಜನರು ಗಣ್ಯ ವ್ಯಕ್ತಿಗಳು ಅಂತ ಬಂದಾಗ ಅಲ್ಲಿ ಅವರ ಅಭಿಪ್ರಾಯವನ್ನ ವಿಚಾರ ವಿಮರ್ಶೆಯನ್ನ ಮಾಡಬೇಕಾಗಿತ್ತು. ಹಾಗಾಗಿ ನನಗೆ ಕರೆಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗ್ಲಿಲ್ಲ, ದಯಮಾಡಿ ಕ್ಷಮಿಸಬೇಕು ಆ ಒಂದು ವಿಚಾರಕ್ಕೆ. ಕೊನೆಯದಾಗಿ 5 ಪ್ರಮುಖವಾಗಿರುವಂತಹ ಅಂಶಗಳನ್ನು ನಾನು ಕೇಳಿದೆ. ಬಹುಶಃ ಆ ಒಂದು 5 ಅಂಶಗಳಲ್ಲಿ ಕೆಲವು ಪ್ರಯುಕ್ತವಾಗಿರುವಂತಹ, ಉಪಯುಕ್ತವಾಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ಕೆಲವು ವಿಚಾರಗಳನ್ನ, ಅಂಶಗಳನ್ನ ನಾವು ಗಮನಿಸಿದ್ದೇವೆ. ಇನ್ನು ಮುಂದಕ್ಕೆ ಇದರ ಬಗ್ಗೆ ಚರ್ಚೆ ಆಗುತ್ತೆ. ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು